ಯಾವತ್ತೂ ಹೀಗೆ ಆಗಲೇ ಇಲ್ಲ. ನಮ್ಮ ಅಂತಃಪುರದಲ್ಲಿ ಆಗಲಿ ನಮ್ಮ ಮನೆಯಂಗಳದಲ್ಲಾಗಲಿ ನಿತ್ಯವೂ ನಮ್ಮ ಸೇವಕರು ಕಾತರದಿಂದ ಕಾಯುತ್ತಾ ಇದ್ದರು. ನೋಡಿ, ಇವತ್ತು ನಿಮಗೆ ನೋಡುವಾಗ ಸ್ವಲ್ಪ ಕಡಿಮೆ ಸಂಖ್ಯೆ ಕಾಣಬಹುದು. ಕಾರಣ ಏನು? ನಿತ್ಯವೂ ನಮ್ಮ ದರ್ಶನಕ್ಕಾಗಿ ಬರುವಂತಹ ನಾರಾದರೆ ಇಂದು ನಮ್ಮ ಮನೆಗೆ ಬರಲಿಲ್ಲ. ನೇರವಾಗಿ ಹೋದದ್ದು ಅಣ್ಣನ ಬಳಿ. ಅವರು ಹೋದಾಗ ಇಲ್ಲಿದ್ದವರು ಕೂಡ ಅವರ ಜೊತೆ ಅಣ್ಣನ ಮನೆಗೆ ಹೋದದ್ದು. ಮತ್ತೆಲ್ಲ ನಮಗೆ ಗೊತ್ತಾದದ್ದು ಪ್ರಕರಣ ಇಲ್ಲಿವರೆಗೆ ಮುಟ್ಟಿದೆ ಅಂತ. ಯಾವತ್ತೋ ಒಂದು ದಿನ ಶಮಂತಕ ಮನೆಯ ವಿಚಾರವನ್ನು ತಿಳಿದು ಅದನ್ನು ಕೇಳುವುದಕ್ಕಾಗಿ ಹೋಗಿದ್ದೆ. ಕೊಡುವುದಿಲ್ಲ ಅಂತ ಹೇಳುವಾಗ ಹಿಂತಿರುಗಿ ಬಂದಿದ್ದೇನೆ. ಅಲ್ಲಿಗೆ ಈ ಪ್ರಸಂಗ ಮುಕ್ತಾಯ ಆಗಿದೆ ಅಂತ ನಾನು ಭಾವಿಸಿದ್ದು ಮತ್ತೆ ಮುಂದುವರಿದ ಭಾಗವಾಗಿ ನನ್ನ ಬಳಿಗೆ ಬಂತಲ್ಲ. ಅದೇ ಮಣಿಯನ್ನು ಬಯಸಿದಂತ ಕೃಷ್ಣ ಬೇಟೆಗಾಗಿ ಹೋದಂತ ಕಾಲದಲ್ಲಿ ಪ್ರಸೇನ ಧರಿಸಿಕೊಂಡು ಹೋಗಿದ್ದನಂತೆ. ಆ ಪ್ರಸೇನನ್ನು ಹರಿಕೊಂದ. ಬೇಕಿತ್ತ ನಮಗೆ? ಅಲ್ಲ, ಕೊಲ್ಲುವ ಉದ್ದೇಶವೇ ಹೌದು ಅಂತಾದ್ರೆ ಪ್ರಸೇನ ಏನು ನಮ್ಮ ಶತ್ರುವ? ಆದರೂ ಒಂದು ಮಹತ್ತರವಾದಂತಹ ಗುರುತರವಾದಂತಹ ಅಪವಾದ ಕೃಷ್ಣನ ಮೇಲೆ ಬಂದು ಒದಗಿತಲ್ಲ. ಅಣ್ಣನೇ ಕರೆದು ಹೇಳಿದ, ಈ ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ನಿರಪರಾಧಿಗಳಿಗೆ ಇಂದು ಶಿಕ್ಷೆ ಆಗುತ್ತಾ ಇದೆ. ಯಾಕೆ? ನಾವು ನಿರಪರಾಧಿ ಅಲ್ಲ ಎನ್ನುವುದನ್ನು ನಿರೂಪಿಸುವುದಕ್ಕೆ ಅವರಿಗೆ ಅವಕಾಶವೇ ಒದಗಿ ಬರಲಿಲ್ಲ. ಆದ್ರೆ ಅಣ್ಣ ಹಾಗಲ್ಲ. ರಾಜನೀತಿಯನ್ನು ತಿಳಿದವನನ್ನು ಕರೆದು ಹೇಳಿದ್ದು, ಕೃಷ್ಣ, ಇದು ಕೇವಲ ನಿನಗೊಬ್ಬನಿಗೆ ಬಂದ ಅಪವಾದವಲ್ಲ, ನಮ್ಮ ಮನೆತನಕ್ಕೆ ಬಂದ ಅಪವಾದ. ಇದನ್ನು ಪರಿಹರಿಸಿಕೊಳ್ಳಬೇಕಾದಂತಹ ಹೊಣೆಗಾರಿಕೆ ನಿನಗುಂಟು. ಹಾಗಾಗಿ ಅವನಿಂದ ಸಂತೋಷದಿಂದ ಬೀಳ್ಕೊಂಡೆ. ಒಬ್ಬನೇ ಹೋಗಬಹುದಿತ್ತು ಅಲ್ಲ, ಈ ಪ್ರಸಂಗ ಮುಗಿಸಲಿಕ್ಕೆ ನಾನು ಒಬ್ಬನೇ ಸಾಕು. ಆದ್ರೆ ನಾಳೆ ಅಪವಾದ ಅದು ಬರ್ತದೆ, ಎಲ್ಲ ಇವನಿಗೆ ಬೇಕಾದ ಹಾಗೆ ಆಗುತ್ತದೆ. ಹಾಗಾಗ ಕೂಡುದು ಎನ್ನುವುದಕ್ಕಾಗಿ ನೋಡಿ, ನಮ್ಮ ಹಿಂದಿನ 3 ಮಂದಿ ಹೊರಟಿದ್ದಾರೆ. ಯಾಕೆ? ಒಬ್ಬ ಕೃತವರ್ಮ, ಮತ್ತೊಬ್ಬ ಸುಜ್ಯೋತ್, ಇನ್ನೊಬ್ಬ ಸಾತ್ಯ. ಹೌದಪ್ಪ, ನಮ್ಮೊಳಗೆ ಸರಿ ಇಲ್ಲ ಯಾರಲ್ಲಿ ಹೇಳುವುದು. ಒಬ್ಬನನ್ನು ಕಂಡ್ರೆ ಇನ್ನೊಬ್ಬನಿಗೆ ಆಗುವುದಿಲ್ಲ. ನೋಡುವಾಗ ಎಲ್ಲರ ಮುಂಭಾಗದಲ್ಲಿ ಹಾಗೆ ಇರ್ತಾರೆ. ಮತ್ತೆ ಅವನಿಗೆ ಆದದ್ದು ಒಳ್ಳೇದಾಯ್ತು, ಅವನಿಗೆ ಹಾಗೆ ಆಗಬೇಕಿತ್ತು, ಹೀಗೆ ಒಂದು ವಿಗ್ರಹ ಸಂತೋಷ. ಅದಕ್ಕಾಗಿ ಇವರನ್ನು ಜೊತೆಗೂಡಿಸಿದ್ದು ಯಾಕೆ? ನಡೆದಂತ ಪ್ರಕರಣವನ್ನು ಹೇಗೆ ಸುಖಾಂತ್ಯಗೊಳಿಸಿದ ಕೃಷ್ಣ ಎನ್ನುವುದನ್ನು ಒಬ್ಬ ಸರಿ ಹೇಳಿದ್ರೆ ಮತ್ತೊಬ್ಬ ಸುಳ್ಳು ಹೇಳ್ತಾನೆ, ಒಬ್ಬ ಅಲ್ಲದೆ ಇದ್ದದನ್ನು ಹೇಳಿದ್ರೆ ಮತ್ತೊಬ್ಬ ನಡೆದದನ್ನೇ ಹೇಳ್ತಾನೆ. ಅದಕ್ಕೆ ಇವರನ್ನು ಜೊತೆಗೂಡಿಕೊಂಡು ಬಂದದ್ದು. ಸಮಸ್ಯೆ ಅದಲ್ಲ. ಈಗ ಪ್ರಸೇನ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಹೇಳಿದ್ರು ಕೆಲವರೆಲ್ಲ ವಿಂಧ್ಯಾದ್ರಿಯ ಪ್ರದೇಶಕ್ಕೆ ಹೋಗಿದ್ದಾರೆ. ವಿಂಧ್ಯಾದ್ರಿ ಅಂತಂದ್ರೆ ಎಂತದ್ದು? ಒಂದು ಅಂಗೈಗಳಷ್ಟು ಜಾಗ ಇರುವಂತದ್ದು, ವಿಶಾಲವಾದಂತ ಈ ಕಾರಣ. ಇಲ್ಲಿ ಎಲ್ಲಿಂತಪ್ಪ ಹುಡುಕುವುದು ನಾವು? ಅದಕ್ಕೆ ನಮಗೆ ಅನುಕೂಲ್ಯವಾಗಿ ಒದಗಿ ಬಂದದ್ದು ಪ್ರಸೇನ ಏರಿ ಹೋದಂತ ಕುದುರೆಯ ಪಾದಚಿಹ್ನೆ. ಹಾಗಾಗಿ ಅದನ್ನೇ ಅರಸುತ್ತ 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 ಮುಂದೆ ಬಂದು ನೋಡಿದ್ರೆ, ಅರೆ, ಹತ್ತಿರದಲ್ಲಿ ಒಂದು ನದಿ ಹರಿತಾ ಉಂಟು. ಆದ್ರೆ ನದಿಯ ನೀರಿನ ಬಣ್ಣವೇ ಬದಲಾಗಿದೆ, ರಕ್ತದ ಅಪಾಯದಲ್ಲಿ ಹರಿಯುತ್ತಾ ಉಂಟು. ಸರಿ ಸರಿ. ಆ ಕಡೆ ನೋಡಿದ್ರೆ ರಕ್ತ ಸಿಕ್ತವಾದ ದೇಹವೊಂದು ಬಿದ್ದಿದೆ. ಕರುಳು, ತಲೆ, ಬುರುಡೆ ಎಲ್ಲ ಬೇರೆ ಬೇರೆ ಆಗಿದೆ. ಹಾಗಾದ್ರೆ ಅದು ಪ್ರಸೇನನೇ ಇರಬೇಕು.
ಹತ್ತಿರದಲ್ಲಿ ಅವು ಏರಿ ಬಂದಂತ ಕುದುರೆಯು ಕಾಣುತ್ತಾ ಉಂಟು. ಹಾಗಾದ್ರೆ ಯಾರಿರ್ಬೋದು ಈತನನ್ನು ಕೊಂದು? ನೋಡಿ ಅಂತೆ ಅಲ್ಲಿ ಕೇಸರಿ ಇಲ್ಲಿ ಬಿದ್ದಿದೆ. ಕೇಸರಿ ಕಾಡ ಕೇಸರಿ. ಸರಿ ಸರಿ, ಈಗ ನನಗೆ ಸ್ಪಷ್ಟ ಅರ್ಥ ಆಯ್ತು. ಕೆಲವೊಮ್ಮೆ ಹೆಚ್ಚು ತಿಳಿದ್ರೆ ಹೀಗೆ ಆಗುವುದು, ಅರ್ಥ ಅನರ್ಥವೇ ಆಗುವುದು. ನೋಡಿದವರು ಹೇಳಿದ್ದು ಸರಿ, ಪ್ರಸೇನನನ್ನು ಹರಿಕೊಂದ ಅಂತ. ಯಥಾರ್ಥಕ್ಕಾದರೂ ನಾಡಿನಲ್ಲಿ ನಾನು ಹರಿ, ಆದರೆ ಕಾಡಿನಲ್ಲಿ ಇದುವೇ ಕೇಸರಿಯೇ ಹರಿ. ಪ್ರಸೇನನನ್ನು ಈ ಕಾಡಿನ ಹರಿ ಕೊಂದದ್ದು, ಅಪವಾದ ಬಂದದ್ದು ಈ ಹರಿಗೆ. ಆದ್ರೂ ನಮಗೆ ಬೇಕಾದದ್ದು ಅದಲ್ಲೂ ಅಲ್ಲ. ಈಗ ಪ್ರಸೇನ ಬದುಕಿ ಉಳಿತಿದ್ರೆ ಅವರನ್ನು ಹಾಗೆ ಕರೆದುಕೊಂಡು ಹೋಗಬಹುದಿತ್ತು, ಬದುಕಿ ಉಳಿಯಲಿಲ್ಲ. ಹಾಗೆಂದು ಮಣಿ ಬೇಕಾಗಿದೆ, ಮಣಿ ಇಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಹಾಗಾದ್ರೆ ಮಣಿಯನ್ನು ಹೊತ್ತು ತಂದಂತ ಪ್ರಸೇನನು ಸಾವಾಗಿದೆ. ಹಾಗಾದ್ರೆ ಅದೇ ಪ್ರಸೇನನನ್ನು ಕಾಡಕೇಸರಿ ಕೊಂದಿದೆ. ಕಾಡಕೇಸರಿ ಬದುಕಿ ಉಳಿದಿದೆ ಅಂತ ಕೇಳಿದ್ರೆ ಅದು ಬದುಕಿ ಉಳಿದಿಲ್ಲ, ಅದು ಸತ್ತಿದೆ. ಹಾಗಾದ್ರೆ ಕಾಡಕೇಸರಿಯನ್ನು ಕೊಂದದ್ದು ಯಾರಿರ್ಬೋದು? ಇಲ್ಲಿ ಇನ್ನೊಂದು ಹೆಜ್ಜೆ ಕಾಣುತ್ತಾ ಉಂಟ. ಇದು ನೋಡಿದ್ರೆ ಮನುಷ್ಯರ ಹೆಜ್ಜೆ ಗುರುತಿನ ಹಾಗೆ ಕಾಣುವುದಿಲ್ಲ, ಅಂತೂ ಕಾಡಕೇಸರಿಯ ಹೆಜ್ಜೆ ಅಲ್ಲ. ಇದು ನೋಡಿದ್ರೆ ಬೇರೆ ಯಾವ ಪ್ರಾಣಿಯ ಹೆಜ್ಜೆ ಗುರುತು ಹಾಗೆ ಕಾಣುತ್ತಾ ಉಂಟು? ಇದು ಬಹುಶಃ ಕರಡಿಯ ಹೆಜ್ಜೆ ಗುರುತ ಹೇಗೆ? ಹಾಗಾದ್ರೆ ಈ ಹೆಜ್ಜೆ ಗುರುತು ಎಲ್ಲಿ ಹೋಗಿರಬಹುದು? ಈ ಬಲ್ಲುಕ ಹೋಗಿದೆ ಒಳಗೆ, ಹೌದು, ಹೊರಗೆ ಬಂದದ್ದು ಕಾಣುವುದಿಲ್ಲ. ಬಲ್ಲುಕದ ಪದ ಚಿಹ್ನೆ ಎನ್ನುವುದು ಸ್ಪಷ್ಟವಾಗಿದೆ. ಈಗ ಒಳಗೆ ಹೋದದ್ದೇ ಹೌದು ಅಂತಂದ್ರೆ ಹೊರಗೆ ಬಂದ ಹೆಜ್ಜೆ ಗುರುತು ಸಿಗಬೇಕು. ಹಾಗಾದ್ರೆ ಎಲ್ಲಿರ್ಬಹುದು, ಹೇಗಿರ್ಬಹುದು, ಹುಡುಕುವುದು ಹೇಗೆ? ಸರಿ ಸರಿ, ಮುಂದೆ ಮುಂದಲ್ಲಿಗೆ ಮುಂದೆ ಬಲ್ಲುತನ ಪದ ಚಿಹ್ನೆಯ ಹೇಗೂ ಒಳಗೆ ಉಂಟು ಸ್ಪಷ್ಟ ಆಗಿದೆ ಅಂದ ಮೇಲೆ ಮತ್ತೆ ನಾವು ಹೊರಗೆ ಯಾಕೆ ನಿಲ್ಲುವುದು? ನೇರ ಒಳಗೆ ಹೋಗುವುದಾ? ಬೇಡ, ನೀವೆಲ್ಲ ಬರುವುದು ಬೇಡ. ಒಳಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅಪಾಯ ಬಂದ್ರೆ ನನಗೊಬ್ಬನಿಗೆ ಬರಲಿ, ಸುದ್ದಿ ಮುಟ್ಟಿಸುವುದಕ್ಕಾದ್ರೂ ನೀವು 3 ಮಂದಿ ಬೇಕು. ನೀವು ಗುಹೆಯ ಹೊರಗೆ ಇರಿ, ನಾನು ಒಳ ಪ್ರವೇಶ ಮಾಡ್ತೇನೆ. ಶೋಭಿಸುತ್ತ ವಿಭವತಿ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುತ್ತ ಗಿರಿಜೆ ರಾಮೆ ರಾಮೆ ಸರಸಿದ ಸೌಂದರ್ಯ ವಿಭ್ರಮಗೆ ಬೆಳಗಾಗಿ ಹರಿಗಂದು ಶೀಲೆಯ ಮರೆಯಾಗಿರಲು ತೂಗಿ ಪಾಡುತ್ತಲಾಗ ಶರದದ ಪೂರ್ಣಿಮೆಯ ಕತ್ತಲೆಯ ಆವರಿಸಿರುವ ಗುಹಾ ಪ್ರದೇಶ ಅಂತ ನಾನು ಭಾವಿಸಿ ಎಷ್ಟೊಂದು ಬೆಳಕು ಎದ್ದು ಕಾಣುತ್ತಾ ಉಂಟು. ಇಲ್ಲಿ ಬೆಳಕು ಎಲ್ಲಿಂದ ಬಂತು ಅಂತ ನೋಡಿದ್ರೆ ಓ ಹೋ 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 ನಾವು ಅರಸುತ್ತಾ ಬಂದಂತ ಶಮಂತಕ ರತ್ನ ನೋಡಿ ಅಲ್ಲಿ ರಾರಾಜಿಸುತ್ತಾ ಇರು. ಆಶ್ಚರ್ಯ ಆದದ್ದು ಅದಲ್ಲ ನಮಗೆ.
ಆ ಮಣಿಯ ಜೊತೆಯಲ್ಲಿ ಮತ್ತೊಂದು ಮಣಿ ಎದ್ದು ಕಾಣುತ್ತಾ ಉಂಟು. ಒಂದು ಶಮಂತಕ ಮಣಿ, ಮತ್ತೊಂದು ಕನ್ಯಾಮಣಿ. ಮಣಿ ಹೇಗೂ ಆಕರ್ಷಣೆಗೆ ಉಂಟು, ಆದ್ರೆ ಆ ಮಣಿಗಿಂತ ಮತ್ತೊಂದು ಆಕರ್ಷಣೆ ಇರುವಂತದ್ದು ಈ ಕನ್ಯಾಮಣಿ. ಏನು ಸೌಂದರ್ಯ, ಏನು ಸೌಂದರ್ಯ! ಆಹಾ, ನೋಡಿದ್ರೆ ಇಲ್ಲೇ ಇರಬೇಕು ಅಂತ ಆಗುತ್ತದೆ. ಶರದ ಋತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ ಈ ಹೆಣ್ಣಿನ ಮುಖದಲ್ಲಿ ಎದ್ದು ಕಾಣುತ್ತಾ ಉಂಟು. ಯಾರಿರಬಹುದು ಈಕೆ? ಯಾರಿರಬಹುದು ಈಕೆ? ಏನೋ ತೊಟ್ಟಿಲಲ್ಲಿ ತೂಗುತ್ತಾ ಇದ್ದಾಳೆ. ಸಣ್ಣ ಮಗು ಒಂದು ಇದ್ದ ಹಾಗೆ ಕಾಣುತ್ತದೆ. ಬಾಯಲ್ಲಿ ಏನೋ ಹೇಳುತ್ತಾ ಇದ್ದಾಳೆ. ಹೋಗಿ ಮಾತಾಡೋಣ. ಏನಾದ್ರೂ ಅಘಟಿತ ಘಟನೆ ನಡೆದು ಹೋದ್ರೆ ಹಾಗಾಗುವುದು ಬೇಡ. ಏನು ಹೇಳ್ತಾಳೆ ಅಂತ ಕೇಳಬೇಕು ಅಂತಾದ್ರೆ ಸ್ವಲ್ಪ ಮರೆಯಲ್ಲಿ ನಿಲ್ಲಬೇಕಾಗ್ತದೆ. ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವತ ಜೋ ಜೋ ಬಲ್ಲುಕ ರಾಜಾಧಿರಾಜ ಜೋ ಜೋ ತಂದೆಯಾಗಿಗ ಜಾಂಬವಂತ ಕೇಸರಿಯ ತಂದೆಯಾಗಿಗ ಜಾಂಬವಂತ ಕೇಸರಿಯ ಕೊಂದು ತಂದಿಗ ಶಮಂತಕ ಮಣಿಯ ಕೊಂದು ತಂದಿಗ ಶಮಂತಕ ಮಣಿಯ ಚಂದದೊಳಗ ನಿನ್ನ ತೊಟ್ಟಿಲ ಬಳಿಯ ಚಂದದೊಳಗ ನಿನ್ನ ತೊಟ್ಟಿಲ ಬಳಿಯ ಬಂಧಿಸಿದ ನೋಡು ಭಾಗ್ಯಭೂನಿಧಿಯ ಜೋ ಜೋ ಇಷ್ಟಾರ್ಥಗಳನ್ನೆಲ್ಲ ಕೊಡುವುದೇ ನೋಡು ಇಷ್ಟಾರ್ಥಗಳನ್ನೆಲ್ಲ ಕೊಡುವುದೇ ನೋಡು ಹೃಷ್ಟ ಮನಸನಾಗಿ ಪಿಡಿದು ನೀನಾಡು ಹೃಷ್ಟ ಮನಸನಾಗಿ ಪಿಡಿದು ನೀನಾಡು ಸೃಷ್ಟಿಯೊಳಿದಕ್ಕೆ ಸಮಾನದ ಜೋಡು ಸೃಷ್ಟಿಯೊಳಿದಕ್ಕೆ ಸಮಾನದ ಜೋಡು ಇಷ್ಟದರಿಲ್ಲ ನೀ ಪಿಡಿದು ಮುಟ್ಟಾಡ ಜೋ 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 ಸುಕುಮಾರ ಜೋ ಜೋ ಜಾಂಬವ ಕರ್ಣ ಪ್ರವೀರ ಬಲ್ಲುಕ ರಾಜ ಧೀರ ಶೃಂಗಾರ ಜೋ 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 ಇದು ಆನಂದ ಭೈರವಿರಾರ ಜೋ 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 ಮರೆಯಾಗಿ ನಿಂತದ್ದು ಒಳ್ಳೆಯದೇ ಆಯ್ತು. ಇಲ್ಲದಿದ್ರೆ ಈ ಸಾಹಿತ್ಯವನ್ನು ಅನುಭವಿಸುವುದಕ್ಕೆ ತಪ್ಪಿ ಹೋಗುತ್ತಾ ಇತ್ತು ನನಗೆ. ಎಷ್ಟೋ ಸಂಗೀತ ಕೇಳಿದ್ದೇವೆ ನಾವು. ಅವರಿಗೆ ಕೆಲವರು ಸಂಗೀತಗಾರರು ಅಂತ ಹೇಳುವುದು. ಯಥಾರ್ಥಕ್ಕೆ ಅದರದ್ದು ಸಂಗೀತಗಾರರಲ್ಲ, ಅದು ಸಂಗಾತಿಗಾರರು ಅಂತ ಆಗಬೇಕು. ಅಂದ್ರೆ ಇಂತಹ ಸಾಹಿತ್ಯವನ್ನು ಹಾಡುವಾಗ ಅವನ ಜೊತೆಯಾಗಿ ಇದ್ದುಕೊಂಡು ಮತ್ತೆ ಆ ಸ್ಥಾನವನ್ನು ಏರುವುದಕ್ಕೆ ಅವನಿಗೆ ಸಂಗಾತಿಗಾರ ಅಂತ ಹೆಸರು. ಇತ್ತೀಚೆಗೆಲ್ಲ ಸಂಗೀತಗಾರರು ಸಂಗೀತಗಾರರು ಅಂತ ಆದದ್ದು. ಕೇವಲ ಸಂಗೀತವೇ ಅಲ್ವಲ್ಲ ನಾವು ಕೇಳಿದ್ದು, ಸಾಹಿತ್ಯವನ್ನು ಒಳಗೊಂಡಂತಹ ಸಂಗೀತವಿದೆ. ಹಾಡುತ್ತಲೇ ಹಾಡುತ್ತಲೇ ನಮಗಿರುವಂತಹ ಪ್ರಶ್ನೆಯನ್ನೇ ಹಾಡಿನೋಪಾದಿಯಲ್ಲಿ ಹಾಡಿ ಮುಗಿಸಿಬಿಟ್ಲಲ್ಲ. ಮಗು ಇವಳ ತಮ್ಮ ಪ್ರವೀರ್ ಅಂತ ಹೆಸರಂತೆ, ತಂದೆಯಾಗಿ ಆ ಜಾಂಬವಂತ, ಕೊಂದು ಕೇಸರಿ. ಯಾರಪ್ಪ ಜಾಂಬವಂತ? ನಾವು ತಿಳಿದ ಜಾಂಬವಂತ ಅವನಿಗೆ ಮಕ್ಕಳು ಇದೆಲ್ಲ ಇರ್ಲಿಕ್ಕೆ ಸಾಧ್ಯ? ಯಾರಿಲ್ಲ. ಸುಮ್ಮನೆ ನನ್ನೊಳಗೆ ನಾನೇ ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಗ್ಲಿಕ್ಕಿಲ್ಲ. ಹೇಗೂ ಇದ್ದಾನಲ್ಲ.
ಈ ಹಾಡುವವಳಿಗೆ ಅರ್ಥ ಹೇಳಲಿಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ನೋಡು. ಓ ಹೆಣ್ಣೆ, ಯಾರು ನೀನು? ಹೆದರಬೇಡ ಹೆದರಬೇಡ, ಹೆದರಿಸುವವಲ್ಲ. ಏನು ನಿನ್ನ ಹೆಸರು? ಜಾಂಬವತಿ. ಜಾಂಬವತಿ. ಇದು ನಿನ್ನ ಮಗುವ ಹೇಗೆ? ಆಹಾ, ನನ್ನ ತಮ್ಮ. ತಮ್ಮನು? ಏನು ಅವನ ಹೆಸರು? ಪ್ರವೀರ. ಅದೇನು ಕೈಯಲ್ಲಿ? ಅದು ಮಣಿ. ಮಾಣಿಯ? ಮಣಿ. ಮಣಿ ಮಣಿ. ಅದೆಲ್ಲಿ ಸಿಕ್ಕಿದ್ರಿ? ಅದು ನನ್ನ ತಂದೆ ತಂದು ಕೊಟ್ಟದ್ದು. ಯಾರು ನಿನ್ನ ತಂದೆ? ಜಾಂಬವಂತ. ಅವರೆಲ್ಲಿದ್ದಾರೆ? ಅವರು ಒಳಗೆ ಮಲಗಿದ್ದಾರೆ. ಮಲಗಿದ್ದಾರಲ್ಲ, ಆ ಮಣಿ ನನಗೆ ಕೊಡಬಹುದಾ ಹೇಗೆ? ಆಹಾ, ಅಪ್ಪ ಬೈತಾರೆ. ನೋಡು, ಈ ಹಣ್ಣು ಕೊಡ್ತೇನೆ ನಿನಗೆ. ಈ ಹಣ್ಣು ತೆಗೋ, ಬಹಳ ರುಚಿಯಾದ ಹಣ್ಣಿದು. ತಿನ್ನಬೇಕಿದನು ನೀನು. ಈಗ ನಾನು ತಿನ್ಬೇಕಾ? ಹೌದೌದು, ತಿನ್ಲೇಬೇಕಾ? ತಿಂದ್ರೆ ಅದೇ ರುಚಿ ನೋಡಿದ ಹಾಗಾಗುತ್ತದೆ ಅಂತ. ಅಲ್ಲ, ಮತ್ತೆ ತಿಂತೇನೆ. ಅಲ್ಲ, ನಾನು ಮೊದಲು ಹಣ್ಣು ಕೊಡ್ತೇನೆ, ನೀವು ನನಗೆ ಮಣಿ ಕೊಡು. ಅದು ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಬೇಡ, ಈ ಹಣ್ಣು ತಿಂದಾದ್ರೆ ಮತ್ತೆ ಮಣಿ ಕೊಡು. ತಗೋ, ಇದು ನಾನು ಬರುವಾಗ ಊರಿಂದ ತಂದದ್ದು, ಆಯ್ತಾ? ಇದೀಗ ನಾನು ತಿನ್ಲೇಬೇಕಾ? ತಿನ್ಬೇಕು ತಿನ್ಬೇಕು. ಅಲ್ಲ, ಈಗಲೇ ಅಲ್ಲ, ನೋಡು, ರುಚಿ ನೋಡು, ರುಚಿ ನೋಡು ಹೇಗುಂಟು ಅಂತ. ಸಂಸ್ಕಾರ ಉಂಟು ನೋಡಿ. ನಾನು ಭಾವಿಸಿದಾಗ ಈ ಕಾಡಿನಲ್ಲಿ ಸಿಕ್ಕಿದರೆ ತಿನ್ನುವುದಂತ, ಇದು ಹಾಗಲ್ಲ ನೋಡಿ. ತಿನ್ನುದಲ್ಲ. ತಿನ್ನು 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 ತಿನ್ನು. ಹಣ್ಣು ತಿನ್ನು, ಹಣ್ಣು ತಿನ್ನು, ಹಣ್ಣು ತಿನ್ನು. ಹಣ್ಣು ತಿಂದೆಯಾ? ಈಗ ಮಣಿ ಕೊಡು. ಏನು ಮಣಿ ಕೊಡು? ಅದಾಗುದಿಲ್ಲ. ಹಾಗಾದ್ರೆ ಹಣ್ಣು ಕೊಡು. ಹಣ್ಣು ಸಹ ಕೊಡ್ಲಿಕ್ಕೆ ಆಗುದಿಲ್ಲ. ಒಳ್ಳೆ ಕತೆ. ತಿಂದಾಗಿದೆ, ಒಳ್ಳೆದುಂಟ. ಮಣಿ ಯಾಕೆ ಕೊಡುವುದಿಲ್ಲ? ಅದು ಅಪ್ಪ ತಂದದ್ದು. ಕೊಟ್ರೆ ಏನಾಗುತ್ತದೆ? ಅದು ತಮ್ಮನಿಗಾಗಿ ತಂದದ್ದು, ಹಾಗೆ ಕೊಟ್ರೆ ಬೈತಾರ. ಯಾರು? ಅಪ್ಪ. ಈಗ ಬೈಲಿಕ್ಕೆ ಈಗ ಅಪ್ಪ ಇಲ್ಲಿಲ್ವಲ್ಲ? ಒಳಗಿದ್ದಾರೆ. ಅಪ್ಪ ಏನ್ ಮಾಡ್ತಾ ಇದ್ದಾರೆ? ಮಲಗಿದ್ದಾರೆ. ಮಲಗಿದ್ದಾರ? ಈಗ ಹೇಳುವ ಹೊತ್ತಾಯ್ತಾ ಹೇಗೆ? ಇಲ್ಲ, ಅವರಾಗಿ ಹೇಳುವುದಿಲ್ವಾ? ಅವರನ್ನು ಹೇಗೆ ಎಬ್ಬಿಸಬೇಕು ಅಂತ ಗೊತ್ತಿದೆ ನನಗೆ. ಮಲಗಿದ ನಿನ್ನಪ್ಪನನ್ನು ಎಬ್ಬಿಸುವುದಕ್ಕಾಗಿ ಶಂಕದ್ವಾರ ಮಾಡಿದೆ. ಮಗಳೇ, ಏನಾಯ್ತು? ನೋಡಿ, ಅಲ್ಲಿ ಕಪ್ಪಿರ ಒಬ್ಬ ಬಂದದ್ದು. ನೀನು ಒಳಗಿದ್ದು. ನಿನಗ್ಯಾರೋ ಇಂಥ ಸ್ವಾತಂತ್ರ್ಯ ಕೊಟ್ಟದ್ದು? ಯಾವುದು ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೆ ಒಂದು ಗೆರೆಯ ವ್ಯತ್ಯಾಸ ಇರುವುದು. ಮಿತಿ ಮೀರಿದ ಸ್ವಾತಂತ್ರ್ಯವೇ ಸ್ವೇಚ್ಛೆ. ನೀನು ಯಾವುದನ್ನು ಸ್ವಾತಂತ್ರ್ಯ ಅಂತ ಭಾವಿಸಿದ್ಯೋ ಅದು ಸ್ವೇಚ್ಛೆಯ ವ್ಯವಹಾರ. ಯಾರು ಅಂದ್ರೆ ಮತ್ತೊಂದು ಸಂಖ್ಯಾವಾಚಕ. ಹೌದು, 6 ಅಂತ. 6 ನಮ್ಮನ್ನು ಪ್ರವೇಶಿಸುವುದಿಲ್ಲ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ನಮ್ಮ ಕಡೆಗೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಯಾಕೆ? ಸಪ್ತಮಂ ದೈವ ಚಿಂತನಂ, ಅದರ ಅನುಗ್ರಹಕ್ಕೆ ಪಾತ್ರರಾದವರು ನಾವು. ನಮ್ಮ ಮುಂಭಾಗದಲ್ಲಿ ಕಾಮ ಕ್ರೋಧಾದಿ 6 ಬರಲಿಕ್ಕೆ ಉಂಟ. ನಾವು ಭ್ರಷ್ಟಾರ್ಥಕವಾಗಿ 6 ಅಂತ ಕೇಳಿದ್ದು. ಎನ್ನ ಗುಹೆಯ ಸ್ವತಂತ್ರಿಸಿ. ನಾನು ಭಾವಿಸಿದ್ದು ಹೇಗೆ? ಈ ಗುಹೆಯ ಒಳಗೆ 6 ಗುಹೆ ಉಂಟು ಅಂತ ಭಾವಿಸಿದ್ದೆ. ಅದು ವರ್ಜಿಸಿದ ಕಾರಣ ಇಲ್ಲಿರುವುದು. ಇಲ್ಲದೆ ಹೋದ್ರೆ ನಾವು ಊರಿನಲ್ಲಿ ಎಲ್ಲೆಲ್ಲ ಉಂಟು ಅಂತ ಹುಡುಕುತ್ತಾ ಹೋಗುತ್ತಿದ್ದೆವು. ಯಾರು ಅದನ್ನು ವರ್ಜಿಸಿದ್ದಾರೋ ಅವರೇ ಕಾಡಿನ ಮಧ್ಯೆ ಇರುವುದು. ಅದು ಯಾರಿಗೆ ಬೇಕೋ ಅವರು ನಾಡಿನ ವೈಭವದಲ್ಲಿ ತೇಲಾಡ್ತಾ ಇರ್ತಾರೆ. ನಾವು ಇಲ್ಲಿರುವುದಕ್ಕೆ ಕಾರಣ ಅದನ್ನು ವರ್ಜಿಸಿದ್ದೇವೆ ಅಂತ ಅರ್ಥ. ಒಳ್ಳೆ ಗುಹೆಯನ್ನು ಮಾತ್ರ ಹೊಕ್ಕದ್ದಲ್ಲ, ನನ್ನ ಹೃದಯ ಗುಹೆಯನ್ನು ಹೊಕ್ಕೆ ಅಲ್ಲ.
ತಟ್ಟಿದ ಹಾಗಾದ್ರೆ ಅಲ್ಲಿ ತಟ್ಟಿದಂದ್ರೆ ನನ್ನ ಕಿವಿಗೆ ಬಿತ್ತಲ್ಲ ನಿನ್ನ ಶಂಖಧ್ವನಿ. ಬಿದ್ದ? ಹೌದು. ಒಳ್ಳೇದಾಯ್ತು ಹಾಗಾದ್ರೆ. ಒಳ್ಳೇದೆಂತದು? ಬೀಳಬೇಕು ಅಂತಲಲ್ವಾ? ನಿನಗೆ ಪಾತ್ರ ಕ್ಷೇತ್ರ ಪರಿಸ್ಥಿತಿ ಗೊತ್ತುಂಟಾ? ಏನು? ನಿನಗೆ ಬೇಕಾದ ಹಾಗೆ ಹೋದಲ್ಲೆಲ್ಲ ಮಾಡುದಲ್ಲ, ಹೋದಲ್ಲಿ ಹೇಗೆ ಉಂಟು ಹಾಗೆ ಮಾಡಬೇಕಾದ್ದು. ಅಲ್ಲ, ಅದು ಮತ್ತೆ ಹೋದ ಮೇಲೆ ಅಲ್ವಾ ಗೊತ್ತಾಗು. ಯಾವುದಕ್ಕೆ ನೀನು ಶಂಖಧ್ವನಿ ಮಾಡುದು? ಯಾರಾದ್ರೂ ಇದ್ದಾರ ಇಲ್ಲಿ? ಇದ್ದವರಾದ್ರೂ ಬರ್ಲಿ ಅಂತ. ಇದ್ದವರಿಗೆ ಉಪದ್ರ ಕೊಡುವ ಅಂತ. ಒಳಗಿದ್ದ ನಾನು ಮಲಗಿದ್ದೆ, ಎದ್ದು ಬರುವಂತ ಕರ್ಕಶ ಸ್ವರ. ಹಾಗಾಯ್ತಿದ್ದು. ಅದೆಂತದ್ದು? ನಾನು ಕರ್ಕಶ ಆಗಬೇಕು ಅಂತ ಊದಿದ್ದಲ್ಲ. ಮಲಗಿದವನಿಗೆ ಸಂಗೀತವು ಕರ್ಕಶವೋ? ಅಲ್ಲ, ಕೆಲವೊಮ್ಮೆ ಹೀಗಾಗುತ್ತದೆ, ನಾವು ಕೇಳಿ ತಿಳಿದ ಅನುಭವ. ಕೆಲವೊಮ್ಮೆ ಸಂಗೀತಕ್ಕೆ ಹಾಗೆ ಮಲಗುವ ಅಂತಲೂ ಆಗುತ್ತದೆ ಅಂತೆ. ಮಲಗುವಂತ ಆಗುವುದು ಅವನಿಗೆ ನಿದ್ರೆ ಬರುವ ಮೊದಲು. ನಿದ್ದೆ ಬಂದ ಮೇಲೆ ಹತ್ತಿರ ಹೋಗಿ ಸಂಗೀತ ಹಾಡಿದ್ರೆ ಹೇಳುವ ಅಂತಲೇ ಆಗುದು ಅವನಿಗೆ. ಅದು ಉಪದ್ರವೇ ಆಗುದು. ಇದು ಮಲಗಿದ್ದಾಗ ಪೂರ್ತಿ ಮಲಗಿ. ಆದ್ರೆ ಮತ್ತೊಂದುಂಟು, ಏನು? ನಿತ್ಯವೂ ಕೇಳುತ್ತಾ ಇದ್ರೆ ಯಾವ ಸಂಗೀತವಾಗ್ಲಿ ಯಾವ ಕರ್ಕಶವೇ ಆಗ್ಲಿ, ನಿದ್ದೆ ಮಾಡುವುದಕ್ಕಾಗಿ ಮಲಗಿದ್ದೆ ಹೌದು ಅಂತಾದ್ರೆ ಯಾವುದು ತಲೆಗೆ ಹತ್ತುವುದಿಲ್ಲ ನೋಡಿ. ನಾನು ಯಾವಾಗಲೂ ಕೇಳುತ್ತಾ ಇರುವ ಸಂಗೀತ ನನಗೆ ಕರ್ಕಶ ಆಗ್ಲಿಲ್ಲ. ನನ್ನ ಮಗಳು ಆಡುವ ಜೋಗುಳ, ಅದರ ಆ ಮಾಧುರ್ಯವನ್ನು ಕೆಡಿಸಿದ್ದು ನಿನ್ನ ಧ್ವನಿ. ಅದೇ ಕೇಳ್ತಾ ಇದ್ರೆ ನನಗೆ ಉಪದ್ರ ಆಗುತ್ತಿರ್ಲಿಲ್ಲ. ನೀನು ಶಂಖಧ್ವನಿ ಮಾಡಿದ್ಯಲ್ಲ, ಆಗ ಉಪದ್ರ ಆಯ್ತು. ಬಂದಿ ಅಲ್ವಾ? ಹೌದು. ನಿನಗೆ ಅಪ್ಪ ಅಮ್ಮ ಸಂಸ್ಕಾರ ಕಳಿಸಿಕೊಳ್ಳಿಲ್ವಾ? ಯಾಕೆ? ಹೋದಲ್ಲೆಲ್ಲ ಹಾಗೆ ನಾವು ಅತಿಕ್ರಮಣ ಮಾಡಬಾರ್ದು ಅಂತ. ನಿಮಗೊಂದು ಇಂಥದ್ದೇ ಅಂತ ನಿರ್ಣಯವಾದ ಹೆಸರಿಲ್ವಾ? ಯಾವುದು ಹೆಸರು ನಿನ್ನದು? ಯಾರು ನಿನ್ನ ಅಪ್ಪ ಅಮ್ಮ? ನಿನ್ನ ಊರು ಯಾವುದು? ಹೀಗೆ ಬಂದು ಯಾರಿಗಾದ್ರೂ ಉಪದ್ರ ಮಾಡ್ಲಿಕ್ಕೆ ನೋಡುವ ಹೇಳು. ಊರು ಬಿಟ್ಟದು ಉಪದ್ರ ಮಾಡ್ಲಿಕ್ಕೆ ಅಂತ ಭಾವಿಸಿ ಕೆಲವು ಊರಿನವರು ಅದಕ್ಕೆ ಇರುವುದು, ಉಪದ್ರ ಮಾಡ್ಲಿಕ್ಕೆ ಇರುವುದು. ಅಯ್ಯ ಕರಡಿ, ಒಳ್ಳೇದಾಯ್ತು ನೀನು ಎದ್ದು ಬಂದದ್ದು. ಒಳ್ಳೇದಾಯ್ತು ಅಂದ್ರೆ ನನಗೆ ಕೆಟ್ಟದಾಯ್ತು. ನನಗೆ ಸ್ವಲ್ಪ ನಿದ್ರೆ ಮಾಡ್ಲಿಕ್ಕಿತ್ತು. ಹೌದು. ಈಗ ಊಟ ಮಾಡಿ ಮಲಗಿದ್ದು ನಾನು. ಊಟ ಅಂದ್ರೆ ನಮ್ಮ ಹಣ್ಣು ಹಂಪಲೇ ಊಟ ಅಲ್ಲ, ಇದೊಂದು ಮಲಗುವ ಹೊತ್ತ. ಇದು ಯಾವ ಹೊತ್ತು ಅಂತ ನನ್ನ ಮನೆಯಲ್ಲಿ ನೀನು ನಿರ್ಣಯ ಮಾಡ್ಲಿಕ್ಕೆ. ಹಾಗೆ ಮತ್ತೆ ಆದ್ರೆ ಬಂದ ಮೇಲೆ ನಮಗೆ ಬೇಕಾದಾಗ ಆಗಬೇಕಲ್ವಾ? ನಿನಗೆ ಬೇಕಾದ ಹಾಗೆ ಅಂತ ಹೇಳಿದ್ರೆ ನಿನ್ನ ಊರಿನಲ್ಲಿ ಮಾಡು. ನನ್ನ ಮನೆಗೆ ಬಂದೆ ಎಂತದ್ದು ನಿನಗೆ ಬೇಕಾದ ಹಾಗೆ? ನಾವು ಹಾಗೆ ಹೇಗೆ ಹೋದದ್ದೇ ನಮ್ಮ ಮನೆ ಅಂತ ಭಾವಿಸುವುದು ನಾವು. ಹಾಗಾಗಿ ಇದ್ದ ಹಲ್ಲು ಹೋಗ್ತದೆ ಹಾಗೆ ಮಾಡಿದ್ರೆ. ಹೋದದ್ದೇ ನಮ್ಮ ಮನೆ ಅಂತ ಭಾವಿಸಿದ್ರೆ ಅಂದ್ರೆ ನನ್ನದು ಬಹುಶಃ ನೀನು ಮರದ ಬುಡದಲ್ಲಿ ಇರುವುದು ಕಾಣ್ತದೆ. ಯಾಕೆ? ಅದು ಹೋದದ್ದೇ ಮನೆ ಅಂತ ಭಾವಿಸಬೇಕಾದ್ರೆ ಅವನಿಗೆ ನಿರ್ಣಯಾತ್ಮಕವಾದ ಒಂದು ಮನೆ ಇರಬಾರ್ದು. ಹಾಗಲ್ಲ. ಮತ್ತೆ ನಮಗೆ ವಸತಿ ಉಂಟು. ಉಂಟಾ? ಉಂಟು ಉಂಟು ಉಂಟು. ಎಲ್ಲಿ? ಅದು ಹೆಸರು ಉಂಟು. ಹೌದಾ? ನಾವು ಇಲ್ಲಿಯವರಲ್ಲ. ನಾವು ಮತ್ತೆ ನಾವು ಪಡುಗಡಲಿಂದ ಬಂದದ್ದು. ಪಡುಗಡಲ ಮಧ್ಯದಿಂದ. ಪಾಶ್ಚಾತ್ಯದವರು ಆಗಿ ಹೇಗೆ ಅವರು ಇದ್ದ ಸಂಸ್ಕಾರ ಹಾಳು ಮಾಡ್ಲಿಕ್ಕೆ ಇರುವುದು. ಪಡುಗಡಲ್ ಅಂದ್ರೆ ಪಶ್ಚಿಮದಲ್ವ, ಪಾಶ್ಚಾತ್ಯರು. ಹಾಗೆಲ್ಲ, ಅದಕ್ಕಿಂತ ಆಚೆಗಲ್ಲ, ಮಧ್ಯದಲ್ಲಿ. ಮಧ್ಯದಲ್ಲಿ? ಹೌದೌದು. ನಿಮ್ಮ ಊರಿನಲ್ಲಿ ಹಾಗೆಯಾ? ಹೇಗೆ? ಹುಟ್ಟುಹಬ್ಬದ ಆಚರಣೆ ಮಾಡುವಾಗ ಎಲ್ಲ ಉಡಿಸಿದನ್ನು ನಂದಿಸುವುದಾ? ಅಲ್ಲಲ್ಲ,
ಪಾಶ್ಚಾತ್ಯರದೆಲ್ಲ ಹಾಗೆ. ಹೌದೌದು ಹಾಗೆ. ನಮ್ಮದು ಹಾಗೆಲ್ಲ, ನಮ್ಮದು ಉರಿಸುವುದು. ಉರಿಸುವುದು. ಹೌದೌದು, ಬೆಳಕೆ ಕಾಣುವುದು. ದೀಪವನ್ನು ನಂದಿಸುವುದಲ್ಲ. ನಂದಿಸುವುದಲ್ಲ, ಸರಿ. ಅದು ಅದಕ್ಕಿಂತ ಆಚಿರದ್ದು. ಅಂದ್ರೆ ಆ ಕಡೆ ಇಲ್ಲ, ಆ ಕಡೆ ಇಲ್ಲ. ನೀನು ಪಡುಗಡಲು ಅಂತ ಹೇಳುವಾಗ ನಾನು ಪಶ್ಚಿಮ. ಸರಿ, ಅದಕ್ಕಿಂತ ಒಳಗೆ ಇದ್ದೇನೆ. ಸರಿ. ಆದ್ರೆ ಈ ಪ್ರದೇಶಕ್ಕಿಂತ ಸ್ವಲ್ಪ ಹೊರಗೆ ಅಂತ ಅಷ್ಟೇ. ಆದ್ರೂ ಒಂದುಂಟು. ಏನು? ಆ ಕಡೆ ಇರುವುದಾದ್ರೂ ಅವರ ಸಂಸ್ಕಾರ ಬಹಳ ಉಂಟು. ಇಲ್ಲಿರುವ ಒಳ್ಳೆ ಒಳ್ಳೆ ಸಂಸ್ಕಾರ ಎಲ್ಲ ಮರೆಯುತ್ತದೆ, ಅಲ್ಲಿ ಇರುವುದು ಬೇಗ ಪ್ರಭಾವಕ್ಕೆ ಬರ್ತದೆ. ಹೌದೌದು. ನಾಳೆ ಮದುವೆ ಅಂತೆ ನಾಗರಿಕ ಸಮಾಜದಲ್ಲಿ. ಹೌದೌದು. ಇವತ್ತು ಮೂಗಿನವರಿಗೆ ಕುಡಿದು ಕಣ್ಣು ಕೆಂಪಾಗಿಸಿ ನಾಳೆ ಮದುವೆ ಅಂತೆ. ಯಾವ ಮಂಗಳ ಕಾರ್ಯಕ್ರಮ ಗೊಮ್ಮನೆ, ಯಾವ ಕರ್ಮಕ್ಕೆ ಮಂಗಳ ಕಾರ್ಯಕ್ರಮ? ಇವತ್ತು ಮಧ್ಯರಾತ್ರಿಯವರೆಗೆ ಕುಡಿದ್ರೆ ಮತ್ತೆ ಎಂತದ್ದು ನಾಳೆ ಮಂಗಳ ಕಾರ್ಯಕ್ರಮ? ನಿಮ್ಮ ನಾಗರಿಕತೆ ನಾಗರಿಕತೆ ಅಂತ ಹೇಳಿ ಸಂಸ್ಕೃತಿ ಹಾಳು ಮಾಡುದೇ ಆಯ್ತು ನಿಮ್ಗೆ. ಹಾಳಾಗುತ್ತದೆ. ಹೌದೌದು. ಏನು ಮಾಡುವ ಹೇಳು? ಏನು? ಕೆಲವೊಂದು ವಿಕೃತಿ ನಡೆದು ಹೋಗುತ್ತದೆ. ಆದ್ರೆ ಅಂತವರ ಮಧ್ಯೆಯಲ್ಲಿಯೂ ಸಂಸ್ಕಾರವನ್ನು ಹೊಂದಿದವರು ಇದ್ದಾರೆ. ನಮಗೊಂದು ತೃಪ್ತಿ ಅಂತದ್ದು ಗೊತ್ತುಂಟ? ಏನು? ನಮಗೆ ಕಾಡಿನಲ್ಲಿರುವವರಿಗೆ ಸಂಸ್ಕೃತಿ ಇಲ್ಲ ಇರುವುದು ದೊಡ್ಡ ವಿಷಯ ಅಲ್ಲ, ನಮ್ಮಲ್ಲಿ ವಿಕೃತಿ ಇಲ್ಲ. ವಿಕೃತಿ ಇಲ್ಲ. ವಿಕೃತಿ ಆಗುವುದು ನಾಗರಿಕತೆ. ನಾಗರಿಕತೆ ಅದು ಹಾಗೆ. ಕೆಲವೊಮ್ಮೆ ನಾಗರಿಕತೆ ಹೆಚ್ಚಾಗುತ್ತಾ ಹೋಗುವಾಗ ಮೂಲ ಪರಂಪರೆಯನ್ನೇ ಮರೆತು ಹೋಗುದು. ಸರಿ. ಏನು ಎದ್ದದ್ದು ಒಳ್ಳೇದಾಯ್ತು ಅಂತ ಯಾಕೆ ಕೇಳಿದ್ರೆ, ಯಾಕೆ ನೇರವಾಗಿ ಹೊರಗೆ ಹೋಗಬಹುದಿತ್ತು ನನಗೆ. ಈ ಗುಹೆಯ ಹೊರಗೆ ನಿಂತು ಶಂಖಧ್ವಾನ ಮಾಡಬಹುದಿತ್ತಲ್ಲ. ನೀನು ಒಳಗೆ ಬಂದ ಮೇಲೆ ಆಯ್ತದಕ್ಕೆ ನಿನ್ನದು ಶಂಖಧ್ವಾನ. ಒಳಗೆ ಬಂದದ್ದು ತಪ್ಪಾಯ್ತು ಅಂತ ಗೊತ್ತಾಗಬೇಕಲ್ಲ. ಮತ್ತೆ ತಪ್ಪಾಗಿದ್ರೆ ಹೊರಗೆ ಹೋಗುದು, ಹೊರಗೆ ಹೋದ ಮೇಲೆ ಶಂಖಧ್ವಾನ ಮಾಡುದು ಅಲ್ಲ. ಮಾಡಿದ್ರೆ ನೀನು ಅದನ್ನು ಮತ್ತೆ ಆಕ್ಷೇಪ ಮಾಡಿ. ನೀನು ಮೊದಲು ಬಂದಿದ್ದಿ, ನಿನ್ನಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಹೇಳಿದ್ರೆ ಅದು ಯಾಕೆ? ಅದು ಲೋಕದಲ್ಲಿ ಕ್ರಮ ಉಂಟು. ಹೇಗೆ? ಒಮ್ಮೆ ಯಾರಾದ್ರೂ ಆ ಕಡೆ ದಾಟಿದ್ರೆ ಪುನಃ ಹಿಂದೆ ಬರುದು, ದಾಟಿ ಬರುದು. ದಾಟ್ತೇವೆ ನಾವು, ಏನೋ ತಪ್ಪಿ ದಾಟ್ತದೆ. ಹೌದೌದು, ಹಿಂದೆ ದಾಟುದು. ಅಲ್ಲಿಗೆ ಸರಿ ಆಯ್ತು. ಕೆಲವೊಮ್ಮೆ ಪೂಜೆ ಆಗುವಾಗ ಆ ಕಡೆ ದಾಟಬಾರ್ದು ಅಂತ ಶಾಸ್ತ್ರ ಇರುವುದು. ಪುನಃ ಹಿಂದೆ ದಾಟು. ಸರಿ ಆಯ್ತು. ನಿನಗೆ ಇಲ್ಲಿಗೆ ಬಂದ ಮೇಲೆ ಪುನಃ ಹಿಂದೆ ಹೋಗುದಪ್ಪ. ಆದ್ರೆ ಏನು ಮಾಡುವ, ನನ್ನ ವಿವೇಕ ನನ್ನ ಪ್ರಾಮಾಣಿಕತೆ ಅದಕ್ಕೆ ಅಡ್ಡಿ ಆಯ್ತು. ಯಾಕೆ? ಕಾರಣವಾದದ್ದು ಇಲ್ಲಿರುವ ನಾಗರಿಕತೆ, ಇಲ್ಲಿಯ ಸಂಸ್ಕಾರ ನೋಡಿದ್ರೆ ಅರೆ ನಾನು ಭಾವಿಸಿದ್ದು ಹೇಗೆ, ಈ ಗುಹೆಯ ಒಳಗೆ ಪ್ರವೇಶ ಮಾಡುವಾಗ ನಮ್ಮ ನಾಡಿನ ಹಾಗೆ ಯಾಕೆ ಯಾರಲ್ಲಿ ಕೇಳಬೇಕು? ಯಾಕಂದ್ರೆ ಇಲ್ಲಿ ಗುಹೆಗೆ ಬಾಗಿಲಿಲ್ಲ. ಈಗ ನಮ್ಮ ಊರಲ್ಲಿ ಆದ್ರೆ ಹೌದು ಬಾಗಿಲಿರುವುದು. ಯಾಕೆ? ಕಳ್ಳರು ಬರ್ತಾರೆ ಅಂತ. ಹೌದು, ನಮ್ಮಲ್ಲಿ ಕಳ್ಳರಿಲ್ಲ, ಹಾಗಾಗಿ ಬಾಗಿಲಿಲ್ಲ. ಹೌದಲ್ಲ ಅದು? ಹೌದೌದು. ಹಾಗಾದ್ರೆ ಅದೇ ಕ್ಷೇತ್ರದಿಂದ ಬಂದವನ ನಮ್ಮ ಮನೆಗೂ ಬಾಗಿಲಿಲ್ಲ. ಅದೇನು? ಅದಕ್ಕೆ ದ್ವಾರಕ ಅಂತ ಹೆಸರು. ಹೆಸರೇ ದ್ವಾರಕ. ಹೌದೌದು. ಒಂದು ದ್ವಾರ ಸರಿಯಾಗಿ ಬಾಗಿಲಿಲ್ಲ. ಅಂದ್ರೆ ಮುಕ್ತವಾಗಿ ಹೊರ ಹೋಗುವುದಕ್ಕೆ ಒಳ ಬರುವವರಿಗೆ ಅನುಕೂಲ ಆಗಲಿ ಅಂತ. ಬಹುಶಃ ಹೀಗಿರ್ಬೇಕು. ಹೇಗೆ? ನಿನ್ನ ಮನೆಯಲ್ಲಿರುವವರಿಗೆ ಯಾರಿಗೋ ಯಾವ ಹೊತ್ತಿನಲ್ಲಿಯೋ ಬಾಗಿಲು ಯಾವುದು ಅಂತಲೇ ಗೊತ್ತಾಗುದಿಲ್ಲ, ಕಾಣ್ತದೆ. ಹಾಗೆ ಎಲ್ಲಿಂದ್ರಾದ್ರೂ ಹೊರಗೆ ಹೋಗಬಹುದಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ ಉದ್ದೇಶ. ಮುಕ್ತ ಪ್ರವೇಶ ಇರ್ಲಿ. ಅದೇ ಊರಿಂದ ಬಂದವರನ್ನು ದ್ವಾರಕ ಅಂತ. ನಾನು ಇಷ್ಟು ತಿರುಗಾಟ ಆಯ್ತು ನನಗೆ ದ್ವಾರಕ ಅಂತ ಎಲ್ಲಿ ಕೇಳಲಿಲ್ಲ ನಾನು. ಅದು ಹೀಗಾಗುತ್ತದೆ. ಹೇಗೆ? ದ್ವಾರಕೆಯನ್ನು ಬಿಟ್ಟು ತಿರುಗಾಟ ಮಾಡಿದ್ರೆ ಮತ್ತೆ ದ್ವಾರಕೆ ಹೇಗೆ ಗೊತ್ತಾಗುದು? ಅಲ್ಲ, ನಾನು ತಿರುಗಾಟ ಮಾಡಿದ್ರಲ್ಲಿ ನೋಡದ ಊರಿಲ್ಲ ಪುಣ್ಯಾತ್ಮ. ಬಹುಶಃ ದ್ವಾರಕೆ ಅಂತ ನೋಡ್ಲೇ ಇಲ್ಲ ನಾನು. ಬಹುಶಃ ಹೀಗಿರ್ಬೋದು. ಹೇಗೆ? ನೀನು ತಿರುಗಾಟ ಮಾಡುವಾಗ ಆದದ್ದಲ್ಲ ಅಂತ ಕಾಣುತ್ತದೆ. ನಾನು ತಿರುಗಾಟ ನಿಲ್ಲಿಸಿ ಕೆಲವು ವರ್ಷ ಆಯ್ತು. ಹಾಗಾದ್ರೆ ಇದು ತಿರುಗಾಟ ಮುಗಿದ ಮೇಲೆ ಆದದ್ದು, ಇತ್ತೀಚೆಗೆ ಆದದ್ದಲ್ವಾ ಅದು? ಹೌದಾ? ಅಲ್ಲಿಂದಲೇ ಬಂದವ ನಾನು. ಹೊಸ ನಗರ. ಎಲ್ಲಿ ಉಂಟು? ಅಲ್ಲ, ಎಲ್ಲಿ ಉಂಟು ಅಂತ. ಅದು ಕುಶಸ್ಥಳಿ, ಸಾಗರ ಮಧ್ಯದಲ್ಲಿ. ಆ ಕುಶಸ್ಥಳಿ ಸಮುದ್ರ ಮಧ್ಯದಲ್ಲಿ. ಅಲ್ಲಿಂದ ಬಂದ ಹೆಸರು. ಸಮುದ್ರ ಮಧ್ಯದಲ್ಲಿ ಇದ್ದವರೆಲ್ಲ ಹಾಗೆ. ಹೇಗೆ? ಹೆಣ್ಣು ಮಕ್ಕಳಿಗೆ ಉಪದ್ರ ಮಾಡ್ಲಿಕ್ಕೆ ಇರುವುದು. ಮೊದಲೊಬ್ಬ ಸಮುದ್ರ ಮಧ್ಯದ ಲಂಕೆಯಲ್ಲಿ ಇದ್ದ, ಅವನು ಹಾಗೆ ಮಾಡಿ. ಬಹುಶಃ ಈಗ ನೀನು ಈ ಯುಗದ ರಾವಣ ಇರಬೇಕು. ಆದ್ರೆ ಇಲ್ಲಿ ನಾನು ಹೆಣ್ಣು ಮಕ್ಕಳಿಗೆ ಉಪದ್ರ ಮಾಡುವುದೇ ಹೌದು. ನನ್ನ ಮಗಳಿಗೆ ಉಪದ್ರವೇ ಮಾಡಿದ್ದಲ್ಲ. ಇಲ್ಲ. ಮತ್ತೆ ಅರೇ ಪಿತನ ಕೆಟ್ಟೆ ಯಾವ ಅರ್ಥದಿಂದ ಹೇಳಿದಳಂತ ಯಾರಿಗೆ ಗೊತ್ತು? ಯಾವ ಅರ್ಥ ಅಂತ ನಿನಗಿಂತ ಹೆಚ್ಚು ನನಗೆ ಅಪ್ಪನಿಗೆ ಗೊತ್ತಿಲ್ವಾ? ಬಹುಶಃ ಹೀಗಿರ್ಬೋದು. ಹೇಗೆ? ನನ್ನನ್ನು ಕಂಡ ಬಳಿಕ ಈ ಅಪ್ಪನ ಜೊತೆ ಇದ್ದದ್ರಿಂದ ನಾನು ಇಷ್ಟು ಸಮಯ ಕೆಟ್ಟೆ ಅಂತ ಹೇಳಿದ್ದ ಅಂತ. ಈಗ ನನ್ನ ಮಗಳ ಭಾವನೆ ಏನು, ಅರ್ಥ ಏನು ಅಂತ ನಾನು ಹೇಳ್ಬೇಕಾದ, ನೀನ್ ಹೇಳ್ಬೇಕಾದ? ಅಲ್ಲ, ಯಾಕೆ ಅಂದ್ರೆ ಯಾಕೆ ಈಗ ಬಾಲೆ ಬೆದರಿದ್ದಾಳೆ ಬಿಟ್ರೆ ತೊಟ್ಟಿಲೊಳಗಿರುವ ಶಿಶು ಬೆದರ್ಲಿಲ್ಲ. ಬೆದರ್ಲಿಕ್ಕೆ ಅದಕ್ಕೆ ಗೊತ್ತಾಗ್ಲಿಲ್ಲ. ಈಗ ಕರ್ಕಶವೇ ಹೌದು ಅಂತ ಆದ್ರೆ ಅದನ್ನು ಅಳಬೇಕಾದಿತ್ತಲ್ಲ. ಇದು ಕಿಲ ನಗುತ್ತಾ ಉಂಟು. ಯಾವುದು? ತೊಟ್ಟಿಯೊಳಗಿರುವ ಶಿಶು. ಅಂದ್ರೆ ಅದಕ್ಕೆ ಸಿಕ್ಕಿದ ಸಂಸ್ಕಾರ ಹೇಗೆ ಅಂತ ಕೇಳಿದ್ರೆ, ಅವಳು ಜೋಗುಳ ಹಾಡುವಾಗ ಅದನ್ನೇ ಕೇಳುತ್ತಾ ಅದರಲ್ಲಿ ಲೀನವಾಗಿ ಹೋಗಿದೆ. ಈಗ ನೀನು ಬಂದು ಶಂಖಧ್ವಾನ ಮಾಡಿ ಅಳಬೇಕು ಎನ್ನುವಾಗ ನಾನು ಬಂದೆ ಅಲ್ವಾ? ನನ್ನ ಸ್ವರ ಕೇಳುವಾಗ ಮತ್ತೆ ನಗು ಬಂತು. ನನ್ನ ಸ್ವರ ಕೇಳಿ ಅಭ್ಯಾಸ ಉಂಟು ಅದಕ್ಕೆ. ಅಭ್ಯಾಸ. ಹೌದು. ಯೋಚಿಸು, ಏನು ನನ್ನ ಮಗಳು ನಿನ್ನನ್ನು ಕಪ್ಪು ಅಂತ ಹೇಳ್ಬೇಕಾದ್ರೆ ನೀನು ಎಷ್ಟು ವಿಕಾರ ಇರಬೇಕು. ಕಪ್ಪಗಿದ್ದದ್ದು ವಿಕಾರವ? ಕರಿ ಬಂಡೆ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಬಂಡೆಯನ್ನು ಕೆತ್ತಿದ ಹಾಗಿದ್ದೀನಿ. ಅಲ್ಲ, ಅದಕ್ಕೆ ನಾನು ಕರಿ ಬಂಡೆಯ ಮರೆಯಲ್ಲಿ ನಿಂತದ್ದೇ. ಅದಕ್ಕೆ ಯಾರಿಗೆ ಗೊತ್ತಾಗಬಾರ್ದು. ಸರಿ. ಆದ್ರೆ ಮತ್ತೊಂದುಂಟು. ಏನು? ಈಗ ನಾನು ಕಪ್ಪಾದ್ರೆ ನೀನು ಕಪ್ಪೆ. ಅಲ್ಲ, ನಾನು ಕಪ್ಪೆ.
ಜಾತಿಯವರೆಲ್ಲ ಕಪ್ಪಿ. ಹೌದೌದು. ನಿಮ್ಮಲ್ಲಿ ಬಿಳಿಯು ಇದ್ದಾರಲ್ಲ, ಹೌದೌದು, ಬಿಳಿ ಇದ್ದಾರೆ. ಅಂದ್ರೆ ಆ ಜಾತಿಯಲ್ಲಿ ಇದ್ದು ನೀನು ಕಪ್ಪು ಅಂತ ಕಾಣ್ಬೇಕಾದ್ರೆ ಆ ನನ್ನ ಮಗಳಿಗೆ ಎಷ್ಟು ವಿಕಾರ ಕಂಡಿರ್ಬೇಕು ನೀನು ಅಲ್ವಾ? ಹೌದೌದು. ಆದಿತ್ತು, ಅವಳಿಗೆ ಹಾಗೆ ಕಂಡ್ರೆ ಭೀಕರ. ಯಾವುದು ಅಲ್ಲ, ಅವಳು ಹೇಳಿದ್ದು ಪರಮ ಭೀಕರ. ಪರಮ ಭೀಕರ ಅಲ್ಲ, ಅಲ್ಲಿ ಪರಮ ಭೀಕರ ಅಂತ ಇರುದು, ನಮ್ಮಲ್ಲಿ ಕೆಲವರು ಅದಕ್ಕೆ ರೌದ್ರ ಅಂತ ಸೇರಿಸ್ತಾರೆ. ಹೌದೌದು. ಹೌದೌದು. ವಸುದೇವರ ಕುರಿತೇನಾದ್ರೂ ಗೊತ್ತಿದೆಯಾ ನಿನಗೆ? ಅಲ್ಲ, ತಿರುಗಾಟ ಮಾಡಿದ್ದೇನೆ ಅಂತ ಹೇಳಿದ್ದೇನೆ, ಅದಕ್ಕೆ ಕೇಳಿದ್ದು. ವಸುದೇವ? ಹೌದು. ಇಲ್ಲ ಇಲ್ಲ, ನಾನು ಆ ಹೆಸರು ಕೇಳಲಿಲ್ಲ. ವಸುದೇವ ಬಗ್ಗೆ ಕೇಳಿದ್ದೇನೆ, ವಸುದೇವನ ಬಗ್ಗೆ ಕೇಳಲಿಲ್ಲ. ಹಾಗಾದ್ರೆ ವಾಸುದೇವ? ವಾಸುದೇವ ನಮ್ಮ ದೇವರಲ್ವಾ? ಓಂ ನಮೋ ಭಗವತಿ ವಾಸುದೇವ. ನಾನು ಹುಟ್ಟುವ ಮೊದಲೇ ಹಾಗೆ ಹಾಗೆ. ನಾನು ವಾಸುದೇವನೇ. ಅದೇ ಯಾಕೆ ವಾಸುದೇವ ಅಂತ ಗೊತ್ತಾಗದಿರುವುದಕ್ಕೆ ಕಾರಣ ಏನು ಗೊತ್ತಾ? ಒಂದೇ ಯಾಕೆ ಅಲ್ಲ, ಹಾಲಿನ ಕಡಲಿನಲ್ಲಿರುವ ನಾರಾಯಣನ ಹೆಸರನ್ನು ಕೆಲವರು ಹಾಲಲ್ಲದೆ ಬೇರೆ ಕುಡಿಯೋರು ಇಟ್ಟುಕೊಂಡು ನಾರಾಯಣನ ಮರ್ಯಾದೆ ತೆಗೆದ ಹಾಗೆ ನಿನಗೊಂದು ವಾಸುದೇವ ಅಂತ ಹೆಸರು. ಆಗಲ್ಲ ಮತ್ತೆ ಇದು ನನ್ನ ಅಪ್ಪನಿಂದಾಗಿ ನನಗೆ ಬಂದ ಹೆಸರು. ವಾಸುದೇವ. ಆತ್ಮ ವೈ ಪುತ್ರ ನಾಮಾಸಿ. ವಾಸುದೇವನ ಮಗನಾದ ಕಾರಣ ವಾಸುದೇವ. ನೀನು ವಾಸುದೇವ ಅಂತ ಹೇಳ್ಬೇಡ ಆಯ್ತಾ? ಯಾಕೆ? ನಮಗೆ ಸಹಿಸಲಿಕ್ಕೆ ಆಗುದಿಲ್ಲ. ವಾಸು ಅಂತ ಹೇಳಿಕೊಂಡು ಬಾ. ಕಡಿಮೆ ಮಾಡಬೇಕಾ? ಕಡಿಮೆ ಅಂದ್ರೆ ನಮಗೆ ವಾಸುದೇವ ಅಂದ್ರೆ ಬಹಳ ಗೌರವ, ಅಭಿಮಾನ. ಪೂರ್ತಿ ಬೇಡ, ವಾಸು ಸಾಕು. ಆಗಲಿ. ಇಲ್ಲ, ನಮಗೆ ಅದು ಏನು ಕೊರತೆ ಆಗುದಿಲ್ಲ, ಯಾಕೆಂದ್ರೆ ನಮ್ಮನ್ನು ಹಲವು ಹೆಸರಿನಿಂದ ಕರೀತಾರೆ. 1001 ಹೆಸರು ಉಂಟು ನಮಗೆ. ಮಧ್ಯೆ ಮಧ್ಯೆ ಯಾನೆ ಅಂತ ಸೇರಿಸ್ತಾರ? ಅಲ್ಲ, ಅದು ಅವರವರ ಅಭಿವ್ಯಕ್ತಿ ಅಲ್ವಾ? ಕೆಲವೊಮ್ಮೆ ಹಾಗೆ ಹೇಳ್ತಾರೆ. ಹೌದೌದು. ಯಾನೆ 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 ಹಾಗೆ ಏನಾದ್ರು ಉಂಟಾ? ಇಲ್ಲ ಇಲ್ಲ, ಹಾಗೆ ನನಗೆ ಪ್ರತ್ಯೇಕ ಹೆಸರಿರು. ವಸುದೇವನ ಆತ್ಮಭವನ ಕೃಷ್ಣನೆಂದು ಸುರುವರು ಪ್ರಖ್ಯಾತದಿ. ಪ್ರಖ್ಯಾತದಲ್ಲಿ ಕೃಷ್ಣ. ಅದೇ ನಾನು ಹೇಳಿದ್ದು, ಅಂದ್ರೆ ನಾನೇ ವಾಸುದೇವ ಅಂತ ಯಾರಿಗೂ ಗೊತ್ತೇ ಆಗುವುದಿಲ್ಲ. ಹೌದಾ? ಕೃಷ್ಣ ಕೃಷ್ಣ ಅಂತಲೇ ಹೆಚ್ಚು ಪ್ರಚಾರದಲ್ಲಿರುವುದು. ಹಾಗಾಗಿ ಇಲ್ಲಿಗೆ ಬರುವುದ ಕಾರಣ ಬೇರೆ ಏನಲ್ಲ. ಮತ್ತೆ ಅಲ್ಲಿ ಒಂದು ತೊಟ್ಟಿಲಲ್ಲಿ ಮಣಿ. ನನ್ನ ಮಗಳನ್ನು ಹೆದರಿಸಿದ್ದಲ್ಲ, ಮಣಿ ಬೇಕು ಅಂತ ಶಂಕ ಊದಿತ್ತು, ಅವಳು ಹೆದರಿದ್ದು. ಈಗ ಮಣಿಯ ಜೊತೆಲಿ ಕನ್ಯಾಮಣಿ ಎದ್ದು ಕಾಣ್ತಾ ಇದ್ದಾಳಲ್ಲ, ಹಾಗಾಗಿ ನನಗೆ ಆಶ್ಚರ್ಯ. ಎದ್ದು ಕಾಣುವುದು ಅದೇ ಅಲ್ವಾ ಕನ್ಯಾಮಣಿ? ಅದು ಈಗ ಎದ್ದು ಕಾಣುದಿಲ್ಲ, ಬಿದ್ದು ಕಾಣ್ತದಲ್ವಾ ಆ ಮಣಿ? ಅದು ಕಟ್ಟಿ ಉಂಟಲ್ಲ, ಎರಡೂ ಮಣಿ ಉಂಟು. ಹಾಗಾಗಿ ನಮ್ಮದು ಇಲ್ಲಿ ಉಂಟಲ್ವಾ, ಅದಕ್ಕಾಗಿ ಇಷ್ಟು ಹೊತ್ತು ನಿಲ್ಲಬೇಕಾಗಿ ಬಂತು. ಇಲ್ಲದಿದ್ರೆ ಆವಾಗಲೇ ಹೋಗುತ್ತಾ ಇದ್ದೆ. ಹಾಗಾಗಿ ಆ ಮಣಿಯನ್ನು ಕೊಟ್ರೆ ನಾವು. ಹೌದಾ? ನಾನು ಕಾಯ್ತಾ ಇದ್ದೆ ಯಾರು ಕೇಳ್ತಾರೆ ಅಂತ. ಹೌದಾ? ಒಮ್ಮೆ ಕೊಡ್ಲಿಕ್ಕೆ. ಯಾವುದು? ಮಣಿಯಲ್ಲ, ನಿನ್ನ ಶಮಂತಕದ ಮಣಿಯನು ತಂದಿದ್ದೇನು, ಶಮಂತಕದ ಮಣಿಯನು ತಂದಿದ್ದೇನು.
ವಾಸುದೇವ ಪೂರ್ತಿ ಹೇಳು. ದೇವ ಬೇಡ, ಅದು ನಮಗೆ ಸಹಿಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ವಾಸು ವಾಸು ನಂದನ ಅಂತ ಬೇಕು. ದೇವಕಿ ನಂದನ ಅಂತ ಹೇಳು. ದೇವಕಿ ಅಂದ್ರೆ ಯಾರದು? ಅದು ನನ್ನ ಅಮ್ಮ. ಇರ್ಲಿ. ನಂದಗೋಪನ ಕಂದ ಅಂತ ಹೇಳುದು. ಏನು ಬಿದ್ದು ಹೆಕ್ಕಲಿಕ್ಕೆ ಸಿಕ್ಕಿದ ಮಣಿ ಅಂತ ಭಾವಿಸಿದ್ಯಾ? ಮತ್ತೆ ಹಾಗೆ ನೀನು ಕೇಳುವಾಗ ಕೊಡ್ಲಿಕ್ಕೆ ಎನ್ನ ಬಾಹು ವಿಕ್ರಮದಿಂದ ಸಂಪಾದನೆ ಮಾಡಿದ್ದು. ಯಾವುದು? ನಮ್ಮ ಮಣಿ. ನಮ್ಮ ಎಂತದ್ದು? ನನ್ನ ಮಣಿ. ಈಗ ನಿನ್ನದಾಗಿದೆ ಅದು? ಹೌದೌದು. ಸ್ವಾಮಿತ್ವ ನನಗೆ ಬಂದಿದೆ. ಹೇಗೆ? ನನ್ನ ಎದುರಿಗೆ ಹರಿ ಬಂದ. ಹೌದಾ? ನಿನಗೆ ಗೊತ್ತಾದದಾಗಬಹುದು. ಎಂತದ್ದು ಹರಿ ಬಂದದ್ದು? ಗೊತ್ತಾಗದೆ ಕಣ್ಣು ಕಾಣುದಿಲ್ಲ ನನಗೆ. ಖಂಡಿತ. ನೀನು ಹರಿ ಅಂದ್ರೆ ಏನು ಅಂತ ಭಾವಿಸಿದ್ದು? ಅದೇ ಮೊದಲೇ ಹೇಳಿದೆಯಲ್ಲ, ವಾಸುದೇವ. ಅದಲ್ವ? ಓಂ ನಮೋ ಭಗವತೆ ವಾಸುದೇವ. ಸಿಂಹ. ಹರಿ. ಹರಿ ಬಂದ. ಹರಿಯೂ ಹೌದು, ಹರಿಯಕ್ಷನೂ ಹೌದು. ಅಂದ್ರೆ ಅದಕ್ಕೆ ಹರಿ ಅಂತ ಕರೆಯುವುದು ಬಹುಶಃ ಅದಕ್ಕೆ ಇರಬೇಕು. ಕಣ್ಣಿನ ಬಣ್ಣ ಹೇಗೆ ಗೊತ್ತುಂಟ? ಪೀತ ಹಾಗೂ ನೀಲವರ್ಣ ಸೇರಿದ ಒಂದು ಪಿಂಗಳ ವರ್ಣ. ನಮ್ಮ ದೇವರು ಹಾಗೆ ಪೀತಾಂಬರಧಾರಿ, ನೀಲವರ್ಣ. ಹಾಗಾಗಿ ಇರಬೇಕು. ಅದನ್ನು ಹರಿಯಕ್ಷ ಅಂತ ಕರೆಯುವುದು. ಅದರ ಕಣ್ಣಿನಲ್ಲಿ ಹರಿ ಇದ್ದಾನೆ. ಹರಿ ಅಂದ್ರೆ ಹರಿಯ ಕಣ್ಣು, ಹರಿಯ ವರ್ಣದ ಕಣ್ಣು. ಹಾಗಾದ್ರೆ ಕಣ್ಣು ತೆರೆಯುವ ಹಾಗೆ ಆಯ್ತು ನಿನ್ನದೊಮ್ಮೆ. ಯಾರ್ದು? ನನ್ನದಲ್ಲ, ಅದರದ್ದು ಮುಚ್ಚಿದ ಹಾಗೆ ಆದದ್ದು. ಅದರದ್ದು ಮುಚ್ಚಿತ್ತು. ನಮಗೆ ಅದು ಹರಿ ಅಂತ ಹೇಳುವಾಗಲೇ ಬಿಸಿ ಆಗುತ್ತದೆ. ಹಾಗಾದ್ರೆ ನಮ್ಮ ದೇವರ ಹೆಸರನ್ನು ಅದು ಕೇಳುದಲ್ವಾ, ನಮಗೆ ಸಹಿಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮೊದಲೇ ಅದರ ಬಗ್ಗೆ ಒಂದು ಆಗ್ರಹ ಮನಸ್ಥಿತಿ ಇರುವವ ನಾನು. ಎದುರು ಬಂದು ಕೆಣಕುವಾಗ ಸಹಿಸಲಿಕ್ಕೆ ಆಗಲಿಲ್ಲ. ಅದರ ಕೆಳದ ಒಡೆಗೆ ಗುದ್ದಿ ಅದನ್ನು ಮಾಡೋಹಿ ಅದರ ಎದೆಯನ್ನು ಬಗಿದು ಬರಬೇಕು ಎನ್ನುವಾಗ ಅದರ ಹಲ್ಲಿನ ಮಧ್ಯೆ ಇರುವ ಈ ಮಣಿ ಕಂಡಿತು. ಹೌದು. ಹಾಗಾಗಿ ಆ ಮಣಿಯನ್ನು ಪಡೆದುಕೊಂಡು ಕರಡಿ ಸಿಂಹವನ್ನು ಕೊಂದದ್ದಲ್ವ? ಏನು ಕೊಲ್ಲದೆ? ನಾವು ತಿಳಿದದ್ದು ಹೇಗೆ ಕೇಳಿದ್ರೆ, ಈ ಕರಡಿಗಳೇ ಸಿಂಹಕ್ಕೆ ಹೆದರು. ಹೌದು, ಕರಡಿಗಳು ಸಿಂಹಕ್ಕೆ ಹೆದರು. ಹೌದು. ಅರ್ಧ ಹೆದರಿ ಅದರ ಪ್ರಾಣ ಹೋಗುವುದು ಕೆಲವೊಮ್ಮೆ. ಯಾಕೆ? ಅವನ ಒಂದು ಬಲದಿಂದಲಾಗಿ, ಮತ್ತೊಂದು ಹೆದರಿಕೆಯಿಂದಾಗಿ, ಮತ್ತೆ ಹೋರಾಟ ಮಾಡಬೇಕು ಅಂತಿಲ್ಲ. ನೀನು ಹೇಳುತ್ತೀ ಕೇಸರಿಯನ್ನೇ ಕೊಂದ. ನಿನ್ನದು ಸಾಮಾನ್ಯ ಧರ್ಮ ನೀನು ಹೇಳೋದು. ಈಗ ಬೆಕ್ಕು ಏನು ಮಾಡ್ತದೆ? ಇಲಿ ಹಿಡಿಯುವುದಿಲ್ವಾ? ಹಿಡಿತದೆ. ಬೆಕ್ಕಿನ ಆಹಾರ ಯಾವುದು? ಇಲಿ ಅಲ್ವಾ? ಹೌದು. ನೋಡುವ ಗಣಪತಿ ಕುಳಿತುಕೊಂಡು ಇಲ್ಲಿ ತಿನ್ಲಿ ಅಂತ ಬೆಕ್ಕು, ನಿನ್ನ ಬೆಕ್ಕು ಮನೆ ಆಟದ ಬೆಕ್ಕು ತಿನ್ನುವುದಿಲ್ವಾ? ಆಗುದಿಲ್ಲ. ಯಾಕಂದ್ರೆ ಗಣಪತಿಯ ವಾಹನ ಇದು ಸಾಮಾನ್ಯ ಕರಡಿ ಅಲ್ಲ, ಬಹಳ ಸನಾತನವಾದಂತ ಪರಂಪರೆ ಇರುವ ಕರಡಿ. ಆ ಹರಿ ಮೊನ್ನೆ ಬಂದ ಸಿಂಹ. ನಾವು ಲೋಕದಲ್ಲಿ ವಿಶಿಷ್ಟ ಧರ್ಮದಲ್ಲಿ ಬದುಕುವವರು. ನೀನು ಹೇಳಿದ ಹಾಗೆ ಸಾಮಾನ್ಯ ಧರ್ಮದಲ್ಲಿ ಬದುಕುವವರಲ್ಲ. ಕಣ್ಣು ಮುಚ್ಚಿದ್ರೆ ಲೋಕ ಮುಳುಗಿದ್ರು ಗೊತ್ತಾಗುದಿಲ್ಲ, ಕಣ್ಣು ಬಿಟ್ಟರೆ ಲೋಕ ಮುಳುಗಿಸುವಷ್ಟು ಸಾಮರ್ಥ್ಯ ಇರುವವರು. ನಮ್ಮ ಬಾಹು ವಿಕ್ರಮದಿಂದ ಸಂಪಾದನೆ ಮಾಡಿದ್ದನ್ನು ಕೇಳಲಿಕ್ಕೆ ಬಂದ್ರೆ ಮತ್ತೆ ಒಂದು ಹಂತದವರೆಗೆ ನಾನು ಸಮಾಧಾನದಲ್ಲಿ ಮಾತಾಡುದು. ಮತ್ತೆ ದಾಕ್ಷಿಣ್ಯ ಬಿಟ್ರೆ ಮತ್ತೆ ನಾನು ಎದುರಿರೋ ಸಣ್ಣವ ದೊಡ್ಡವ ಅಂತ ನೋಡ್ಲಿಕ್ಕಿಲ್ಲ. ಕೊಟ್ಟೇನು ಬೆಟ್ಟು. ನಿನಗೆ ಒಂದು ಹಿತವಚನ ಎರಡು ಹೇಳ ನಾನು. ಎಂತದ್ದು? ಆಶೀರ್ವಚನವ? ಅಲ್ಲಲ್ಲ, ಬಾಹುವಿಕ್ರಮವನ್ನು ಪ್ರದರ್ಶಿಸಿ ಕೇಸರಿಯ ಬಾಯಲ್ಲಿದ್ದಂತ ಮಣಿಯನ್ನು ನೀನು ತಂದದ್ದು. ಸೆಳೆದು ತಂದೆ. ಅಲ್ಲ, ಪರಾಕ್ರಮ ಎಲ್ಲರಲ್ಲಿ ಇರ್ತದೆ, ಆದ್ರೆ ಅದು ಎಲ್ಲಿವರೆಗೆ ಅಂತ ಇರುವುದು. ಎಲ್ಲಿವರೆಗೆ ಅಂದ್ರೆ ಆ ಪರಾಕ್ರಮದಿಂದಲೇ ದಕ್ಕಿಸಿಕೊಂಡದ್ದು ತಮ್ಮದಾಗುತ್ತದೋ? ಏನಾಗದೆ? ಆಗುವುದಿಲ್ವ? ಯಾಕೆ ಆಗುದಿಲ್ಲ? ನೀನೇ ಹೇಳಿದೆಯಲ್ಲ ಆಗೊಮ್ಮೆ ಒಂದು. ಏನು? ಆ ಪಡುಗಡಲ ಮಧ್ಯದಲ್ಲಿ ಒಬ್ಬ ಇದ್ದ ಅಂತ, ರಾವಣ. ಅವನು ಹೀಗೆ ಮೊದಲೊಮ್ಮೆ ಹೀಗೆ ಬಯಸುವುದಕ್ಕೆ ಹೋದ ಸಾಮರ್ಥ್ಯದಿಂದ. ರಾಮನ ಮಡದಿಯಾದಂತ ಸೀತೆಯನ್ನು ಬಯಸಿದ, ಅಪಹರಿಸಿಕೊಂಡು ಹೋದ. ರಾಮ ಹೋಗಿ ಕೇಳುವಾಗ ಬಿಡುವುದಿಲ್ಲ ಅಂತ ಹೇಳಿದಂತೆ, ಸಾಮರ್ಥ್ಯದಿಂದ ಪಡೆದದ್ದು ಅಂತ. ಕೊನೆಗೆ ರಾವಣನ ಗತಿ ಎಂತದಾಯ್ತು? ಎಂತದಾಯ್ತು? ದುರಂತ ಅಂತ್ಯವನ್ನು ಕಂಡ. ಅದು ಕೆಲವೊಮ್ಮೆ ನೀನು ಹೇಳುವ ಅನ್ವಯ ನನಗೆ ಅನ್ವಯಿಸುವುದಿಲ್ಲ. ಯಾಕೆ?
ಈಗ ರಾಮನ ಮಡದಿಯನ್ನು ಕೊಂಡು ಹೋದ ರಾವಣ ವಧಾರ್ಹನೇ. ಯಾಕೆ ವಧಾರ್ಹ? ಯಾಕೆ? ಸೀತೆ ರಾಮನ ಒಟ್ಟಿಗೆ ಇರಬೇಕಾದವಳು. ಹೌದು, ಒಟ್ಟಿಗೆ ಇರಬೇಕಾದಂತಹ ಸೀತೆಯನ್ನು ತಂದ ಕಾರಣ ಅವ ವಧಾರ್ಹ. ಈ ಮಣಿ ಕೇಸರಿಯಲ್ಲಿ ಇರಬೇಕಾದ್ದಲ್ಲ, ಹಾಗಾಗಿ ತಂದಂತ ನಾನು ಶಿಕ್ಷಾರ್ಹನಲ್ಲ. ಆದ್ರೆ ಯಾಕೆ ಹೇಳಿದು? ಯಾಕೆ? ನಿನ್ನ ಹಿತಕ್ಕೆ ನಾ ಅನುಭವಿಸಿದನ್ನು ಹೇಳುವುದು. ನೋಡು, ಆ ಮಣಿ ಇರಬೇಕಾದವರಲ್ಲಿ ಇದ್ದರೆ ಚಂದ, ಇಲ್ಲದಿದ್ರೆ ಇಲ್ಲಿರ್ಬೇಕಾದ ಮಣಿ ಅಲ್ಲ. ಸತ್ರಾಜಿತ ಸೂರ್ಯನನ್ನು ಪ್ರಸನ್ನೀಕರಿಸಿ ಗಳಿಸಿದಂತ ಶಮಂತಕ ರತ್ನ. ಅದೇ ಸತ್ರಾಜಿತ ಅಂದ್ರೆ ಅದು ಗೊತ್ತಿಲ್ಲ ನಿನಗೆ? ಎಂತದ್ದು ಗೊತ್ತಿರ್ಲಿಕ್ಕೆ ನನಗೇನು ಗೊತ್ತುಂಟು? ನಿನ್ನ ಊರಿನವರು, ನಿನ್ನ ಕುಟುಂಬದವರು, ನನಗೆ ಎಂತದ್ದು ಗೊತ್ತುಂಟು? ಅದೇ ಅದಕ್ಕೆ ಈಗ ನನ್ನ ಪೂರ್ಣ ವಿಲಾಸ ನನ್ನಲ್ಲಿ ಉಂಟು. ಹಾಗಾಗಿ ನಾನು ನಿನಗೆ ಹೇಳುವುದು, ನಿಮ್ನ ಸೂನು ಅಂತ ಅವನ ಹೆಸರು. ನಿಮ್ನ ಸೂನು? ಹೌದೌದು. ಸತ್ರಾಜಿತನ ಅಪ್ಪ ನಿಮ್ನ. ನಿಮ್ನ ಅವನ ಮಗ ಸತ್ರಾಜಿತ, ಅವನ ತಮ್ಮ ಪ್ರಸೇನ. ಪ್ರಸೇನ ಕಾಡಿಗೆ ಬರುವ, ನಾನೀಗ ಬರೆದು ಇಟ್ಕೊಳ್ಬೇಕಂತ ಎಲ್ಲ ನೆನಪು ಬರ್ಬೇಕಾದ್ರೆ ಅಲ್ವಾ? ಒಂದೊಂದು ಹೇಳಲಿಕ್ಕೆ. ಪ್ರಸೇನ ಕಾಡಿಗೆ ಬರುವಾಗ ಈ ಮಣಿತನದು ಇಲ್ಲದಿದ್ರೆ ನೀನೇ ಆಲೋಚನೆ ಮಾಡು. ನೀನು ಎಷ್ಟು ವರ್ಷ ಆಯ್ತು ಅಂತ ನನಗೆ ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ಗುಹೆ ಬದಲಾವಣೆ ಮಾಡ್ತೀಯಲ್ಲ ಬೇರೆ ಕಡೆ. ಇಲ್ಲ ಇಲ್ಲ ಇಲ್ಲ, ತುಂಬಾ ಸಮಯ ಆಯ್ತು. ಈಗ ಯಾವ ಕಾಡಿನ ರಾಜನಲ್ಲಿ ಒಂದು ಮಣಿ ಇತ್ತು ನೋಡ, ಹೇಳು ನೀನು. ಇಲ್ಲ ಇಲ್ಲ, ಇರ್ಲಿಲ್ಲ. ಹಾಗಾದ್ರೆ ಇದು ಸ್ಪಷ್ಟ ನಮ್ಮ ಮಣಿ, ಊರಿಂದ ಬಂದ ಮಣಿ. ಪ್ರಸೇನ ಹಿಡಿದುಕೊಂಡು ಬಂದ ಮಣಿಯ ಪರಿಣಾಮ. ಆಗ ನೀನಲ್ಲಿ ಹೆಚ್ಚು ಮಾತಾಡಿದ್ದು ತಪ್ಪಾಯ್ತು. ಯಾಕೆ? ನೀನು ಅಷ್ಟು ಹೊತ್ತಿನಲ್ಲಿ ಒಂದು ಕಥೆ ಸಿದ್ಧ ಮಾಡಿದ್ಯಲ್ವ, ನೀನು ಪ್ರಸಂಗಕರ್ತನ. ಯಾವುದು ಕತೆ? ಈಗ ಮಾತಾಡಿದ್ಯಲ್ವಾ ನಿಮ್ಮ ಎಂತದು? ಹೌದು, ಸತ್ರಜಿತ ಪ್ರಸೇನಜಿತ. ಈಗ ನಿಂತುಕೊಂಡು ಕಥೆ ಸೃಷ್ಟಿ ಮಾಡಿದ್ದಲ್ವ ನೀನು? ಇದು ಕತೆ ಅಲ್ಲ, ಮತ್ತೆ ಯಥಾರ್ಥ. ಸಮಂತಕ ಮಣಿಯನ್ನು ನೋಡಿ ಹೇಗೆ ಅಂತ ಯೋಚಿಸಿದ್ದೀರಿ, ಅದಕ್ಕೊಂದು ಕಥೆ ಸೃಷ್ಟಿ ಮಾಡಿ. ಅಲ್ಲಪ್ಪ, ಕಾಲ್ಪನಿಕ ಕಥಾನಕ ಅಲ್ಲ. ಅಲ್ಲ ಮತ್ತೆ ನೋಡಿ, ಯಾಕೆ ನಿನಗೆ ಹಿತ ಹೇಳುವುದು ಕೇಳಿದ್ರೆ, ಇರಬೇಕಾದ ಸತ್ರಾಜಿತನ ಕೈಯಲ್ಲಿ ಇಲ್ಲದೆ ಇರುವ ಮಣಿ ಪ್ರಸೇನನ ಕೈಗೆ ಬಂದಾಗ ಪ್ರಸೇನ ಸತ್ತ. ಆ ಬಳಿಕ ಮಣಿ ನೀನು ಕೇಳಿದಂತ ಸಿಂಹದ ಬಾಯಿಗೆ ಬಂತು. ಸಿಂಹವು ಸತ್ತು ಹೋಯ್ತು. ಈಗ ನಿನ್ನ ಬಳಿಗೆ ಬಂದಿದೆ. ನೀನು ಸಾಯುವುದು ಬೇಡ, ಅದಕ್ಕಾಗಿ ಮಣಿಯನ್ನು ಕೊಟ್ರೆ ಒಳಿತು. ಈಗ ನಿನ್ನ ಕೈಗೆ ಕೊಟ್ರೆ ನೀನು ಸತ್ರೆ ಅದು ನಮ್ಮದ್ದೇ ಅಲ್ವಾ? ನಾವು ತಲುಪಿಸುವಲ್ಲಿಗೆ ತಲುಪುತ್ತದೆ. ಹಾಗೆ ನನಗೆ ಬೇಕು ಅಂತಲ್ಲ, ನಮ್ಮವರಿಗಾಗಿ. ನೋಡು, ಏನು ಕೆಲವೊಮ್ಮೆ ಕೆಟ್ಟವರ ಕೈಯಲ್ಲಿ ಅಧಿಕಾರ ಇದ್ದು ಇರುವುದಕ್ಕಿಂತ ಒಳ್ಳೆಯವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರೂ ಇರುವುದು ಒಳ್ಳೇದು. ಅದು ಗೊತ್ತಿಲ್ವ ನಿನಗೆ? ಹೇಗೆ? ಈಗ ಸಮುದ್ರ ಮಥನ ಮಾಡಿ ಹೆಚ್ಚು ದುಡಿದವರು ಯಾರು? ರಾಕ್ಷಸರು. ಅವರಿಗೆ ಸಿಗಬೇಡ ಅಮೃತ. ಹೌದು, ಕೊಟ್ಟನ ಹರಿ ಅವರಿಗೆ ಅಮೃತ. ಆದ್ರೆ ಒಂದುಂಟು, ಏನು? ಆಗ ಸ್ವರ್ಗಲೋಕ ರಕ್ಕಸರ ಕೈಯಲ್ಲಿತ್ತು. ಅವರ ಹೇಳಿದ್ದು ಹಾಗೆ ಎಲ್ಲ ಸ್ವರ್ಗಕ್ಕೆ ಹೋಗ್ಲಿ ಅಂತಲೇ ಹೇಳಿ. ಹೌದು, ಅಮೃತ ಸಿಕ್ಕಿತ್ತಂತ, ಉಳಿದದ್ದು ಬಿಡು. ಅದು ಪಡೆಯುವ ಯೋಗ ಬೇಕಲ್ವಾ? ಯೋಗ ಅಂದ್ರೆ ಅವರಿಗೆ ಕೊಟ್ರೆ ಅಧಿಕಾರ ಇದ್ರು ಅನರ್ಹರವರು ಅಂತ. ಯಾರಿಗೆ ಅರ್ಹತೆ ಉಂಟು ಅವ ಎಲ್ಲೆಲ್ಲಿಗೆಲ್ಲ ಹೋಗುವ ಕೊಟ್ಟು ಕಳೆಯುತ್ತಿರ್ಲಿಲ್ಲ. ಅರ್ಹತೆ ಇಲ್ಲದವನ ಕೈಯಲ್ಲಿರುವುದಕ್ಕಿಂತ ಯಾವ ಮೋಹವೂ ಇಲ್ಲದೆ, ಯಾವ ವೈಭವದ ಅಪೇಕ್ಷೆ ಇಲ್ಲದೆ ಇರುವ ಈ ನನ್ನ ಕೈಯಲ್ಲಿ ಇದ್ರೆ ಅದು ಸ್ವಲ್ಪ ಸುರಕ್ಷಿತವಾಗಿರ್ತದೆ. ನೀವುಂಟಲ್ವಾ, ನೀವು ನಾಗರಿಕ ಪ್ರಪಂಚದವರು ಬಹುದೊಡ್ಡ ಲೋಭಿಗಳು. ನೀವು ಚಂದ ಕಂಡದೆಲ್ಲ ನಮ್ಮದು ಗುರು ಸಾಕ್ಷಿ ಇಲ್ಲದೆ ನಾವೆಲ್ಲ ಹಾಗೆ ಕೊಡುವುದಿಲ್ಲ. ಅಲ್ಲ, ಇರುವುದಕ್ಕೆ ಎಲ್ಲಿ ಇರಬಹುದು, ಯಾವ ಪ್ರಯೋಜನ ಅಂತ. ಈಗ ಏನಾದ್ರೂ ಸಿಕ್ಕಿದೆ ನಿನಗೆ? ಆ ಮಣಿಯ ವಿಶೇಷತೆ ಏನಂತಾದ್ರೂ ಗೊತ್ತುಂಟು ನಿನಗೆ? ವಿಶೇಷತೆ ದಿನ ಒಂದಕ್ಕೆ 8 ಬಾರ ಹೊಣ್ಣು ಕೊಡ್ತದೆ. ಅದು ಅದಕ್ಕೆ ಅಂದ್ರೆ ಅದನ್ನು ಪೂಜಿಸಬೇಕು. ಅಲ್ಲಿಗೆ ಸ್ಪಷ್ಟ ಆಯ್ತು. ಏನು? ಅದು ಇದಲ್ಲ. ಯಾವುದು? ಅದು ಬೇರೆ ಯಾವುದು? ನಮಗೆ ಒಂದು ತುಂಡು ಸಿಗಲಿಲ್ಲ ಚಿನ್ನ. ಹಾಗೆ ಒಟ್ಟು ಕಟ್ಟಿದಕ್ಕೆ ಸಿಗುವುದಿಲ್ವಾ? ನೀನು ಯಾಚಿಸಬೇಕು, ಅದನ್ನು ಪೂಜಿಸಬೇಕು. ಹಾಗೆ ನೀನು ಅರ್ಚಿಸಿ ಪೂಜಿಸಿದ್ರೆ ಮಾತ್ರ ಎಲ್ಲವನ್ನು ಕರುಣಿಸುತ್ತದೆ. ಹಾಗಾಗಿ ಹೇಳುದು, ವಿಹಿತದಿಂದಲೇ ಮಣಿಯನ್ನು ಕೊಟ್ರೆ ನಾನು ನಮ್ಮ ಪುರವನ್ನು ಸೇರ್ತೀನಿ, ಇಲ್ಲದಿದ್ರೆ ಮಿಹಿರ ಸುತನೆಡೆಗೆ ಕಳುಹಿಸಬೇಕಾದೀತು. ಇದು ಎಂತದ್ದು ಗೊತ್ತುಂಟ? ಒಬ್ಬ ಭಿಕ್ಷೆ ಬೇಡುವ ಮನೆ ಮನೆಗೆ ಹೋಗುದಂತೆ. ನೀವು ನನಗೆ ಅನ್ನ ಕೊಡ್ತೀರಾ, ಅಲ್ಲ ಚೀಲದಲ್ಲಿ ಇಲ್ಲೋ ಹಾವು ಬಿಡ್ಬೇಕಂತ. ನೀನ್ ನನ್ನ ಮುಂದೆ ಹಾವು ಬಿಡ್ಲಿಕ್ಕೆ ಬರಬೇಡ, ನಾನು ಗರುಡ ಸದೃಶ ಆದವ. ಇವತ್ತು ನಿನ್ನೆ ಅಲ್ಲ ತೆಗಿಲಿಕ್ಕೆ ಹೇಳು. ಇಷ್ಟು ಹೊತ್ತಿಗ? ಹೌದಾ?
ಜಳ್ಳು ಮಾನವ ಜಳ್ಳು ಮಾನವ ಜಳ್ಳು ಮಾನವ ನಿನಗಿರ ಏನೆಂದು ಭಾವಿಸಿದ್ಯಾ? ಏನು ಮೊನ್ನೆ ಮೊನ್ನೆ ಹುಟ್ಟಿದಂತ ಅಣಬೆ ನೀನು ನನ್ನಂತ ಮಹಾವೃಕ್ಷದ ಮುಂಭಾಗದಲ್ಲಿ ನಿನ್ನ ಹಿತವಚನ ಅಲ್ವಾ? ಏನು ಅಂತ ಭಾವಿಸಿದ್ದಿ? ಏನು ಕೆಲವು ಯುಗಗಳೀತು ನಾವು ಹುಟ್ಟಿ. ಹೌದಾ? ಹೌದು. ಎಷ್ಟಾಗಿರ್ಬೋದು? ಅಂಬುಜಾಸನ ಆಕಳಿಕೆಯಲ್ಲಿ ಹುಟ್ಟಿದವ. ಹಾ 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 ಅಂದ್ರೆ ಅವನಿಗೆ ಔದಾಸೀನ್ಯ ಬಂತು ಅಂತ ಕಾಣುತ್ತದೆ. ಏನಾಯ್ತು ಔದಾಸೀನ್ಯ ಬಂದ್ರೆ? ಮತ್ತೆ ಆಗಲ್ವಾ ಆಕಳಿಕೆ ಬರುವುದು? ಔದಾಸೀನ್ಯದಲ್ಲಿ ಆಕಳಿಕೆ ಬಂದ್ರೆ ಏನಾಯ್ತು? ಅಲ್ಲ ಮತ್ತೆ ಆಗ ಹುಟ್ಟಿದ್ದು ಅಂತಂದ್ರೆ ಏನಾಯ್ತು ಹಾಗೆ ಹುಟ್ಟಿದ್ರೆ? ಈಗ ಬ್ರಹ್ಮನಿಗೆ ಅಲ್ವಾ ಔದಾಸೀನ್ಯ ಬಂದದ್ದು? ಹೌದೌದು. ಈಗ ಸಾಮಾನ್ಯವಾದವನಿಗೆ ಬಂದ ಔದಾಸೀನ್ಯಕ್ಕೂ ಬ್ರಹ್ಮನಿಗೆ ಬಂದ ಔದಾಸೀನ್ಯಕ್ಕೆ ವ್ಯತ್ಯಾಸ ಉಂಟು. ಹೌದಾ? ಅವನ ಕಣ್ಣೀರಿನಲ್ಲಿ ಹುಟ್ಟಿದವ ಇಡೀ ಕುಲವನ್ನೇ ಉದ್ಧರಿಸಿದ ಕಥೆ ಉಂಟು, ಗೊತ್ತುಂಟ ನನಗೆ. ಬ್ರಹ್ಮನ ಕಣ್ಣೀರಿನಲ್ಲಿ ಈಗ ನೀನೆಲ್ಲಿ ಹುಟ್ಟಿದ? ನಾನು ಕತ್ತಲೆ ಕೋಣೆಯಲ್ಲಿ. ಹೌದಾ? ನೀನು ಜೀವಮಾನ ಇಡೀ ಕತ್ತಲೆ ಕೋಣೆಯಲ್ಲಿ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಹಾಗೆ ಹುಟ್ಟು ಎಲ್ಲಿ ಅಂತ ಮುಖ್ಯ ಅಲ್ಲ. ನಾವು ಓದಲೆಲ್ಲ ಬೆಳಕೇ ಆಗು. ಹುಟ್ಟು ಎಲ್ಲಿ ಅಂತ ಮುಖ್ಯ ಅಲ್ಲ, ಸಿಕ್ಕಿದ ಸಂಸ್ಕಾರ ಮುಖ್ಯ. ಒಂದು ಚರ್ಮದ ತುಂಡು ಸಿಗುತ್ತದೆ, ಅದು ಪಾದರಕ್ಷೆಗೂ ಆಗ್ತದೆ, ಮೃದಂಗಕ್ಕೂ ಆಗ್ತದೆ, ಒಂದು ಘಟ ಸಿಗುತ್ತದೆ, ಹೆಂಡ ಕುಡಿಯುವುದಕ್ಕೂ ಆಗ್ತದೆ, ಸಂಗೀತ ವಾದ್ಯ ಸಾಧನವೂ ಆಗ್ತದೆ, ಒಂದು ಬಿದಿರು ಸಿಗುತ್ತದೆ, ಶವರುವುದಕ್ಕೂ ಆಗ್ತದೆ, ಕೊಳಲಿಗೂ ಆಗ್ತದೆ. ಸಂಸ್ಕಾರ ಮುಖ್ಯ. ಅದು ಮುಖ್ಯ. ಹೌದಾದ್ರೆ ಅವ ಆಕಳಿಕೆಯಿಂದ ಹುಟ್ಟಿದ್ನೋ, ಕಣ್ಣೀರಿನಿಂದ ಹುಟ್ಟಿದ್ನೋ, ಕತ್ತಲ ಕೋಣೆಯಲ್ಲಿ ಹುಟ್ಟಿದ್ನೋ ಅಂತಲ್ಲ, ಏನು ಮಾಡಿದ ಅಂತ ಮುಖ್ಯ. ಬಡಮೃಗ ಅಲ್ಲ. ಮತ್ತೆ ನೀನು ಭಾವಿಸಿದ ಹಾಗೆ ನಿನ್ನ ಕೃಪಾ ಕಟಾಕ್ಷದಲ್ಲಿ ಬದುಕಬೇಕಾದ ದಾರಿದ್ರ್ಯವೇ ನಮಗಿಲ್ಲ. ಆದ್ರೆ ನಾವು ಯಾವಾಗಲೂ ಹೇಳುದಿಲ್ಲ ಅವತ್ತು ಹುಟ್ಟಿದ್ದು ಅಂತ. ಗಿರಿಜಾ ಕಲ್ಯಾಣ ಪ್ರಸಂಗದಲ್ಲಿ ನಾವಿದ್ದೆವು, ಸಮುದ್ರ ಮಥನದಲ್ಲಿ ಇದ್ದೆವು, ದೇವಾಸುರರ ಯುದ್ಧದಲ್ಲಿ ಎಷ್ಟು ರಕ್ಕಸನ ಮೇಲೆ ಬಂಡೆ ತೆಗೆದು ಹಾಕಿದ್ದೇನೆ ಗೊತ್ತುಂಟು ನಾನು, ಎಲ್ಲದರಲ್ಲಿ ಇದ್ದೆ. ಆದ್ರೆ ನಾವು ಹೇಳುದು ತ್ರೇತಾಯುಗದಲ್ಲಿ ಹುಟ್ಟಿದ್ ಯಾವಾಗ ಅಂತಲ್ಲ, ಹುಟ್ಟಿದ ಮೇಲೆ ಅವನ ಅಸ್ತಿತ್ವ ಲೋಕಕ್ಕೆ ಯಾವಾಗ ಗೊತ್ತಾಯ್ತು ಅಂತ ಮುಖ್ಯ. ನಮ್ಮ ಅಸ್ತಿತ್ವ ಗೊತ್ತಾದದ್ದೇ ರಾಮನ ನಂತರ. ರಾಮ ಭಕ್ತನಾದಂತ ಜಾಂಬವ ಎನ್ನುವುದಾಗಿ ಹೇಳುವಷ್ಟು ನನಗಿರುವ ಹೆಮ್ಮೆ ಬೇರೆ ಯಾವ ಪ್ರಸಂಗದಲ್ಲಿದ್ರೂ ಇಲ್ಲ. ಇಂಥ ಒಂದು ಆದರ್ಶವಾದಿ ಅವನೊಟ್ಟಿಗೆ ನಾವು ಬದುಕಿ 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 ಈಗ ಎಂಥದ್ದು ನೋಡಿದ್ರೆ ಎಂಥದ್ದು ಇಲ್ಲ ಅಂತಲೇ ಕಾಣುತ್ತೆ. ತ್ರೇತಾಯುಗದ ನರೋತ್ತಮನಾದ ಅವಯಲ್ಲಿ ಅವ ಕಸವನ್ನಾದ್ರೂ ರಸ ಮಾಡಬಲ್ಲ ಸಮರ್ಥ. ಮಾರೀಚನಂತ ಕೆಟ್ಟ ಹೇಳಿದ್ದಾನಂತೆ. ರಾಮನಾರೆಂದ ಅರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ ಮಧುದ್ವಿಷನ ಅವತರಿಸಿದನು. ಮಾರೀಚನಂತ ಕಸವನ್ನು ರಸ ಮಾಡಿದ್ದಾನೆ. ನೀನು ರಸವೇ ಇಲ್ಲದ ಜಳ್ಳು ಮಾನವ, ದ್ವಾಪರೋದ್ಭವ, ಮೊನ್ನೆ ಹುಟ್ಟಿದವ ಬಂದು ನಮ್ಮಲ್ಲಿ ಕೇಳುದಲ್ವಾ? ಆದ್ರೆ ಒಂದುಂಟು, ಏನು? ಜಳ್ಳಿನ ಒಳಗೆ ಭತ್ತ ಇರುವುದು. ಅದು ಜಳ್ಳು ಅಂತ ಹೇಳಿದ್ರೆ ಭತ್ತ ಇಲ್ಲದ ಜಳ್ಳು ಅಂತ ಹೇಳಿದ್ದು ನಾನು. ಭತ್ತ ಇದ್ರೆ ಭತ್ತ ಅಂತ ಹೇಳುದಿಲ್ಲ. ಉಂಟು ಅಂತ ಗೊತ್ತಾಗಬೇಕು ಅಂತ ಆದ್ರೆ ಜಲ್ಲು ಉಂಟು, ಆಮೇಲೆ ಗೊತ್ತಾಗುದು ಭತ್ತ ಉಂಟು ಅಥವಾ ಬರೀ ಜಲ್ಲು. ಅದು ನಮಗೆ ತುಳಿಯುವಾಗಲೇ ಗೊತ್ತಾಗ್ತದೆ. ಅದು ಗಟ್ಟಿ ಇದ್ರೆ ಮಾತ್ರ ಒಳಗೆ ಅಕ್ಕಿ ಉಂಟು ಅಂತ ಅರ್ಥ. ಇದ್ರಲ್ಲಿ ಎಂತದ್ದು ಇಲ್ಲ, ಜಳ್ಳು ಅಂತ ತುಳಿಯುವಾಗಲೇ ಗೊತ್ತಾಗಿದೆ. ಎಲ್ಲ ನೋಡ್ಬೇಕಾ? ಕೆಲವೊಮ್ಮೆ ಅಗುಳು ನೋಡಿದ್ರೆ ಸಾಕಾಗುದು ಬೆಂದಿದೆ ಅಂತ. ಇದು ಬೆಂದ ಅನ್ನ ಅಲ್ಲ, ಇದು ಅರೆ ಬಂದದ್ದು ಅಂತ ಗೊತ್ತಾಗಿದೆ. ಹಾಗಾಗಿ ನನ್ನ ಮುಂಭಾಗದಲ್ಲಿ ಬಂದದ್ದು. ನಾಳೆ ಪಶ್ಚಾತ್ತಾಪ ಅನುಭವಿಸಬೇಕಾದಿತ್ತು, ಹೊರಡು ಹಿಂದೆ ಹಾಗೆ ಹೋಗುವುದಕ್ಕಾಗಿ ಬಂದದ್ದಲ್ಲ. ಹಾಗಾದ್ರೆ ಪೆಟ್ಟು ಹೋಗ್ಬೇಕು ಅಂತ ಇದೆಯಾ? ಪೆಟ್ಟು ತಿನ್ನುವುದಾದ್ರೆ ಯಾರು ಅಂತ ಆಗಬೇಕಲ್ಲ, ಯಾರಾದ್ರೂ ಒಬ್ಬರಾದ್ರೂ ತಿನ್ಲೇಬೇಕಲ್ಲ. ಹೌದೌದು. ಒಂದು ಕೈ ನೋಡಿದ್ರೆ ಅಲ್ಲ, ತಿನ್ನುವುದು ದೊಡ್ಡ ವಿಷಯ ಅಲ್ಲ, ತಿಂದ ಮೇಲೆ ನೀನು ಉಳಿತೀಯ ಅಂತ ವಿಷಯ. ಹೌದೌದು. ನಾನು ಕೊಟ್ಟ ತಿನ್ನುವುದಲ್ಲ, ಮತ್ತೆ ತಿನ್ನುವುದು ಅಲ್ಲಿಗೆ ನಿಲ್ಲುವುದು, ತಿನ್ನುವ ಋಣ. ಹೌದೌದು, ನಾನು ಕೊಡುವುದು ಹಾಗೆ. ನಿನಗೆ ಜಲ್ಲು ಅನ್ನದ ಋಣ ಮುಗಿಬೇಕು. ಅದೇ ಋಣ ಮುಗಿದೇ ಬಂದ. ಹೌದೌದು. ಋಣ ಮುಗಿಯದೆ ಎಲ್ಲಿ ಹೋಗ್ಲಿಕ್ಕೆ? ಋಣ ಮುಗಿಯದೆ ನೀನು ಹೀಗೆ ಮಾತಾಡ್ಲಿಕ್ಕಿಲ್ಲ. ಈಗ ಯಾರ ಋಣ ಎಲ್ಲಿ ಮುಗಿಯುತ್ತದೆ ಅಂತ ತೋರಿಸಬೇಕಾ? 4 ಬಾರಿಸಿಯೇ ಸರಿಯಾಗು. ಬಾರಿಸುವುದೌದು, ಎಲ್ಲಿ ಹದಾಗ್ತದೆ ನೋಡುವ. ಕಿರಿಬರಿ ನೊಳಗೆ ನಾನು
ಏನು ಹೇಳುವುದಕ್ಕೆ ಹೇಳುವ ಅಲ್ಲನ ಬಡ ಮೃಗ ಅಂತ ಇಷ್ಟು ಹೇಳಿದ ಮೇಲೂ ಕರಡಿ ಅಂತ ಹೇಳ್ತೀಯ. ಜಾಂಬವ ಜಾಂಬವ ಕರಡಿ. ನಿನಗೆ ಅದು ಇಲ್ಲದಿದ್ರೆ ಮುಂದೆ ಹೋಗುದಿಲ್ಲ ಕಾಣ್ತದೆ. ಅಲ್ಲ ಬೇಡ, ಹೀಗೆ ಹೇಳುವ ಕರಡಿ ಬ್ರಾಹ್ಮಣ ಅಂತ ಹೇಳಿದ್ರೆ. ಅದು ಯಾಕೆ? ನಾನು ಬ್ರಾಹ್ಮಣ ಅಂತ ಹೇಳಿದ್ರು ನಿನ್ನಲ್ಲಿ. ನಾನು ಅಲ್ಲ ಹೇಳಿದಲ್ಲ, ಅಂಬುಜಾಸನ ಆಕಳಿಕೆ ಹೇಳು ಅಂತ. ನಿನಗೆ ಯಾರು ಹೇಳಿದ್ರು ಬ್ರಾಹ್ಮಣಿಂದ ಹುಟ್ಟಿದವರೆಲ್ಲ ಬ್ರಾಹ್ಮಣರು ಅಂತ? ಉಳಿದವರೆಲ್ಲ ಎಲ್ಲಿಂದ ಹುಟ್ಟಿದ್ದು ಮತ್ತೆ? ಅದು ಬೇರೆ 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 ಪಂಗಡಗಳಾಗಿವೆ ಮತ್ತೆ. ಹೌದು ಅಲ್ವಾ? ಹಾಗಾಗಿ ನಾನು ಆಕಳಿಕೆಯಿಂದ ಹುಟ್ಟಿದ. ಇದು ಆಕಳಿಕೆಯಿಂದಲೇ ಹುಟ್ಟಿದಲ್ಲ, ನೇರ ಅಲ್ಲಿಂದಲೇ ಹುಟ್ಟಿದಲ್ವಾ? ಎಲ್ಲಿಂದಲೇ ಹುಟ್ಲಿಯೋ? ಬ್ರಹ್ಮನ ಮಕ್ಕಳೆಲ್ಲ ಬ್ರಾಹ್ಮಣರು, ಕಪಿಗಳು ಆಗಿದ್ದಾರೆ, ಹೌದೌದು, ಬೇರೆ ಬೇರೆ ಸಂತತಿಯವರಾಗಿದ್ದಾರೆ. ಆಗ್ಲಿ, ಕರಡಿ ಜಾಂಬವ ಅಂತಲೇ ಇಟ್ಟುಕೊಳ್ಳೋಣ. ಎಲ್ಲರೂ ಹಾಗೆ ನಾವು ಹೇಳುವಾಗ ಹೇಳುವುದಾಗೆ ನಾವು ಬ್ರಹ್ಮನ ಮಕ್ಕಳು ಅಂತ ನೀನು ಹೇಳಿದಾಗೆ ಮೂಲ ಅಲ್ಲಿಗೆ ಹೋಗುದು. ಪಿತಾಮಹ ಅಂತ ಹೆಸರು ಅದಕ್ಕೆ. ಉಳಿದವರು ಹೇಳಿದ್ರೆ ಅವರಿಗೆ ಮಾಧ್ಯಮ ಬೇರೆ ಇರ್ತದೆ. ನಿನಗೀಗ ಬ್ರಹ್ಮನ ಮಗ ಅಂತ ಹೇಳಲಿಕ್ಕೆ ಆಗ್ತದ? ನಾನು ಕೇಳುವಾಗ ಏನ್ ಹೇಳಿದ್ದಿ? ವಸುದೇವನಾತ್ಮ ಭವ. ನನಗೆ ಕೇಳಲಿಕ್ಕೆ ಬೇರೆ ಇಲ್ಲ, ನಾವು ಬ್ರಹ್ಮನ ಮಗನೇ. ನಾನು ಬೇಕಾದ್ರೆ ಬ್ರಹ್ಮನಿಗೆ ಅಪ್ಪ ಅಂತ ಹೇಳಿ, ಬ್ರಹ್ಮನಿಗೆ ಅಪ್ಪ ಅಂತ ಹೇಳಿ ಅಂತ ಅದು ಹೇಳು. ನೀನು ತಲೆ ಸರಿ ಇಲ್ಲದವ್ರು ಎಂತದ್ದು ಹೇಳ್ತಾರೆ. ಈಗ ಹಾಗೆ ತಲೆ ಸರಿ ಇದ್ದವರು ಮಾತ್ರ ಹಾಗೆ ಹೇಳುದು. ಬ್ರಹ್ಮನಪ್ಪ ಅಂತ ಹೇಳ್ಬೇಕಾದ್ರೆ ತಲೆ ಸರಿ ಇಲ್ಲದೆ ಇರ್ಬೇಕು. ನೋಡುವ ಇಲ್ಲಿಂದ ಹೋಗುವಾಗಾದ್ರೂ ಸರಿ ಆಗುತ್ತದ ಅಂತ. ಅವ ಬ್ರಹ್ಮನ ಬಹುಶಃ ನಿನಗೆ ಬ್ರಹ್ಮನ ಅಪ್ಪ ಅಂತ ಹೇಳಬೇಕು ಅಂತ ಕಾಣಬೇಕಾದ್ರೆ ಅವನನ್ನೇ ಸೃಷ್ಟಿ ಮಾಡಿದವ ಅಂತ ಕಾಣಬೇಡುವ? ಹೌದು ಹೌದೌದು, ಅದು ಸರಿ ಇದ್ದವರಿಗೆ ಆಗುದಿಲ್ಲ. ತಲೆ ಸರಿ 2 ಜನಕ್ಕೆ ಮಾತ್ರ ಆಗುದು. ಹೇಳುವುದು 2 ಜನಕ್ಕೆ ಮಾತ್ರ. ಯಾರಿಗೆ? ಒಂದು ಪ್ರಪಂಚದಲ್ಲಿ ಯಾವುದೂ ಸರಿ ಇಲ್ಲದಂತೆ ಬೆಳೆದವನಿಗೆ, ಅದು ನಮ್ಮ ನಾರಾಯಣ. ಮತ್ತೊಂದು ತಲೆ ಸರಿ ಇಲ್ಲದ ನಿನ್ನಂತ ಅವ ಹೇಳಿ ಬ್ರಹ್ಮನ ಅಪ್ಪ ಅಂತ. ಒಬ್ಬನಿಗಾದ್ರೂ ಉಂಟು ಅಂತ ಆಯ್ತಲ್ಲ, ಅವನಿಗೆ ಉಂಟು ಅಂತ ನೀನಾದಾಗಬೇಡ. ಆಗ್ಲಿ, ಹೇಳುವುದಕ್ಕೆ ಕಾರಣ ಬೇರೆ ಉಂಟು. ಏನು? ಅದೇ 3 ಮೂರ್ತಿಗಳು ಒಲಿದು ಕೊಟ್ಟಂತ ನಾಕದ ಗದ್ದುಗೆಯನ್ನು ಏರಿದಂತಹ ಮನ್ವಂತರಾಧಿಪರೇ ನಮ್ಮ ಕಾಲಿಗೆ ಬಂದು ಶರಣಾಗತರಾಗಿದ್ದಾರೆ. ಹೌದಾ? ಮತ್ತೆ ಹೇಗೆ? ಒಂದು 5-6 ವರ್ಷ ಆಗಿರ್ಬೇಕು ಅಂತ ಕಾಣ್ತದೆ. ನಿನಗ? ಹೌದು. ಅಥವಾ ಅದಾಗಿ ಈಗಲೋ? ಅಲ್ಲ, ನಿನಗೆ 5-6 ವರ್ಷ ಪ್ರಾಯ. ಹೌದು. ನಂದಗೋಕುಲದಲ್ಲಿದ್ದೆ ನಾನು. ನಂದ ಉಪನಂದರೆಲ್ಲ ಸೇರಿಕೊಂಡು ಇಂದ್ರ ಪೂಜೆ ಮಾಡ್ತಾ ಇದ್ರು. ನನಗೆ ಯಾಕೋ ಇದು ಸರಿ ಅಲ್ಲ ಅಂತ ಕಂಡಿತ್ತು. ಹೋಗಿ ಹೇಳಿದೆ, ಇದೆಲ್ಲ ಮಾಡುದು ಬೇಡ, ಸುಮ್ಮನೆ ಯಾಕೆ ಮಾಡುವುದು. ನೀನು ಉರಿಲಿಕ್ಕೆ ಪ್ರಾರಂಭ ಆದದ್ದು 6 ವರ್ಷದಲ್ಲೇ ಉರಿಲಿಕ್ಕೆ ಪ್ರಾರಂಭ ಆಗಿದ್ದಿ. ಯಾಕೆ? ಅರೆ 6 ವರ್ಷದವ ಎಂತದ್ದು ಮತ್ತೆ ಸರಿ ಇಲ್ಲ ಸರಿ ಉಂಟು ಅಂತ ಹೇಳುದು? ನನಗೆ ಖಂಡಿತ. ಈಗ ವಿವೇಕ ಎನ್ನುವಂಥದ್ದು ಇಷ್ಟೇ ಸಮಯಕ್ಕೆ ಬರಬೇಕು ಅಂತೇನು ಇಲ್ವಲ್ಲ. ಆದ್ರೂ ಒಂದುಂಟು. ಏನು? 6 ವರ್ಷದಲ್ಲಿ ಬಂದ ವಿವೇಕ 30 ವರ್ಷ ಆಗುವಾಗ ಅದು ಸರಿ ಇಲ್ಲ ಅಂತ ಕಾಣಬೇಕಾದ್ರು. ಅದು ಮಕ್ಕಳ ಆಟಿಕೆ ಅಂತ. ಈಗಲೂ ನಿನಗೆ ಸರಿ ಅಂತ ಕಂಡಿದೆ ಅಂತ ಹೇಳಿದ್ರೆ ನಿನಗೆ ವಿವೇಕವೇ ಬರ್ಲಿಲ್ಲ ಅಂತ. ಯಾಕಂದ್ರೆ ಕೇಳಿದ್ರೆ ಮನ್ವಂತರಾಧಿಪರೇ ಒಪ್ಪಿದ್ದಾರೆ. ಅದು ಅದಕ್ಕೆ ನಿಜವಾದ ವಿವೇಕಿ ಹೇಗೆ ಗೊತ್ತುಂಟಾ? ಹೇಗೆ? ನಮ್ಮ ಪ್ರದರ್ಶನವನ್ನೇ 5 ವರ್ಷದ ಹಿಂದಿನದ್ದನ್ನು ನೋಡಿದ್ರೆ ನಮಗೆ ಬೇಸರ ಆಗಬೇಕು, ಈಗ ಇದ್ದೀನ ನಾನು ಅಂತ. ಹೌದು. ಅದು ನಿಜವಾದ ವಿವೇಕ. ಹೌದೌದು. ನಮಗೆ 6 ವರ್ಷದಲ್ಲಿ ಬಂದದ್ದು ವಿವೇಕ ಅಂತ ಹೇಳಿದ್ರು ಅವನಿಗೆ ಸರಿ ವಿವೇಕ ಇಲ್ಲ ಅಂತ. ಹೌದೌದು. ಅಂದ್ರೆ ಹಾಗೆ ಮಾಡಿದ್ರೆ ಮಾತ್ರ ಅಲ್ವಾ ಹಾಗೆ ಬರುದು. ಇದು ಮಾಡಿದ್ದು ಸರಿ ಅಂತಾದ್ರೆ 30-60 ವರ್ಷ ಆದ್ರೆ ಅದನ್ನ ಹೇಳಬಹುದು. ಏನು ಸರಿ ಮಾಡಿದೆ? ಕಿರು ಬೆರಳಿನಲ್ಲಿ ಮಾಡಿದ್ದೇನೆ ಅಂತ ಘನ ಕಾರ್ಯವನ್ನು. ಕಿರು ಬೆರಳಿನಲ್ಲಿ ಹೀಗೆ ಹಿಡಿದದ್ದು. ಹೋಗು. ಯಾಕೆ? ಹೌದು. ಅದೇ ನಾನು ಹೇಳಿದ್ದು. ನಾವು ಆ ಪ್ರಾಯದಲ್ಲಿ ಹೀಗೆ ನಿನಗೆ ಒಂದು ದಿವಸ ಹೀಗೆ ನಿಲ್ಲಕ್ಕೆ ಸಾಧ್ಯ ಉಂಟಾ? ಹೀಗೆ ಹಿಡಿದು ಅದೊಂದು ಕ್ಷಣ ಮಾತ್ರ ನಮ್ಮ ಅಲ್ವಾ? ಹೀಗೆ ಮಾಡುದು. ಹೌದು. ನಾವು ಹಾಗೆಲ್ಲ ಮತ್ತೆ 7 ದಿನ ಹೀಗೆ ನಿಂತಿದ್ದೇವೆ. ಹೌದಾ? ಬಹುಶಃ ಯಾರು ವ್ಯವಸ್ಥೆ ಮಾಡ್ಲಿಲ್ಲ ಕಾಣ್ತೇನೆ. ಯಾಕೆ? ಹಾಗಲ್ವಾ? ಇಲ್ಲಿ ಇಂದ್ರ ಪೂಜೆ ನಿಲ್ಲಿಸಿದ್ರಲ್ಲ, ಗೋವರ್ಧನ ಗಿರಿಯ ಪೂಜೆ ಮಾಡಬೇಕು ಅಂತ ನಿರೂಪಣೆ ಕೊಟ್ಟನು. ಯಾವತ್ತು ಪೂಜೆ ಪಡೀತಿದ್ದವನಿಗೆ ಸಿಟ್ಟು ಬಂತು. ಬಂದ ಇಂದ್ರ, ಮುಸಳ ಗಾತ್ರದ ಮಳೆ, ಸಂವರ್ತಕಾದಿ ಮೋಡಗಳನ್ನು ಸೃಷ್ಟಿ ಮಾಡಿ ಮಳೆ ಬಂತು. ನಂದ ಗೋಕುಲದಲ್ಲಿದ್ದವರೆಲ್ಲ ದಿಕ್ಕಾಪಾಲಾಗಿ ಹೋದ್ರು. ಗೋಪಾಲಕರೆಲ್ಲ ಬಂದು ಅಯ್ಯೋ ನಮಗೆ ಗತಿ ಇಲ್ಲ ಅಂತ ಹೇಳಿದ್ರು. ಯಾರು ಹೆದರಬೇಡಿ ಅಂತ ಹೇಳಿದೆ. ಹೋದೆ, ಗೋವರ್ಧನ ಗಿರಿಯನ್ನು ಇದೆ ಕಿರುಬೆರಳಲ್ಲಿ ಎತ್ತಿ ಹಿಡಿದದ್ದು. ಅದನ್ನ ಆಡಿದ ನಾವು 7 ದಿನ ಹೀಗೆ ಎತ್ತಿ ಹಿಡಿದ್ದೇನೆ. ಅವರೆಲ್ಲ ಅದರ ಅಡಿಯಲ್ಲಿ ಬಂದು ನನ್ನ ರಕ್ಷಣೆಯಲ್ಲಿ ನಿಂತು, ನನ್ನ ರಕ್ಷಣೆಯ ಕಕ್ಷೆಯೊಳಗೆ ನಿಂತರು ಅವರೆಲ್ಲ. ಅಲ್ಲ 7 ದಿನ ಮಳೆ ಬರುವಾಗ ನೆರೆ ಬರ್ಲಿಲ್ವಾ? ಬಂದಿದೆ. ಅಲ್ಲಿ ನೆರೆಗೆ ಕೆಳಗಿಂದ ನೀರೇ ಬರ್ಲಿಲ್ವಾ? ಈಗ ಗೋವರ್ಧನ ಹಿಡಿದಿದ್ದಿ. ಹೀಗೆ ಹಿಡಿದಿದೆ. ಗೋವರ್ಧನ ಅಂದ್ರೆ ಎಂತಂತ ನನಗೆ ಗೊತ್ತಿಲ್ಲ, ಅದಲ್ಲ ವಿಷಯ. ಅದು ನಂದ ಗೋಕುಲದಲ್ಲಿ 7 ದಿವಸ ಮಳೆ ಬರುವಾಗ ನೆರೆ ಬರುದಿಲ್ವಾ ಪುಣ್ಯಾತ್ಮ? ಕಾಲ್ನಡಿಗೆ ಎಂತದ್ದು ವ್ಯವಸ್ಥೆ ಮಾಡಿದ್ದೀನಿ? ಕಾಲ್ನಡಿಗೆ ಏನು ಮಾಡಬೇಕಾಗಿಲ್ಲ. ಯಾಕಂದ್ರೆ ಪರ್ವತ ಇರುವುದು ಹೀಗೆ, ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಕೊಡೆಯ ಹಾಗೆ. ಈಗ ಅದರ ಮೇಲೆ ಬಿದ್ದ ನೀರು ಕೊಡೆ ಹೇಗಿರ್ತದೆ? ಒಳಗೆ ಟೊಳ್ಳಿರ್ತದೆ, ಪರ್ವತ ಟೊಳ್ಳಿರ್ತದೆ. ಇಲ್ಲ, ಅದೇ ಹೇಳಿದ್ರು. ಅಂದ್ರೆ ಈಗ ರಕ್ಷಣೆ ಆಗಿ ಕೊಡೆಯ ಹಾಗೆ. ಹಾಗೆ ಪರ್ವತ, ಎತ್ತರವಾದಂತಹ ಪರ್ವತ ಇದು ಅಗಾಲವಾಗಿ ಉಂಟು ಬುಡದಲ್ಲಿ.
ಮತ್ತೆ ಅಲ್ಲಿ ಕಾಲಡಿಗೆ ಎಲ್ಲಿಂದ ನೆರೆ ಬರೋದು? ಹಾ. ನೆರೆ ಬರದ ಹಾಗೆ ನಾನು ಸ್ವಲ್ಪ ಈಗ ಒಮ್ಮೊಮ್ಮೆ ಓರೆ ಎಲ್ಲ ಮಾಡ್ತಾ ಇದ್ದೆ ನಾನು ಅದನ್ನು. ಬಹುಶಃ ಹೀಗಿರ್ಬೇಕು. ಹೇಗೆ? ನೀನು ಪರ್ವತದ ಕೆಳಗೆ ಒಂದು ಗುಂಡಿಯಲ್ಲಿ ನಿಂತು ಹೀಗೆ ಮಾಡಿದ್ದ, ಅದೇಕೆ? ಅದು ಎತ್ತಿದಾಗೆ ಕಾಣ್ತದೆ ದೂರದಿಂದ ನೋಡಿದವನಿಗೆ. ನೀನು ಗುಂಡಿಯಲ್ಲಿ ನಿಂತ. ಅದೇ ನಾವು ಸಣ್ಣವರು ಮಾಡಿದ್ರೆ ನಿಮಗೆಲ್ಲ ಹಾಗೆಲ್ಲ ಕಾಣುದು. ಹಾ, ಆಮೇಲೆ ಗೊತ್ತಾಯ್ತು ಇಂದ್ರನಿಗೆ, ನಾವು ಮಾಡಿದ್ದು ಸರ್ವಾಪರಾಧವಾಯಿತು. ಹಾ. ಬರುವಾಗ ಬೃಹಸ್ಪತಿಗಳು ಬಂದ್ರು, ಕಾಮಧೇನು ಬಂತು, ದೇವಾದಿ ದೇವತೆಗಳೆಲ್ಲ ಬಂದ್ರು, ಸರ್ವಾಪರಾಧವಾಯಿತು. ಇನ್ನು ಮುಂದಕ್ಕೆ ನೀನೇ ಗೋವಿಂದರಾಯ, ಕಾಮಧೇನುವಿನ ಹಾಲಿನಿಂದಲೇ ಕ್ಷೀರಾಭಿಷೇಕವನ್ನು ಮಾಡಿ ಗೋವಿಂದ ರಾಯ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ ಅಂತ ಮನ್ವಂತರಾಧಿಪನೇ ನನ್ನ ಮುಂಭಾಗದಲ್ಲಿ ಬಂದು ಶರಣಾಗತನಾಗಿದ್ದಾನೆ. ನಿನಗೆ ಗೋವರ್ಧನಗಿರಿ ಬಿಡು, ಮೇರು ಪರ್ವತಕ್ಕೂ ನಾನು ಅಂಜುವವನಲ್ಲ. ನಿನಗಂತ ಒಂದು ಗಿರಿ ಕೀಳುವುದಕ್ಕೆ ನಿನಗೆ ಸಾಧ್ಯ ಆದೀತ? ನಿನಗೆ ಮನ್ವಂತರಾಧಿಪನಾದ ಇಂದ್ರ ಬಂದು ಶರಣಾಗತನಾಗಿದ್ದಾನೆ. ನಿನಗೆ ಪೊಡಮಟ್ಟ ಅಲ್ವಾ? ಹೌದು. ತುಂಬಾ ಹಿಂದೆ ಒಬ್ಬನಿಗೆ ಪೊಡಮಟ್ಟಿದ್ದಾನೆ, ಗೊತ್ತುಂಟಾ? ಯಾರಿಗದು? ವೃತ್ರಾಸುರ ಅಂತ ಹೆಸರು. ಎಲ್ಲ ನಿಂದೆ ಅಂತ ಹೇಳಿದ್ದಾನೆ. ಮತ್ತೆ ನಿಂದೆ ಅಂತ ಹೇಳಿದವನು ಎಲ್ಲವನ್ನು ತೆಗೆದಿದ್ದಾನೆ. ದೇವೇಂದ್ರ ಪೊಡಮಟ್ಟದ್ದನ್ನೆಲ್ಲ ಸತ್ಯ ಅಂತ ನಂಬಬೇಡ ನೀನು. ಎಂತದ್ದು ಗೋವರ್ಧನ? ಹೌದೌದು, ಗೋವರ್ಧನ. ಎಲ್ಲಿ ಉಂಟದು? ಅದು ನಂದಗೋಕುಲದಲ್ಲಿ. ನಂದಗೋಕುಲದಲ್ಲಿ. ಅಲ್ಲಿರುವ ಇಷ್ಟು ಸಾಟ್ನ ಗುಡ್ಡೆಯನ್ನು ಎತ್ತಿ ನನ್ನಲ್ಲಿ ದೊಡ್ಡ ಜನ ಆಗುದ ನೀನು? ಅಲ್ಲಿ ಇದ್ದದ್ರೆ ಅದು ದೊಡ್ಡದು. ಅದೇ ನೀನು ಇದ್ದದ್ರಲ್ಲಿ, ನೀನು ನೋಡಿದ್ರಲ್ಲಿ ದೊಡ್ಡದು. ಅಲ್ಲಿಗೆ ಬೇಕಾದ್ರೆ ಅದು ಜೀವಮಾನದಲ್ಲಿ ಒಮ್ಮೆಯೂ ಮುತ್ತು ನೋಡದವನಿಗೆ ಗಾಜಿನ ಮಣಿಯೇ ದೊಡ್ಡ ಹೊಳಿ. ಅದಕ್ಕೆ ಹೇಳಿದ್ರು ನಾನು ಮೇರು ಪರ್ವತಕ್ಕೂ ಅಂಜೆ ಅಂತ. ಅದು ಬಾಯಿಯಲ್ಲಿ ಹೇಳಬಹುದು, ಯಥಾರ್ಥವಾಗಿ ಬಂದ್ರೆ ಏನಾಗ್ತದೆ? ಆಕಾಶ ಬಿದ್ರು ಕೂಡ ಏನು ಮಾಡುದಿಲ್ಲ, ಏನು ಹೆದರುದಿಲ್ಲ ಅಂತ ಹೇಳುವವ ಮೇಲಿಂದ ಒಂದು ಮಾವಿನ ಹಣ್ಣು ಬಿದ್ರೆ ಓಡಿ ಹೋಗ್ತಾನೆ. ಹೇಳಲಿಕ್ಕೆ ಆಕಾಶ ಬಿದ್ರೆ ಏನಾಗುತ್ತೆ? ನಿನ್ನದು ಎಂತದ್ದು? ಇಷ್ಟು ಸಣ್ಣ ಸಣ್ಣ ಒಂದು ತಂಬಿಗೆ ನೀರು ತಂದು ನನ್ನಲ್ಲಿ ಸಾಧನೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಎಷ್ಟು ತಂಬಿಗೆ ಹಾಕಿದ್ರು ಮುಗಿಯದಷ್ಟು ಸಾಗರದ ಸಾಧನೆ ಉಂಟು. ನಮ್ಮದು ಎಂಥದ್ದು? ನಮ್ಮ ಪಟ್ಟಿಯಲ್ಲೇ ಬರದದು. ರಾಮಾಯಣ ಕಾಲದಲ್ಲಿ ನಡೆದಂತಹ ಮಹಾಕಾರ್ಯ ಸೇತು ಬಂಧನ. ಶರದಿಗೆ ಸೇತು ಹೌದೌದು ಬಂಧನಗೈಯುವಂತಹ ವೇಳೆಯಲ್ಲಿ ಈ ಕೆಲ ಸಣ್ಣ ಸಣ್ಣ ಕಪ್ಪಿಗಳೆಲ್ಲ ಒಂದೊಂದು ತುಂಡು ಕಲ್ಲು, ಹೌದು, ಒಂದೊಂದು ಮರ ಎಲ್ಲ ಹೊತ್ತು ಹಾಕ್ತಾ ಇದ್ದವು. ನೋಡಿದ್ರೆ ಖಂಡಿತ ಇದು ಇವತ್ತು ಮುಗಿಯುವುದಿಲ್ಲ, ಈ ಸಲಕ್ಕೆ ಮುಗಿಯುವುದಿಲ್ಲ. ಅಳಿಲು ಕೂಡ ಒಂದು ಸೇವೆ ಮಾಡಿದ ಸುದ್ದಿ ಉಂಟು. ಹೌದೌದು, ಅದೊಂದುಂಟು. ಅಂದ್ರೆ ರಾಮ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ಹಂಬಲ. ಯಾಕಂದ್ರೆ ರಾಮನಿಗೆ ಯಾಕೆ ಸೇತುವೆಗೆ ಜನ? ನಿಂತಲ್ಲಿಂದಲೇ ರಾವಣನ ತಲೆಯನ್ನು ತೆಗೆಯಬಲ್ಲ ಸಾಮರ್ಥ್ಯ ಉಂಟು ಅವನಿಗೆ. ಆದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಮಗೆ ಕಾಣಬಾರದು ಎನ್ನುವ ಕಾರಣಕ್ಕಾಗಿ ನಮ್ಮನ್ನು ಉಪಯೋಗಿಸಿದ. ಹಾಗಾಗಿ ಒಮ್ಮೆಲ್ಲ ಮುಗಿಸಬೇಕು ಅಂತ ಹೊರಟೆ. ಹತ್ತಿರದಲ್ಲಿ ಆ ಕಡೆ ಈ ಕಡೆ ನೋಡಿದ್ರೆ ದೊಡ್ಡ ಬಂಡೆ, ಮರ, ಕಲ್ಲು ಯಾವುದು ಕಾಣಲಿಲ್ಲ. ಎಲ್ಲಿ ಉಂಟು ದೊಡ್ಡದು ಅಂತ ಉತ್ತರದವರೆಗೆ ಹೋದೆ. ಅದು ಹಾಗೆ, ಕೆಲವರಿಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲದಿದ್ರೆ ಮತ್ತೆ ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗುದು. ಹೌದು, ಅದು ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಸೇತುವೆ ಈ ವಿಷಯವನ್ನು ಬಿಟ್ಟು ಹೋಗುತ್ತಿದ್ರೆ ಸರಿ. ಅಲ್ಲ, ಉತ್ತರಕ್ಕೆ ಹೋದದಾಗಿಲ್ಲ. ಮತ್ತೆ ಉತ್ತರಕ್ಕೆ ಹಾಗಲ್ಲ, ಮತ್ತೆ ಇಲ್ಲಿ ಯಾವುದು ಸಣ್ಣದಿಲ್ಲಲ್ಲ ದೊಡ್ಡದಿಲ್ಲಲ್ಲ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕಲಿಕ್ಕೆ ಉತ್ತರಕ್ಕೆ ಹೋದದ್ದು. ತಂದೆ ಬರುವಾಗ ಇಲ್ಲಿ ಮುಗ್ದಿದೆ. ಎಂತದ್ದು ಮುಗ್ದದ್ದು? ಸೇತು ಬಂಧನ. ಎಂತದ್ದು ಮುಗ್ದದ್ದು? ನಾವು ಒಬ್ಬರೇ 10 ಯೋಜನಕ್ಕೆ ಮುಗಿಸಿದ್ದೇವೆ. 100 ಯೋಜನದಲ್ಲಿ 10ನೇ ಒಂದು ನಮ್ಮದೇ ಸೇತುವೆಗೆ ಬೇಕಾದ ಕಲ್ಲು.
ಹಾ? ಹಾ, ಹೌದಾ? ಅದಕ್ಕಿಂತ ಮೊದಲೊಂದು ದೊಡ್ಡ ಕಾರ್ಯ ಮಾಡಿದ್ದೇವೆ. ಏನದು? ಬಿಳಿದಾದ ದೊಡ್ಡ ಬೆಟ್ಟ ಕಂಡಿತು. ಹಾ 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 ಕೈ ಹಾಕಿದ, ಹಾ. ಕೈ ಹಾಕಿ ಎತ್ತುವಾಗ ಹ್ಮ್. ಎಂತದೋ ಅಲ್ಲಿಂದ ಬಿತ್ತು. ಹಾ, ಮೇಲಿಂದಲಾ? ಹೌದೌದು ಪರ್ವತದಿಂದ. ಹೌದೌದು. ನೋಡುವಾಗ ಜಟ್ಟೆ ಕಟ್ಟಿಕೊಂಡು 3 ಮನೆಯದ್ದೊಂದು ಹಿಡಿದುಕೊಂಡು ಬಂದ. ಮಗನೇ ಜಾಂಬವ. ಮತ್ತೆ ನೀನು ಆಗ ಬ್ರಹ್ಮವನ ಮಗ ಅಂತ ಹೇಳಿದೆ ನೀನು. ಈಗ ನಿನಗೆ ಮಗನೇ ಅಂತ ಕರೆಯುವವರೆಲ್ಲ ನಿನ್ನ ಅಪ್ಪಂದಿರ? ಮಗನೇ ಜಾಂಬ ಅಂತ ಅದೊಂದು ವಾತ್ಸಲ್ಯದಿಂದ ಕರೆಯುವುದು. ಯಾರು ಲೋಕದ ತಂದೆ ಎನ್ನುವುದಾಗಿ ಭಾವಿಸಲ್ಪಟ್ಟಿದ್ದಾನೋ, ಜಗತ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರರು. ಲೋಕದ ತಂದೆ ತಾಯಿಗಳನ್ನಿಸಿದಂತ ಪಾರ್ವತಿ ಪರಮೇಶ್ವರರು, ಅದರಲ್ಲಿ ಪರಮೇಶ್ವರ ಜಾಂಬವರಿ. ನೀವು ಹೀಗೆಲ್ಲ ಅವಸರ ಮಾಡಕೂಡದು. ಇದು ನಾನು ನಿಲ್ಲುವ ಮನೆ. ಈ ಮನೆಗೆ ನೀವು ಕೈ ಹಾಕಿ ಇದನ್ನು ಅಲುಗಾಡಿಸಿದ್ರಿ ಎಂದಾದ್ರೆ ನಾಳೆ ನಾನು ನಿರಾಶ್ರಿತನಾಗುತ್ತೇನೆ. ಮತ್ತೆ ಇಲ್ವಾ? ಮತ್ತೆ ಏನು? ಯಾರ್ಯಾರ ಮನೆಯನ್ನು ಒಂದಾಗಿಸುವುದಕ್ಕಾಗಿ ಇನ್ನೊಬ್ಬರ ಮನೆ ತೆಗಿಲಿಕ್ಕೆ ಹೋದ್ರೆ ಆಗುತ್ತದ? ನನಗೆ ಗೊತ್ತಿದ್ದು ತೆಗೆದದ್ದ? ಮತ್ತೆ ನಿನ್ನ ಹಾಗೆ ಗೊತ್ತಿದ್ದು ಮಾಡಿದ್ದಲ್ಲ ನಾನು, ಗೊತ್ತಿಲ್ಲದೆ ತೆಗೆದದ್ದು. ಮತ್ತೆ ಅವನ ಮನೆ ಅಂತ ಗೊತ್ತಾಯ್ತು. ಅಮ್ಮ ಹೇಳಿದೆ ನಾನು, ನಮ್ಮದೆಲ್ಲ ಹಾಗೆ. ನಾವು ರಾಮನನ್ನು ಬಿಟ್ಟು ಬೇರೆ ಉಪಯೋಗದೇ ಇಲ್ಲ. ಅದೇ ಶಿವರಾಮನಾಗಿ ಶಿವನೇ ರಾಮನಾಗಿ ಕಾಣಿಸಿಕೊಂಡ ಪರಮ ಸತ್ಯ. ಆವತ್ತಿನಿಂದ ಯಾವಾಗಲೂ ಕೈಲಾಸಕ್ಕೆ ಒಂದು ಭೇಟಿ ಕೊಡದೆ ನಮ್ಮದು ಯಾವ ಕರ್ಮವೂ ಇಲ್ಲ. ಮತ್ತೆ ಶಿವಭಕ್ತನಾಗಿಯೂ ಬದಲಾದೆ ನಾನು. ಪರಮ ಸಖ್ಯ. ಸಖ್ಯ ಅಂದ್ರೆ ಯೋಚನೆ ಮಾಡ. ಸಖ್ಯ ಮಾಡಿದ್ದು ಯಾಕೆ ಗೊತ್ತುಂಟ? ಯಾಕೆ? ನೀನು ಪರ್ವತಕ್ಕೆ ಕೈ ಹಾಕಿದ್ದೆ ಅಂತಲ್ಲ ಸಖ್ಯ ಮಾಡಿದ್ದು. ಮತ್ತೆ ನೀನು ಹೊರಟದ್ದು ಸೇತು ಬಂಧನಕ್ಕಾಗಿ, ಅಂದ್ರೆ ರಾಮನ ಸೇವೆಗಾಗಿ ನೀನು ಹೋದದ್ದು. ಹೌದು. ರಾಮನಿಗಾಗಿ ಜಾಂಬವನಲ್ಲಿ ಸಖ್ಯ ಮಾಡಿದ್ದು. ಇರ್ಲಿ. ಇಲ್ಲಿ ಹಾಗಲ್ಲ, ಇಲ್ಲಿ ನನ್ನ ಸಂಕಲ್ಪ ಇದ್ದದ್ದು. ಎಂತದು ಸಂಕಲ್ಪ? ಪರ್ವತ ಎತ್ತುವುದು. ನೋಡು, ನಾವು ಸೇತು ಬಂಧನದಲ್ಲಿ ಅಲ್ಲ, ನಾವು ಉಸಿರಾಡುವುದು ರಾಮನಿಗೆ ಬೇಕಾಗಿ ಅಂತ ನಂಬಿ ಹೊರಟವರು. ನಾವು ಏನೇ ಮಾಡ್ಲಿ ಅದು ರಾಮ ಕಾರ್ಯ ಅಂತ ಭಾವಿಸಿದ್ದು. ರಾಮ ಹೇಳಿದ ಕಾರ್ಯ ಮಾತ್ರ ಅಲ್ಲ, ರಾಮ ಏನು ಹೇಳದೇ ಇದ್ರು ನಾವು ಮಾಡಿದ್ದು ರಾಮ ಕಾರ್ಯ. ಒಂದು ಕಾಲದಲ್ಲಿ ಸೀತಾನ್ವೇಷಣೆಗೆ ಹೊರಟ ಹನುಮಂತ ಹಿಂದೆ ಬರುವಾಗ ದಧಿಮುಖನ ವನದಲ್ಲಿ ಮಧುಪಾನವನ್ನು ಮಾಡಿ ಅಲ್ಲಿರುವ ಕಪಿಗಳೆಲ್ಲ ಉತ್ಸಾಹದಿಂದ ಅಲ್ಲಿ ಹೊಡೆದಿದ್ರು. ಆದ್ರೂ ರಾಮ ಆಕ್ಷೇಪಿಸಲಿಲ್ಲ. ಯಾಕೆ? ಸೀತಾನ್ವೇಷಣೆ ಮಾಡಿ ಬಂದಂತಹ ದೊಡ್ಡ ಕಾರ್ಯ ಇರುವಾಗ ಯಾವುದು ಮಾಡಿದ್ರು ರಾಮನಿಗೆ ಪ್ರೀತ್ಯರ್ಥವಾದ ಕಾರ್ಯ. ನಾವು ಅಷ್ಟು ಪ್ರೀತಿಯಿಂದ ಇದ್ದವರು ಗೊತ್ತುಂಟ ರಾಮನಲ್ಲಿ. ಅಷ್ಟು ನಿಮಗೆಲ್ಲ ಗೊತ್ತಾಗ್ಲಿಕ್ಕಿಲ್ಲ, ನೀವು ಯುಗದವರಿಗೆ ಎಂತದ್ದು ಗೊತ್ತುಂಟು ನಿಮಗೆ. ಹೌದೌದು, ನಿಮಗೆ ಏನಿದ್ರು ಒಂದು ಸ್ವಲ್ಪ ಸಮಯಕ್ಕೆ ಗೊತ್ತಿರುವುದು. ಏನಾದ್ರೆ ಎಂತದ್ದು ಅದು ಗೋವರ್ಧನ, ಸೆಗಣಿ ಮುದ್ದೆ, ಇದು ಬಿಟ್ಟು ಎಂತದ್ದು ಗೊತ್ತುಂಟು ನಿಮಗೆ? ಹೌದು, ಇದ್ದಪ್ಪ ನಾವು ಗೋಪಾಲಕರಲ್ಲ, ಪಶು ಸಂಗೋಪನೆ ವಾಣಿಜ್ಯ ಇದೆಲ್ಲ ಮಾಡ್ತಾ ಇದ್ದದ್ದು ನಾವು. ನೀವು ಬರೇ ಕೃಷ್ಣ ಅಲ್ವಾ? ಗೋಪಾಲಕೃಷ್ಣನ? ಗೋಪಾಲಕೃಷ್ಣ. ಗೋಪಾಲಕೃಷ್ಣ ಅಂತ ಹೆಸರಲ್ವಾ? ಹಾಗೆ ನೀನು ಬಂದು ಮಾತಾಡೋದು. ಹೌದೌದು. ಹೌದೇನೋ? ಮತ್ತೆ ಅದುವೇ ಗೋವರ್ಧನ ಅಂತ ಹೇಳಿದ್ರೆ ಮತ್ತೊಂದು ಅರ್ಥವೇ ಅದುವೇ. ಗೋ ಅಂದ್ರೆ ಜ್ಞಾನ ಅಂತಲೂ ಉಂಟು. ಜ್ಞಾನ ಸಂವರ್ಧನೆ ಯಜ್ಞವೇ ಮಾಡಿದ್ದು ನಾವಲ್ಲಿ. ಗೋಪಾಲನೆ ಹೇಳಲಿಕ್ಕೆ ಹೇಳ್ಬಹುದು. ಈಗ ಆದ್ರೆ ಒಂದುಂಟು, ಏನು? ಎಲ್ಲಿಗೆ ಯಾವ ಅರ್ಥ ಹೊಂದುದು ಅಂತ ಉಂಟು. ನವ ವಧುವರರು ಬಂದಿದ್ದಾರೆ ಅಂತ ಹೇಳಿದ್ರೆ 9 ವಧು ಉಂಟು ಅಂತ ಅಲ್ಲಿ ಹೊಸತು. ಎಲ್ಲಿಗೆ ಯಾವ ಅರ್ಥ ಅಂತ ಉಂಟು. ಒಂದೇ ಶಬ್ದಕ್ಕೆ ನಾನು ಕೆಲವೊಮ್ಮೆ ಏನು ಗೊತ್ತುಂಟ, ಕಾರ್ಯ ಆಗೋ ಗೊತ್ತಿರುವುದಿಲ್ಲ, ಮತ್ತೆ ಒಂದೊಂದು ಅರ್ಥ ಹುಡುಕುದು ನೀವು. ಈಗ ದೊಡ್ಡ ಮಾಡ್ಲಿಕ್ಕೆ ಅದ ಅರ್ಥ ಇರುವುದಿಲ್ಲ, ಮಾಡುವಾಗ ಇರುವುದಿಲ್ಲ, ಮತ್ತೆ ಅರ್ಥ ಹುಡುಕುದು ಒಂದೊಂದು. ಶರದಿಗೆ ಸೇತುವನ್ನು ಬಲಿಯುವಾಗ ಆ ಕೈಲಾಸ ಆಗ್ಲಿಕ್ಕಿಲ್ಲ ಅಂತ ಬೇರೆ ಬೇರೆ ಒಂದೆಲ್ಲ 22, ಶಿರದಲ್ಲಿ 8, ಭುಜದಲ್ಲಿ 4, ಕಂಕುಳಲ್ಲಿ 2, ಕೈಯಲ್ಲಿ ಒಂದೊಂದು, ಕರತಳದ ನಿಜಾಂಗ್ರಿಯಲ್ಲಿ 2, ಉರುಳಿಸಿ ತಂದು ಸೇತುವೆ ಕಟ್ಟಿ. ಜಾಂಬವರ ಸಾಹಸ ಅಂದ್ರೆ ಬಹಳ ದೊಡ್ಡದು ಅಂತ ರಾಮದೇವರೇ ಮೂಗಿನ ಮೇಲೆ ಬೆರಳಿಡುವ ಹಾಗೆ ಮಾಡಿದಂತ ಜಾಂಬವನ ರಟ್ಟೆತ್ರಾಣೆ ಇಂಥದ್ದು ಈ ಸಾಮಾನ್ಯವಾದಂತಹ ದ್ವಾಪರ ಯುಗದಲ್ಲಿ ಹುಟ್ಟಿದ ನಿನ್ನಂತ ನಿತ್ರಣಿ ಅಂತ ಮಾಡಿದ ತ್ರೇತೆಯಲ್ಲಿ. ಹೌದು ಅಲ್ಲ, ಆಗ ಮಾಡಿದ್ದು ಈಗ ಆಗುತ್ತದೆ ಅಂತ ಯಾರು ಹೇಳಿದ್ರು? ನಾನು ಯಾಕೆ ಆಗುದಿಲ್ಲ ಅಂದ್ರೆ ಈಗ ಯುಗ ಬದಲಾಗಿದೆ ಅಲ್ವಾ? ಬದಲಾಗ್ಲಿ. ಹೌದು, ಈಗ ಎಲ್ಲವೂ ಬದಲಾವಣೆ ಆಗ್ತಾ ಹೋಗುತ್ತದೆ. ಈಗ ನನ್ನ ಹಾಗೆ ನಾನಿದ್ದೇನೋ? ಇಲ್ಲ. ನನ್ನ ಹಾಗೆ ನೀನಿದ್ಯೋ? ಇಲ್ಲ. ಅಂದ್ರೆ ಯುಗ ಬದಲಾವಣೆ ಆದಾಗ ಎಲ್ಲವೂ ಬದಲಾವಣೆ ಆಗುತ್ತಾ ಹೋಗುತ್ತದೆ. ಆಗ ಇದ್ದ ಹಾಗೆ ಈಗ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಗ ಕೆಲವೊಂದು ಇದು ಬಂಗಾರದ ಜಿಂಕೆ ಉಂಟು ಅಂತ ಕೆಲವರು ಪ್ರಲೋಭನೆಗೆ ಒಳಗಾದವರು ಇದ್ದಾರೆ. ಈಗ ಬಂಗಾರದ ಜಿಂಕೆ ಇಲ್ಲ ಇಲ್ಲುವಂತದ್ದು ಸತ್ಯ, ಆದ್ರೂ ಅದಕ್ಕೆ ಒಳಗಾಗುವುದಿಲ್ವಾ? ಅದೇ ಈಗ ಆಗ್ತದ ಹಾಗೆ? ಇಲ್ಲ. ಅಲ್ಲ, ಬಂಗಾರದ ಜಿಂಕೆಯಲ್ಲಿ ಪ್ರಲೋಭನೆಗೆ ಒಳಗಾದದ್ದು ಅಂತ ಯಾರು ಹೇಳಿದ್ರು ನಿಮ್ಗೆ? ಮತ್ತೆ ಬಂಗಾರದ ಜಿಂಕೆಗೆ ಪ್ರಲೋಭನೆಗೆ ಒಳಗಾದಂತಹ ಮಹಾಶಕ್ತಿ ಬಂಗಾರದ ಲಂಕೆಯನ್ನೇ ತೆಗೆಯುವಷ್ಟು ಮೆರೆದಿದ್ದಾಳೆ. ಅವಳು ಅಮಾಯಕಳಾದದ್ದಲ್ಲ, ತನ್ನ ಮಾಯಕದಲ್ಲಿ ರಾವಣನನ್ನು ಸಿಕ್ಕಿಸಿದ್ದು. ನೀನು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರೆ ಜಾಗ್ರತೆ. ನೀನು ನಮ್ಮ ಬಗ್ಗೆ ಆದ್ರೂ ಹೇಳು. ನಮ್ಮ ಅಮ್ಮ ಸೀತಾದೇವಿಯ ಬಗ್ಗೆ, ನಮ್ಮ ದೇವರಾದ ರಾಮನ ಬಗ್ಗೆ ಹೇಳಿದ್ರೆ ಹಲ್ಲು ಹೌದು. ಬಿದ್ದದ್ದು ಎಲ್ಲ ಗೊತ್ತುಂಟ ಒಂದೊಂದೇ? ಯಾರ್ದು? ಅಲ್ಲ,
ಅಲ್ಲೆಲ್ಲ ಕೈ ಹಾಕುವಾಗ ಒಂದೊಂದು ಬಿದ್ದದ್ದು. ನಿನ್ನದಿನ್ನು 20 ವರ್ಷ ಆಗುವಾಗ ಎಲ್ಲ ಬೀಳ್ತದೆ. ನಮ್ಮದು ಇಷ್ಟು ಯುಗ ಆಯ್ತು ನೋಡು, ಒಂದೇ ಒಂದು ಹಲ್ಲು ಅಂದಾಡ್ಲಿಲ್ಲ ಅಂದ್ರೆ ಮತ್ತೊಬ್ಬರು ಹಲ್ಲಿಗೆ ಗಾತಿಸುವ ಹಾಗೆ ಮಾತಾಡ್ಲಿಲ್ಲ. ಹೌದೌದು, ಅಂದ್ರೆ ಮಾತಾಡಿಲ್ಲ. ಯಾಕಂದ್ರೆ ಇಂಥದ್ದೆಲ್ಲ ಮಾಡ್ಲಿಲ್ಲ. ಈಗ ಅಂದ್ರೆ ಇಷ್ಟರವರೆಗೆ ಮಾಡಿದ್ದ ಹಾಗೆ ನಾವು ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ ಅಂತ ಬೇರೆ ಯಾರ ಮುಂದೆ ಆದ್ರೂ ಹೇಳುತ್ತಿದ್ರೆ ಇಷ್ಟೊತ್ತಿಗೆ ಎಲ್ಲ ಬೀಳುತ್ತಿತ್ತು. ಈಗ ನನ್ನ ಮುಂದೆ ಆಡುವುದಕ್ಕೆ ಹೊರಟದಲ್ವಾ? ನೀನು ನನ್ನ ಮೊಣಕಾಲ್ನವರೆಗಿರುವ ಎಂತದ್ದು ಮಾಡುದ? ಅದೇ ಟಕೀತ ನನ್ನ ಹಲ್ಲು ನಿನಗೆ. ಮುದುಕನಿಗೆ ಸ್ವಲ್ಪ ಬೀಳದೆ ಸರಿಯಾಗುವ ಹಾಗೆ ಕಾಣುವುದಿಲ್ಲ. ಎಂತದು? 22 ತಂದದ್ದಲ್ವಾ? ಹಾಗೆ ಅಲ್ಲೆಲ್ಲಾದ್ರೂ ನೋವು ಕಾಣಿಸಿಕೊಂಡಿರ್ಬೇಕು. ಅದೆಲ್ಲ ಸರಿ ಆಗಬೇಕು ಅಂತಾದ್ರೆ ಸ್ವಲ್ಪ ಕೈ ಬಿಸಿ ಮಾಡಿದ್ರೆ ಹೇಗೆ ಈ ಸಲ? ಅದು ನಾವು ಮುದುಕರಾದದ್ದು ಹೇಗೆ ನಾವು ಹಂತ ಹಂತವಾಗಿ ಮಾಡ್ಲಿಕ್ಕೆ ಹೊರಟದ್ದು. ನೀವು 70ರಲ್ಲಿ 20ರಲ್ಲಿ ಮಾಡ್ಲಿಕ್ಕೆ ಹೋಗಿ ಆ ಕಾಲ ಅರ್ಧಕ್ಕೆ ಆ ಕಾಲ ಮೃತ್ಯು ಬರೋದು ನಿಮಗೆ. ನಾವು ಮಾಡ್ಬೇಕಾದ ಕಾಲದಲ್ಲೇ ಮಾಡುದು. ಮುದುಕಾದ್ರೂ ಪೆಟ್ಟಿದ ಬಾಲ. ದೃಷ್ಟಿ ಎದೆಗೆ ಎದೆ ಭುಜಕ್ಕೆ ಭುಜ. ರಾಮ ರಾಮ ರಾಮ. ಇಲ್ಲಿಯವರೆಗೆ ಹೋರಾಟ ಮಾಡಿ ಸೋತದ್ದು ಜಾಂಬವನ ಬದುಕಿನಲ್ಲೇ ಇಲ್ಲ. ಈ ಕಾಲದಲ್ಲಿ 28 ದಿವಸದ ಯುದ್ಧದಲ್ಲಿ ನಾನು ಸೋತು ನಿತ್ರಾಣಿಯಾಗಿ ಬಿದ್ದಿದ್ದೇನೆ ಎಂದಾದ್ರೆ ವಿಶ್ವಂಬರೆಯಲ್ಲಿ ಸೃಷ್ಟಿಯಾದವ ಅಲ್ಲ, ವಿಶ್ವಂಬರೆಯನ್ನೇ ಸೃಜಿಸಿದವ ಇರಬೇಕು. ಅಯ್ಯ, ಜಾಂಬವನನ್ನೇ ಸೋಲಿಸಬಹುದಾದಂತ ಪರಾಕ್ರಮವನ್ನುಳ್ಳಂತ ನೀನು ಯಾರಯ್ಯ? ಧರಿಸಿದನು ಶ್ರೀರಾಮ ರೂಪವನು ದಿವಿಲಾಸದಲ್ಲಿ. ಪರಿಗರಿದ ನೇತ್ರದಿ ಸುರಿಸುತ್ತಾನಂದ ಶ್ರವನು ಪಂಕಡಿಗೆ ಕರಗಳು ಧೈರ್ಯದಲ್ಲಿ ರಾಮ ರಾಘವ ಶರಣ ಬಾಲ. ಕಣ್ಣುಗಳಲ್ಲಿ ಅಶ್ರುಧಾರ ಇಳಿದು ಹೋಯಿತು. ನಿನ್ನನ್ನು ಸರಿಯಾಗಿ ನೋಡುವುದಕ್ಕೂ ಆಗಲಿಲ್ಲ. ಇಷ್ಟು ಸಮಯದ ನಂತರ ನೀನು ಕಂಡೆಯಲ್ಲ ಎನ್ನುವಂತ ಆನಂದ ನನ್ನ ಕಣ್ಣನ್ನು ಮಂಜಾಗಿಸಿದು. ದೇವರೇ, ರಾಘವ ರಾಮ, ಎಲ್ಲೆಲ್ಲಿ ಹುಡುಕಿದರೂ ನನಗೆ ಕಾಣಸಿಗದ ನೀನು ಈಗ ನನ್ನ ಮುಂಭಾಗದಲ್ಲಿ ವಿರೋಧಿಯಾಗಿ ಬಂದು ನಿಂತೆಯ. ರಾಮ ರಾಘವ ದಶರಥ ಬಾಲ. ರಾಮ ದಶರಥನ ಬಾಲ ಅಲ್ಲ, ರಾಘವನ ಮುಂದೆ ದಶರಥನೇ ಬಾಲನಾಗಿ ಹೋದನಂತೆ. ಸೀತಾಲೋಲ ದಶಾಸ್ಯನೆನ್ನುವಂತ ಒಬ್ಬ ರಾವಣನನ್ನು ಕೊಂದದ್ದಕ್ಕೆ ನೀನು ದಶಾಸ್ಯ ವಿಮರ್ಧನ ಅಲ್ಲ. ಪ್ರತಿಯೊಬ್ಬರ ಮನಸ್ಸಿನ ಒಳಗೂ ಒಬ್ಬ ಹುಚ್ಚು ಮನಸ್ಸಿನ 10 ಮುಖದ ಒಬ್ಬ ರಾಕ್ಷಸ ಇದ್ದಾನೆ. ರಾಮ ಮಂತ್ರವನ್ನು ಹೇಳಿದ್ರೆ ಆ ಹುಚ್ಚು ಮನಸ್ಸಿನ 10 ಮುಖಗಳು ವಧಿಸಿ ಹೋಗುತ್ತದೆ. ಹಾಗಾಗಿಯೇ ದಶಾಸ್ಯ ವಿಮರ್ಧನ. ಲಂಕೆ
ಈ ಪ್ರಪಂಚದಲ್ಲಿ ಲಂಕೆ ಬೇರೆ ಅಲ್ಲ, ನಮ್ಮ ದೇಹವೇ ಲಂಕೆ. ನಮ್ಮೊಳಗಿರುವ ಕೆಟ್ಟ ಮನಸ್ಸೇ ರಾವಣ, ಅದನ್ನು ಕೊಲ್ಲುವಂತ ಭಗವಂತ ನೀನು. ಇಷ್ಟು ಅರ್ಥ ಮಾಡಿಕೊಂಡು ನೀನು ನಾನು ವಾಸುದೇವ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಹೇಳಿದ ಮೇಲೂ ನನಗೆ ಅರ್ಥ ಆಗಲಿಲ್ಲ ಎಂದಾದ್ರೆ ನನಗೆ ಅಂಟಿದ ಮೋಹ, ನನಗಿರುವ ಅಪಕ್ವತೆ, ನನಗೆ ಹೊಡೆದು ಆಮೇಲೆ ನೀನು ಯಾರು ಅಂತ ತೋರಿಸುವ ಹಾಗಾಯಿತು. ನೀನು ನಿನ್ನಲ್ಲಿ ಹೊಡೆತ ತಿನ್ನುವುದಕ್ಕಿರುವವ ನಾನು, ಅಧೀನನಾದವ ನಾನು. ಅಧಿಪತಿಯಾದಂತ ನಿನ್ನ ಮೇಲೆ ಕೈ ಮಾಡಿ ಬಹುದೊಡ್ಡ ಅಪರಾಧ ಮಾಡಿದ ಜಾಂಬವನ ಅಪರಾಧ ಸಹಸ್ರವನ್ನು ಮನ್ನಿಸಿ ಕ್ಷಮಿಸಬೇಕು ದೇವರೇ. ಶರಣನೆ ಅವಧರಿಸು ಪಿಂಡಗೆ ಪಿಂಡಗೆ ಶರಣನಾಗಿ ಶರಣ್ಯನ ಮುಂಭಾಗದಲ್ಲಿ ಸರ್ವ ಸಮರ್ಪಣಾ ಭಾವವನ್ನು ಪ್ರಕಟಪಡಿಸುತ್ತಾ ಇದ್ದೀರಿ. ಕೃಷ್ಣನಾಗಿ ನಾ ಬಂದ ಕಾಲದಲ್ಲಿ ನನ್ನನ್ನು ನಿಂದಿಸಿದ್ದು ಹೌದು, ನನ್ನೊಡನೆ ಹೋರಾಟಕ್ಕೆ ಇಳಿದದ್ದು ಹೌದು. ಒಳಗಿರುವ ರಾಮನನ್ನು ಹೊರಗಿನ ಪದರ ನೋಡಿ ಗುರುತಿಸಲಾಗದೆ ಹೋದ ಮೂಢ ನಾನು. ಅದಕ್ಕೆ ಕಾರಣವಾದದ್ದು ಅಹಂ. ಹೌದು, ಜಾಂಬವರಲ್ಲಿ ಅಹಂ ಇರ್ಲಿಲ್ಲ, ದಾಸೋಹಂ. ಹೌದೌದು, ಅದು ಹೇಳಿದ್ದು ಹನುಮಂತನಾದ್ರು. ರಾಮನೊಂದಿಗೆ ಇದ್ದ ಎಲ್ಲರಲ್ಲಿ ಇದ್ದ ಭಾವ ಅದೇ ಇದ್ದದ್ದು. ಅದೇ ನಾನು ಭಾವಿಸಿದ್ದು ಇಲ್ಲಿ ಬರುವಾಗ. ಇದು ಆ ಜಾಂಬವರಿಗೆ ಈ ಗುಹೆ ಹೇಗೆ, ಈ ತೊಟ್ಟಿಲು ಯಾಕೆ, ಈ ಮಕ್ಕಳು ಯಾಕೆ, ಇದೆಲ್ಲ ಬಂದ ಮೇಲೆ ಸಂಸಾರ ಅಂತ ಆಗುದು. ಈ ಸಂಸಾರದ ಭಾವದೊಳಗೆ ಸಿಕ್ಕಿದ್ರೆ ಕೆಲವು ಮರೆತು ಹೋಗುತ್ತದೆ ಅನಿವಾರ್ಯ. ಸಂಸಾರದ ಒಳಗೆ ಸಿಕ್ಕಿದವನಿಗೆ ನಿಜವಾದ ದೈವಿಕದ ಸಾರ ಗೊತ್ತಾಗುವುದಿಲ್ಲ. ಹೌದು, ಅದೇ ಕಾರಣವಾದದ್ದು ಜಾಂಬವರೇ. ಅದೇ ರಾಮನಾಗಿ ನಿಮ್ಮ ಮುಂಭಾಗದಲ್ಲಿ ಪ್ರಕಟಗೊಂಡಾಗ ನೋಡಿ, ಯಾವ ಕೈಯಲ್ಲಿ ಹೊಡೆಯುತ್ತೇನೆ ಅಂತ ಎತ್ತಿದಿರೋ ಅದೇ ಕರಗಳೆರಡು ಜೋಡಿಸಲ್ಪಟ್ಟಿತ್ತು, ಶಿರ ಬಾಗಿತ್ತು. ಅದು ರಾಮನ ಮೇಲಿರುವ ಭಕ್ತಿ. ರಾಮ ಎನ್ನುವ ಹೆಸರು ಕೇಳಿದ್ರೆ ಸಾಕು, ನಾವು ತಲೆ ತಗ್ಗಿಸ್ತೇವೆ ಅಲ್ವಾ? ನಿಮಗೆ ನಾನು ಹೊಡೆದೆ ಅಂತ ಬೇಸರವಾ, ಅಥವಾ ನೀವು ನನಗೆ ಹೊಡೆದಿರಿ ಅಂತ ನಿಮಗೆ ದುಃಖವಾ? ನೀನು ನನಗೆ ಹೊಡೆಯುವುದಕ್ಕೆ ಇರುವವ, ನಾನು ನಿನಗೆ ಹೊಡೆದು ಅಪಚಾರ ಮಾಡಿಬಿಟ್ಟೆನಲ್ಲ ದೇವರೇ. ಭಗವಂತನಾದವನಿಗೆ ಬಾಣಗಳಿಂದಲೂ ಅರ್ಚಿಸುವುದಕ್ಕಾಗುತ್ತದೆ. ಆದ್ರೆ ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ ಅಂತಿರು, ಭಕ್ತಿಯಿಂದ ಬಾಣವನ್ನೇ ಪ್ರಯೋಗಿಸಿದ್ರು ಅದುವೇ ಪುಷ್ಪವಾಗಿ ಭಗವಂತನ ಪಾದಮೂಲದಲ್ಲಿ ಸೇರ್ತದೆ. ಒಬ್ಬ ಮಾಡಿದ್ದಾನೆ ರಾವಣ ಪುತ್ರ ಅಲ್ವಾ? ಹೌದು, ಅದು ನಿನ್ನಲ್ಲಿ ಅಲ್ಲ, ಲಕ್ಷ್ಮಣನಲ್ಲಿ ರಾಮನನ್ನು ಕಂಡು ಮಾಡಿದ್ದಾನೆ. ಹೌದು ಹೌದು, ಆದ್ರೆ ಭಾವ ಇದ್ದದ್ದು ಒಂದೇ ರಾಮನಿಗೆ ಮಾಡುವ ಪೂಜೆ. ಹೌದು, ಹಾಗೆ ರಾಮ ಅಂತ ತಿಳಿದು ಹೊಡೆದದ್ದಲ್ಲ, ಕೃಷ್ಣ ಅಂತ ಗೊತ್ತಾಗಿ ಹೊಡೆದದ್ದು. ಯಾಕೆ? ದೇವನೊಬ್ಬನೇ ನನಗೆ, ರಾಮ ಮಾತ್ರ. ಹೌದೌದು, ರಾಮ ಬಂದ ಮೇಲೆ ಅದಿಲ್ಲ. ಇಲ್ಲ. ಹಾಗಾಗಿ ನೀವು ಹೊಡೆದಿದ್ದೀರಿ ನನಗೆ ಅಂತ ನಾನು ಯಾವ ಕಾಲಕ್ಕೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಲ್ಲ, ನನಗೆ ಬೇಸರವೇ ಇಲ್ಲ. ಆದ್ರೆ ಬಂದದ್ದು ಯಾಕೆ? ರಾವಣನಿಗೆ ಆಗುವಂತ ಯುದ್ಧ ಸಂದರ್ಭದಲ್ಲಿ ನೀವೇ ಆಡಿದ್ದು ನನ್ನ ಮುಂಭಾಗದಲ್ಲಿ. ಏನು ಸ್ವಾಮಿ? ಇಂಥ ಹೋರಾಟ ನನಗೂ ಒಮ್ಮೆ ಮಾಡಬೇಕು, ನನಗೂ ಒಮ್ಮೆ ಹೊಡೆದಾಟ ಮಾಡಬೇಕು ಅಂತ ನೋಡುವ ಸಮಯ ಅವಕಾಶ ಒದಗಿ ಬಂದ್ರೆ ಅನುಗ್ರಹಿಸುತ್ತೇನೆ ಅಂತ ಹೇಳಿದೆ ನಾನು. ಏನೋ ಒಂದು ಪ್ರಮಾದಕ್ಕಾಡಿದ್ದನ್ನಾದ್ರೂ ಪ್ರಮಾಣ ಅಂತ ಸ್ವೀಕರಿಸುವ. ರಾಮೋ ದಿರ್ನಾಭಿಭಾಷ್ಯತಿ. ರಾಮನಿಗೆ ಎರಡು ಮಾತಿಲ್ಲ. ಭಕ್ತರು ಕೇಳಿದ್ದನ್ನು ಇಲ್ಲ ಅಲ್ಲ ಅಂತ ಹೇಳುವುದಿಲ್ಲ. ಮಾತಲ್ಲಿ ಬಂದು ರಥ ತಂದು ಕೊಡುವಾಗ ಹಂಗಿನಲ್ಲಿ ಬದುಕೋವಲ್ಲ ಅಂತ ಹಿಂದೆ ಸರಿಸಿದ ನೀನು ಭಕ್ತರಾದ ಕಪಿಗಳಿಗೆ ಬೇಕಾಗಿ ರಥವೇ ನಿಂತ ಕರವೈ. ಹಾಗಾಗಿ ಭಕ್ತರಿಗೆ ಬೇಕಾಗಿ ನಿನ್ನತನವನ್ನು ನೋಡುವುದಿಲ್ಲ ನೀನು. ವಾಲಿಯನ್ನು ಕೊಂದುಕೊಡ್ತೇನೆ ಅಂತ ಸುಗ್ರೀವನಿಗೆ ಹೇಳಿದ ಮೇಲೂ ಮುಂದಿನ ಬದುಕಬೇಕೆಂಬ ಆಸೆ ಉಂಟೆ. ನನ್ನ ಮಾತಿಗಿಂತಲೂ ಭಕ್ತರ ಅಭೀಷ್ಟ ದೊಡ್ಡದು ಅಂತ ಭಾವಿಸಿದ. ನಿನ್ನಷ್ಟು ದೊಡ್ಡ ಪ್ರೇಮಮಯ ಸ್ವಾಮಿ ಪ್ರಪಂಚದಲ್ಲಿ ಮತ್ಯಾರಿದ್ದಾರೆ ಹೇಳು? ಹಾಗಾಗಿ ಹಿಂದೆ ಕೊಟ್ಟ ಮಾತುಗಾಗಿಯೇ ಈಗ ಯುಗ ಬದಲಾವಣೆಯಾದ ಕಾರಣದಿಂದಲಾಗಿ ಕೃಷ್ಣಾವತಾರಿಯಾಗಿ ನಾನು ಬಂದೆ. ಕೊಟ್ಟ ಮಾತಿಗೆ ಯುಗದಲ್ಲೂ ದರ್ಶನ ಭಾಗ್ಯವನ್ನು ಒದಗಿಸಿಕೊಡುತ್ತೇನೆ. ಹಿಂದಕ್ಕೆ ಆಗಿ ಯುಗ ಬದಲಾಗ್ಲಿ, ಮನ್ವಂತರ ಬದಲಾಗ್ಲಿ, ಧರ್ಮಧೇನುವಿನ ಪಾದ ಕಡಿಮೆ ಆಗ್ಲಿ ಅಥವಾ ಲೋಕದ ನೀತಿ ಕಡಿಮೆ ಆಗ್ಲಿ,
ರಾಮ ತ್ರೇತಾಯುಗದಲ್ಲಿಯೂ ರಾಮನೇ, ದ್ವಾಪರದಲ್ಲಿಯೂ ರಾಮನೇ, ಕಲಿಯುಗದಲ್ಲಿಯೂ ರಾಮನೇ. ರಾಮ ಆದರ್ಶ ಎನ್ನುವುದು ಬದಲಾಗುತ್ತದೆ. ಹಾಗಾಗಿ ಜಾಂಬವರಾದ ನಿಮ್ಮ ಮುಂಭಾಗದಲ್ಲಿ ರಾಮನಾಗಿ ಕಾಣಿಸಿಕೊಂಡಿದ್ದೇನೆ. ದುಃಖಿಸಬೇಡಿ, ಚಿಂತಿಸಬೇಡಿ. ಇದು ಹೀಗೆ ಬಂದದ್ದು ನನಗೆ ನನ್ನ ಕೈಯಲ್ಲಿ ಹೊಡಿಸಿ ನನ್ನಿಂದ ಒಂದು ಅಪಚಾರ ಮಾಡಿಸಬೇಕು ಅಂತಲೇ ಬಂದದ್ದ, ಏನಾದ್ರೂ ಬೇರೆ ಹಿನ್ನೆಲೆ ಉಂಟಾ? ಹಿನ್ನೆಲೆ ಬೇರೆ ಎಂತದ್ದು? ಅದೇ ತೊಟ್ಟಿನಲ್ಲಿ ರಾರಾಜಿಸುತ್ತ ಉಂಟಲ್ವ, ಹೌದು, ಆ ಮಣಿಗಾಗಿಯೇ ಬಂದದ್ದು. ಮಣಿ ಅಪವಾದ ಯಾರಿಗೆ? ಕೃಷ್ಣನಿಗೆ. ರಾಮನ ಮತ್ತು ಹೌದು, ಮಣಿಯನ್ನು ಕದ್ದಿದ್ದಾನೆ ಅಂತ. ರಾಮನಾದವ ಕೃಷ್ಣನಾಗಿ ಹುಟ್ಟುವಾಗ ಬಹುಶಃ ಅಯೋಧ್ಯೆಯಲ್ಲಿದ್ದ ಮಡಿವಾಳನು ಹುಟ್ಟಿರ್ಬೇಕು ಕಾಣ್ತದೆ ಅಲ್ಲ, ಅಂತ ಅಪವಾದ ಹಾಕುವ. ಹೌದೌದು, ಇಲ್ಲದ್ರೆ ಅಕಳಂಕ ಚರಿತನಿಗೆ ಅಪವಾದ ಹಾಕುವ ಅಯೋಧ್ಯೆಯಲ್ಲಿ ಇದ್ದ ಹಾಗೆ ಈ ಕಾಲದಲ್ಲಿ ಇದ್ದಾರಲ್ಲ. ಆದರೆ ಮತ್ತೊಂದುಂಟು, ಏನು? ಈ ಹೊಣೆಗಾರಿಕೆ ಇದ್ದವರು ಎಂತ ಕಷ್ಟ ಬಂದ್ರೂ ನಿಭಾಯಿಸುವ ಹೊಣೆಯನ್ನು ಹೊತ್ತೇ ಅಲ್ವ ತಿರುಗಾಟಕ್ಕೆ ಹೊರಡುವುದು. ಹೌದು. ಈಗ ಸಾಮಾನ್ಯರಿಗೆ ಒಂದು ಅಂತ ಅಪವಾದ ಬಂದ್ರೆ ಅವ್ರು ಏನು ಮಾಡುವುದಕ್ಕೆ ಸಾಧ್ಯ? ಹಾಗಾಗಿ ನನಗೆ ಬಂದದ್ದು ಒಳ್ಳೆಯದೇ ಆಯ್ತು ಅಂತ ಕಾಣುತ್ತದೆ. ಯಾಕೆ? ಒಂದು ನಿಮಗೆ ದರ್ಶನವನ್ನು ಕೊಡುವುದಕ್ಕಾಯ್ತು, ಈ ಮಣಿ ಇಲ್ಲಿಗೆ ಬಂದ ಕಾರಣದಿಂದಲಾಗಿ ಅಲ್ವಾ? ಮತ್ತೆ ಇನ್ಯಾರಿಗ ಬರುತ್ತಿದ್ರೆ ಈ ಮಣಿ ಸಿಗುತ್ತಿತ್ತು ಅವರಿಗೆಲ್ಲ ಅಲ್ವಾ? ಹಾಗಾಗಿ ಆ ಅಪವಾದವನ್ನು ಹೋಗಲಾಡಿಸುವುದಕ್ಕಾಗಿ ಇಲ್ಲಿವರೆಗೆ ಬರಬೇಕಾಗಿ ಬಂತು. ನನಗೆ ಈಗ ಗೊತ್ತಾಯ್ತು ಏನು? ನಿನಗೆ ಅಪವಾದ ಬಂದದ್ದಲ್ಲ, ನೀನು ಅಪವಾದವನ್ನು ಮೈ ಮೇಲೆ ಎಳೆದುಕೊಂಡು ಜಾಂಬವಂತನಿಗೆ ಒಂದು ದರ್ಶನ ಕೊಟ್ಟದ್ದು. ಇಲ್ಲದಿದ್ರೆ ನಿನಗೆ ಎಲ್ಲಿಂದ ಅಪವಾದ? ನೀನು ಅಪವಾದ ಬರುವ ಹಾಗೆ ಮಾಡಿ ಇಲ್ಲಿವರೆಗೆ ಬಂದದ್ದು. ಬ್ರಹ್ಮನ ಮಗನಿಗೊಂದು ದರ್ಶನ ಕೊಡಬೇಕು ಅಂತ ಬಂದಿದ್ದೀನಿ. ಹೌದು. ಹಾಗಾಗಿ ಅಪವಾದ ಹೋಗಬೇಕಾದ್ರೆ ಮಣಿ ಒಂದು ಸಿಕ್ಕಿದ್ರೆ ಹೋಗುತ್ತದೆ. ನಾನ್ ನಿನಗೆ ಕೊಡುವುದ? ಲೋಕ ಎಲ್ಲ ನಿನ್ನದೇ ಅಲ್ವಾ? ನಾವೆಲ್ಲ ಒಂದು ಸಮಯದಲ್ಲಿ ಹುಟ್ಟಿ, ಒಂದು ಸಮಯದಲ್ಲಿ ಬದುಕಿ, ಮತ್ತೊಂದು ಸಮಯದಲ್ಲಿ ಇಲ್ಲದಾಗುವುದು. ನಿನಗೆ ಅಂತ್ಯವೇ ಇಲ್ಲಲ್ಲ ಸ್ವಾಮಿ, ಯಾಕಂದ್ರೆ ಆದಿಯೆಲ್ಲ ಇತ್ತವ. ಸ್ವೀಕರಿಪುದು ಸಾಗರದಿ ಸ್ವೀಕರಿಪುದು ದೇವ. ಜಾಂಬವರೇ, ಹೆಂಡತಿಯನ್ನು ಕದ್ದುಕೊಂಡು ಹೋದ ರಾವಣನ ತಮ್ಮ ಬರುವಾಗಲೂ ಅವನಲ್ಲಿ ವಾತ್ಸಲ್ಯ ಭಾವವನ್ನು ಇರಿಸಿದ ದೇವರು ನೀನು. ನಿನ್ನ ಸೇವೆಯನ್ನು ಮಾಡಿದ ಜಾಂಬವರು ಮಾಡಿದ ಅಪರಾಧ ಅಂತ ಹೇಳುವುಯೋ? ರಾಮನಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗೆ ಒಳಗಿಂದ ಒಳಗೆ ಅಪರಾಧಿ ಪ್ರಜ್ಞೆ ಉಂಟು, ಪಶ್ಚಾತ್ತಾಪ ಉಂಟು. ನಿನ್ನೊಡನೆ ಮುಳಿದು ಕಾದಿದ ಅಪರಾಧ ಪರಿಹಾರ. ನಾನು ಇಂಥ ಅಪರಾಧ ಮಾಡೋದಕ್ಕೆ ಕಾರಣ ಏನು ಗೊತ್ತುಂಟ? ಏನು? ಒಬ್ಬಳು ಮಗಳು, ಒಬ್ಬ ಮಗ, ಅವರನ್ನು ಸಾಕಿ ಸಲಹುವ ಒಡೆ ಬಂದದ್ದು ನನಗೆ. ಯಾವಾಗ ನನಗೊಂದು ಸಂಸಾರ ಅಂತ ಆಯ್ತೋ, ಆಮೇಲೆ ಜಾಂಬವತಿ ಜಾಂಬವತಿ ಅಂತ ಹೇಳುವುದೇ ಹೆಚ್ಚಾಯ್ತು, ರಾಮ ಅಂತ ಹೇಳುದು ಕಡಿಮೆ. ಹಾಗಾಗಿ ರಾಮ ಭದ್ರು ನನಗೆ ಅರ್ಥ ಆಗ್ಲಿಲ್ಲ. ಯಾವಾಗ ನಮ್ಮಲ್ಲಿ ಸಂಸಾರದ ಮೋಹ ಎನ್ನುವುದು ಕಣ್ಣಿಗೆ ಪಟ್ಟೆಯಂತೆ ಮುಚ್ಚಿರ್ತದೋ ಆಗ ದೇವರು ಬಂದ್ರೆ ನಮಗೆ ಕಾಣುವುದಿಲ್ಲ, ನಿಜವಾದ ದರ್ಶನ ಆಗುವುದಿಲ್ಲ. ಈ ಮೋಹದಲ್ಲಿ ಇದ್ದ ಕಾರಣ ಜಾಂಬವನಿಗೆ ಕಾಣದೇ ಹೋದದ್ದು. ಇಲ್ಲದೆ ಹೋದ್ರೆ ನಿನ್ನ ಪರಮ ಭಕ್ತನಾದ ಹನುಮಂತನಿಗೆ ಗೊತ್ತಾಗದೇ ಇರುವ ಮಾಯಾ ಸೀತೆಯ ವಿಷಯ ಗೊತ್ತಾಗುವ ಜಾಂಬವನಿಗೆ ಇಂಥ ಒಂದು ಕುರುಡು ಬರ್ತದೆ ಎಂದಾದ್ರೆ ಇದಕ್ಕೆ ಮೋಹಕ್ಕಿಂತ ಬೇರೆ ಕಾರಣ ಉಂಟೆ? ಸ್ವಾಮಿ, ಮಣಿಯನ್ನು ಮಾತ್ರ ಅಲ್ಲ, ಮಣಿ ಹೇಗೂ ನಿನ್ನದೇ. ನನಗೊಂದು ಕನ್ಯಾಮಣಿ ಸಿಕ್ಕಿದೆ, ಅದು ನೀನೇ ಕೊಟ್ಟದ್ದು. ಬಹುಶಃ ಇಷ್ಟು ಸಮಯ ಇರಿಸಿಕೋ. ಅಂದ್ರೆ ದೇವರಿಗಿಲ್ಲ ಅಂತಲ್ಲ, ದೇವರಿಗೆ ಯಾರು ಅತಿ ಪ್ರಿಯರಾಗಿದ್ದಾರೋ ಅವರಲ್ಲಿ ತಮಗೆ ಬೇಕಾದ ವ್ಯವಸ್ಥೆಯನ್ನು ದೇವರು ಮಾಡಿಕೊಳ್ಳುವುದು ಅವರಿಗೆ ಸಂತೋಷ ಅಲ್ವಾ? ಹಾಗಾಗಿಯೇ ಮಾಡಿಸಿಕೊಂಡೆ. ಇಲ್ಲ ಉಳಿದದಕ್ಕೆ ಯಾವುದಕ್ಕಾದ್ರೂ ನಿನಗೆ ಬೇಕಿತ್ತ ಬೇರೆ ಜನ? ಜಾಂಬವತಿ ಅಂದ್ರೆ ನನ್ನ ಮಗಳು, ಅಂದ್ರೆ ನನ್ನ ಸಾಕು ಮಗಳು. ನಾನು ಇನ್ನು ಸಂಸಾರದ ಒಳಗಿದ್ರೆ ಇನ್ನು ಸಾಕು ಮಗಳು ಅಂತಲ್ಲ, ಇನ್ನು ಸಾಕು. ಯಾಕೆ ಸಾಕು? ಇಷ್ಟು ಆದದ್ದೇ ಸಾಕು. ಇವರ ಮೋಹದಲ್ಲಿ ನಿನ್ನನ್ನು ಕಂಡು ಹಿಡಿಯದ್ದೇ ಸಾಕು ಅಲ್ಲ. ಸಾಕಿದ ಮಗಳು ಇದನ್ನು ನೋಡುವಾಗ ನನ್ನ ಮಗಳು ಅಂತ ಹೇಳ್ಬಹುದು, ಹಾಗೆ ಇದ್ದಾಳೆ ದೇಹದಲ್ಲಿ. ಹೌದು. ಹಾಗಾಗಿ ಈ ಜಾಂಬವತಿ ಎಂಬಿವಳ ಸ್ವೀಕರಿಸುವುದು, ನನ್ನನ್ನು ಉದ್ಧರಿಸುವುದು. ಸ್ವೀಕರಿಸುವುದಂದ್ರೆ ಮದುವೆ ಆಗುದು.
ನನಗೊಮ್ಮೆ ಸೀತಾರಾಮರನ್ನು ಕಾಣಬೇಕು ಅಂತ ಉಂಟು. ಏನು ಜಾಂಬವರೇ, ಹ, ರಾಮ ದರ್ಶನ ಆಯಿತು ಅಂತ ಕಣ್ಣಾರೆ ಕಂಡು ಹ. ಕೃಷ್ಣ ಮಾನಸರಾದಂತ ನೀವಿಂದು ಹ. ನಿಮ್ಮ ಮಗಳಾದಂತ ಜಾಂಬವತಿ ನಾನು ವರಿಸುವುದಕ್ಕೆ ಹೇಳುವುದ? ಹೌದು. ಏಕಪತ್ನಿ ವೃತಸ್ಥ ರಾಮನೆನ್ನುವುದನ್ನು ಮರೆತಿರೆ ಜಾಂಬವರೇ? ಹೌದಲ್ಲ. ಈಗ ಇದನ್ನೆಂತದ್ದು ಮಾಡು, ನಾನು ಕೊಡ್ತೇನೆ ಅಂತ ಹೇಳಿದ ಕಾಣಿಕೆಯನ್ನು. ಆದ್ರೆ ದೇವರ ಮುಂಭಾಗದಲ್ಲಿ ದೇವರಿಗೆ ಅರ್ಪಿತವಾಗಬೇಕು ಅಂತ ಹೇಳಿದ್ದನ್ನು ದೇವರು ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳುವುದಿಲ್ಲ. ಅವತ್ತು ಅದೇ ಹೇಳಿದನಲ್ಲ ನಾನು, ರಾವಣ ವಧೆಯ ಮುಂದೆ ಹೌದು, ನೀನು ರಥ ಇರಬೇಕು ಅಂತ ಹೇಳುವಾಗ ನೀನು ನಮಗೆಲ್ಲ ಉತ್ಸಾಹ ಭಂಗ ಮಾಡ್ಲಿಲ್ಲ. ಮಾಡ್ಲಿಲ್ಲ. ಈಗ ಎಂತದ್ದು ಮಾಡುದು ಇದಕ್ಕೊಂದು ವ್ಯವಸ್ಥೆ? ಆದ್ರೆ ನಾನು ಬರುವಾಗ ರಾಮನಾಗಿ ಬಂದದ್ದಲ್ವಲ್ಲ, ಮತ್ತೆ ಕೃಷ್ಣನಾಗಿ ಬಂದ. ಹೌದು. ಇದರಲ್ಲಿ ಯಾಕೆ ಪತ್ನಿ ವ್ರತ ಇಲ್ವ? ಇಲ್ಲ ಇಲ್ಲ, ಇದರಲ್ಲಿ ಲೆಕ್ಕ ಇಟ್ಕೊಳ್ಳಿಲ್ಲ ನಾವು. ಲೆಕ್ಕ ಇಟ್ಟುಕೊಳ್ಳದಷ್ಟು ಮದುವೆ ಆಗ್ಬಹುದು. ಆಗ್ಬೋದು. ಹಾಗಾದ್ರೆ ಇದೊಂದು ಕೆಲವು ಬಂದು ಸೇರಿಕೊಂಡಿದೆ, ಕೆಲವು ಸೇರಿಕೊಳ್ಳಬಹುದು. ಇದನ್ನೊಂದು ಲೆಕ್ಕಕ್ಕೆ ಸೇರಿಸಬೇಕು. ಸೇರಿಸಿಕೊಂಡು ಹೌದೌದು. ಯಾಕಂದ್ರೆ ರಾಮನೇ ಕೃಷ್ಣ, ಅದೇ ಹೌದಾದ್ರೆ ಸೀತೆ ಯಾಕೆ ಜಾಂಬವತಿ ಆಗಬಾರ್ದು, ಜಾಂಬವತಿ ಯಾಕೆ ಸೀತೆ ಆಗಬಾರ್ದು? ಹೌದೌದು. ಮತ್ತೆ ಇಲ್ಲದಿದ್ರೆ ಕರಡಿಗೆ ಮಾನವ ಮಗಳು ಯಾಕೆ? ನನ್ನ ಕೈಯಲ್ಲಿ ಇರ್ಲಿ ಅಂತ ನೀನೇ ಕೊಟ್ಟದ್ದು, ಅದನ್ನು ನಿನಗೆ ಕೊಟ್ಟಿದ್ದೇನೆ. ಇದು ಮಣಿಯನ್ನು ಇರಿಸಿಕೊಡಬೇಕು. ಇದು ಮಣಿ. ಹೌದು, ನಾನು ಮಣಿದೆ. ಇದು ಯಾಕೆ? ಇದು ಸಾಂಕೇತಿಕ ಮಾತ್ರ. ಇದು ಎರಡು ಇಲ್ಲಿ ಮೊದಲೇ ಸಿದ್ಧ ಮಾಡಿ ಇಟ್ಟಿದೆಯಾ ಹೇಗೆ? ಅಲ್ಲ, ಅದು ಈಗ ಸಿದ್ಧ ಮಾಡಿದ್ದು ನಾನು. ಇದ್ಯಾರು ಇವಳೇ ಮಾಡಿಟ್ಟದ್ದ? ಹೌದು, ಅವಳಿಗೆ ಅದೇ ಕೆಲಸ, ಹೂ ಕಟ್ಟುದು ಜೋಗುಳಾಡುದು. ಹೌದೌದು ಹೌದೌದು, ಅವಳೇ ಮಾಡಿದ ಮಾಲೆ ಅವಳ ಕೊರಳಿಗೆ. ಇದು ಸಾಂಕೇತಿಕವಾಗಿ ನಡೆಯುವ ಮದುವೆ. ಮೊದಲು ಬರುವಾಗ ಕಳ್ಳ ಕಳ್ಳ ಅಂತ ಹೇಳಿದ್ರು, ಇನ್ನೂ ಕೂಡ ಕಳ್ಳ ಕಳ್ಳ ಅಂತ ಹೇಳಲಿಕ್ಕಿಲ್ಲ. ಅಲ್ಲ, ನನಗೆ ಈಗ ಅರ್ಥ ಆದದ್ದು ಅಲ್ಲ, ಕಳ್ಳ ಅಂದ್ರೆ ಈಗ ನನಗೆ ಕಾಣ್ತದೆ ನಿನ್ನನ್ನು ಹೇಳಿದ್ದ ನನ್ನನ್ನು ಹೇಳಿದ್ದ ಅಂತ. ಅದೇ ನಾನು ಕೇಳಿದ್ದು, ಪಿತನಾ ಕೆಟ್ಟೆ ಅಂತ. ಹೌದೌದು, ಈಗ ನನಗೆ ಕಾಣುದು ನಿನಗೆ ಸಿಗಬೇಕಾದದ್ದು ಇರಿಸಿಕೊಂಡ ಕಳ್ಳ ನಾನು ಅಂತ ಹೇಳಿದ್ದ ಅಂತ. ನಾನು ಸಿಗಬೇಕಾದದ್ದು ಅವನಿಗೆ, ನನ್ನ ಅಪ್ಪ ಇರಿಸಿಕೊಂಡಿದ್ದಾರೆ. ನಿಮ್ಮನ್ನು ನೋಡಿದ ಮೇಲೆ ಇದು ಪರಮ ಭೀಕರ ಈ ಗುಹೆ, ನಿಜವಾಗಿ ಸೇರ್ಬೇಕಾದದ್ದು ಅಲ್ಲಿಗೆ ಪರಮ ಭೀಕರ ಹಾಗಿರ್ಬೇಕು. ಈಗ ಅರ್ಥ ಆದ್ದು ನನಗೆ. ಹಾಗಾಗಿ ಒಂದು ಸಾಂಕೇತಿಕ, ನಾನು ಅಲ್ಲಿಗೆಲ್ಲ ಬರುವುದಿಲ್ಲ ಮದುವೆ ಸಂಭ್ರಮಕ್ಕೆ. ನೀವು ಯಾಕಂದ್ರೆ ಮದುವೆ ನೋಡೋದು ಮತ್ತೆ ಮೊಮ್ಮಗ ನೋಡಬೇಕು ಅಂತ ಕಾಣುದು, ಅದೆಲ್ಲ ಬೇಡ. ನಾನು ಈ ಗುಹೆಯಲ್ಲಿ ಮೋಹಕ್ಕೆ ಒಳಗಾಗಬೇಕು, ಒಂದು ಕಲ್ಯಾಣ ಆಗಬೇಕು. ಸ್ವಾಮಿ, ನನಗೊಂದು ಅಪ್ಪಣೆ ಕೊಡಬೇಕು. ಹೌದು ಹೌದು, ಎಂತದ್ದು ಮೋಕ್ಷವೋ ಅಲ್ಲ, ಈ ಯುಗ ಮುಗಿಯುವವರೆಗೆ ಬೇಕು. ಹೌದಾ? ಹೌದೌದು, ನಾನೊಂದು ಬೇಗ ಮುಗಿಸಬಹುದು ಅಂತ ಭಾವಿಸಿ. ಇಲ್ಲ ಇಲ್ಲ ಇಲ್ಲ, ಈ ಯುಗದ ಅಂತ್ಯದವರೆಗೆ ರಾಮನಾಮವನ್ನು ಜಪಿಸುತ್ತಾ ಹಾಯಾಗಿ. ರಾಮನಾಮವನ್ನು ಜಪಿಸಿದ್ರೆ ಒಂದು ಯುಗ ಎಂತದ್ದು, ಒಂದು ಮನ್ವಂತರ ಕಳೆದ್ರು ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ರಾಮ ರಾಮ ಜಾಂಬವತಿ, ನಿನ್ನ ತಂದೆಯಾದಂತ ಜಾಂಬವತ ಮಣಿಯನ್ನು ಮಗಳನ್ನು ಇತ್ತು ಎನ್ನಗೆ ಮಣಿದಿದ್ದಾನೆ. ಜಾಂಬವತಿ ಕಲ್ಲಿನ ಸಾಂಕೇತಿಕವಾಗಿ ಆಗಿದೆ. ಮೊದಲಾಗಿ ಆಗಬೇಕಾದುದು ಪತ್ರಾರ್ಜಿತನಿಗೆ ಈ ಶಮಂತಕ ಮಣಿಯನ್ನು ಒಪ್ಪಿಸಿದೆ.